This program is brought to you by Yamuna Asha City Premium Gated Community. Powered by Amrit Noni Arogyada Bharavase. Nippon Paint. Co-sponsored by Biruver Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark Beauty Soap, Calci Bright Toothpaste and Toothbrush, Manasa Water Park, Pilikula, McCoy, a promise of happiness, Hoysala, a luxury eco resort, Hassan. Supportive partner, Downstar Studio, Adyar, Mangalore. Dance Warrior. Ready 1, 2, 3 step, hard stylish look, nodi kuriyola Dance Warrior. Dance Warrior. Come on, yaar. Charge up the dance song. No problem. But Mario, thank you so much. Okay. So, Nikhil, Nikhil Punanjana, Malla Ilya, was size than Nikhil TV at Barano Punanjana, number one channel of Coastal Karnataka, that is Namma TV. And I Barano Punanjana Karakama, Nikhil, the weekend and Akata Kulu, the Tupunanjana Karakama, that is Namma TV presents Yamuna Asha City Dance Warriors Season 2, powered by Nippon Paints and Amrit Noni. Definitely Namma TV in the Pannaga. Kalek Bilek Orpunanchana Unji channel Nikle Gotundu, wide variety of entertaining show Namma TV Barandupuno, and the Dance Warriors the Mukhyavan Anchana Uddesha Dada Parananda, our college student Nagla Dupatananda, Pidai the groups are the post Aklek dance Malbaran Bari Shok, the Vedikin and Nirmana Maltu Kordu Panpunanchana, Mamala Uddesha Unda and Anchana Vedika, Dance Warriors Panpunanchana, season 1 of the Vedika, Mamala Hita Boka ita Sumar Varsha Karide, Kuda Shurumalda, Dance Warriors season 2. So Anjade ita evanji 2 season the semi-finals ನಾವು ಬೈದ semi-finals ದ ನನಾತ್ competitors ready ಆದಲ್ಲಿರಕಲ performance ತೋಜಾರೆ ಸಂಜಾದ once again ನಿಕ್ಲಿಗೆ ಮಾದರಿಗಳ ಈ semi-finale ದ ರೌಂಡ್ ಗು ಎಪಿಸೋಡ್ ಗು ಆತ್ಮೀಯವಾನಂಚನ ಸ್ವಾಗತ. ಓಕೆ, ಈ ಕಾರ್ಯಕ್ರಮದ ಜಡ್ಜಸ್ಗಳನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಂಯಾಸ ಅವರನ್ನು ಕರೆಯುವಂತಹ ಸಮಯದಲ್ಲಿ ಅವ್ರ ಬಗ್ಗೆ ಹೇಳುವಂಥದ್ದು ನನ್ನ ಕರ್ತವ್ಯ. ಸೊ ಒಬ್ಬರು ನಮ್ಮ ಟಿವಿಯ ಎಲ್ಲ ಕಾರ್ಯಕ್ರಮದಲ್ಲೂ ಇರ್ತಾರೆ. ಸೊ ಅವರನ್ನು ಪ್ರೀತಿಯಿಂದ ನಾನು ಬರಮಾಡಿಕೊಳ್ತಾ ಇದ್ದೀನಿ. ದಟ್ ಈಸ್ ಸೂರಜ್ ಸನಿಲ್ ಅವರು. ಸೊ ಜೋರಾಗಿರುವಂಥ ಚಪ್ಪಾಳೆ ಕೊಡಬೇಕು. ಅದ್ರ ಜೊತೆಗೆ ನಮ್ಮ ಟಿವಿಗೆ ಇನ್ನೊಂದು ಖುಷಿ ಏನು ಅಂತಂದರೆ, ದೇಶದಾದ್ಯಂತ ಹೆಸರು ಮಾಡಿರುವಂತಹ ನಮ್ಮ ಊರಿನ ಇನ್ನೊಬ್ಬ ಪ್ರತಿಭೆ, ದ್ಯಾಟ್ ಈಸ್ ಕಿಶೋರ್ ಅಮನ್ ಶೆಟ್ಟಿ ಅವರು. ಸೊ ಅವರು ಕೂಡ ಜಡ್ಜಿಂಗ್ ಪ್ಯಾನಲ್ ಇದ್ದಾರೆ. ಸೊ ಅವರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ನಾನು ಇನ್ನೊಬ್ರು ನಮ್ಮ ಊರಿನವರು ಆ್ಯಂಡ್ ಇವಾಗ ಕನ್ನಡ ಸೀರಿಯಲ್ಗಳಲ್ಲಿ ಆ್ಯಂಡ್ ಸಿನಿಮಾಗಳಲ್ಲಿ ಹೆಸರು ಮಾಡ್ತಾ ಇರುವಂತಹ ನಮ್ಮ ಟಿವಿಯ ನಿರೂಪಕಿ ಆಗಿದ್ದರು ಆ್ಯಂಡ್ ಇವಾಗ ಜಡ್ಜ್ ಆಗಿದ್ದಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಅನ್ವಿತಾ ಸಾಗರ್ ಅವರು. ಈ ಮೂವರಿಗೂ ಜೋರಾಗಿರುವಂತಹ ಚಪ್ಪಾಳೆ ಕೊಡಿ ಆ್ಯಂಡ್ ಪ್ಲೀಸ್ ವೆಲ್ಕಮ್ ದೆಮ್ ಆನ್ ದ ಸ್ಟೇಜ್. ಓಕೆ, ಎಸ್, ತುಂಬ ಖುಷಿ ಆಗುತ್ತೆ. ಜನ ಎಕ್ಸ್ಟ್ರಾ ಬೇಕಾ ನಿಮಗೆ ಇದನ್ನು ಹಿಂಗೆ ಇಟ್ಕೊಳ್ಳೋದಕ್ಕೆ? ಬಿಡಲ್ಲ, ಇಲ್ಲ, ಜಸ್ಟ್ ಕೇಳಿದಷ್ಟೇ. ನಮ್ಮ ಟಿವಿ ಎಲ್ಲ ಕೊಡುತ್ತೆ, ಬೇಕಿದ್ದೆಲ್ಲ. ಓಕೆ, ಹೇಳಿ. ಮೂರು ತುಂಬಾ ಗ್ರ್ಯಾಂಡಾಗಿ ಅಲ್ಲ, ಜನ ಅಲ್ಲ, ಪ್ರಶಾಂತ್ ಅವ್ರು ಫ್ರೀ ಇದ್ರೆ ಕರಿಬೋದು, ಅದಕ್ಕೆ ನಾನು ಸ್ವಲ್ಪ ಬಿಸಿ ಇದ್ದೀನಿ. ಓಕೆ, ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಕಿಶೋರ್, ಯು ಆರ್ ಲುಕಿಂಗ್ ಡ್ಯಾಮ್ ಫ್ಯಾಂಟಾಸ್ಟಿಕ್. ನಮ್ಮಷ್ಟು ಅಲ್ಲೇ ಇದ್ರು, ಬಟ್ ಯು ಆರ್ ಲುಕಿಂಗ್ ಗುಡ್. ಐ ಜಸ್ಟ್ ಕಿಡಿಂಗ್. ಸರ್, ವೆಲ್ಕಮ್ ಟು ದ ಶೋ. ಆ್ಯಂಡ್ ಮೂವರ ಪರವಾಗಿ ಮೂವರು ಮಾತಾಡಿದ್ರು ಓಕೆ, ಒಬ್ಬರು ಮಾತಾಡಿದ್ರು ಓಕೆ. ಹೇಳಿ, ಈ ಒಂದು ಎಪಿಸೋಡಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏನು ಒಂದು ಕಿವಿ ಮಾತು ಹೇಳ್ತೀರಾ? ಕಿವಿ ಮಾತು ಅನ್ನೋಕ್ಕಿಂತ ಲಾಸ್ಟ್ ಟೈಮ್ ನಾನು ಆವಾಗಲೇ ಹೇಳ್ದಂಗೆ, ಐ ಮೀನ್ ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ. ಬಿಕಾಸ್ ಸೆಮಿಫಿನಾಲೆ ಒಂಚೂರು ತಪ್ಪು ಮಾಡಿದ್ರು ಅದು ಎಡ್ವರ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಫಿನಾಲೆಗೆ ಹೋಗುವಂಥ ಐ ಮೀನ್ ಏನು ಸ್ಟೆಪ್ ಇದೆ ಅಲ್ಲ, ಅದು ಹಿಂದೆ ಬಂದುಬಿಡ್ಬೋದು. ಸೊ ಯಾವುದೂ ತಪ್ಪಿಲ್ದೇ ನಾವೇನು ಹೇಳಿದೀವೋ ಫಾರ್ಮ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ ಡ್ಯಾನ್ಸ್ ಮಾಡಿದರೆ, ವಿತ್ ದ ಪವರ್, ವಿತ್ ದ ಎನರ್ಜಿ ಎಲ್ಲ ಹಾಕಿ ಡ್ಯಾನ್ಸ್ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಮೂವರ ಕಡೆಯಿಂದ ಕೂಡ ಒಂದು ಫಿನಾಲೆಗೆ ಹೋಗುವಂಥ ಚಾನ್ಸಸ್ ಸಿಗುತ್ತೆ. ಇಲ್ಲ ಅಂತಂದರೆ ಅಗೇನ್ ನಾವು ಕುತ್ಕೊಂಡು ಡಿಸ್ಕಷನ್ ಮಾಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಆಲ್ ದ ವೆರಿ ಬೆಸ್ಟ್, ನಿಮ್ಮ ಬೆಸ್ಟ್ ನೀವು ಕೊಡಿ. ಇವಾಗ ಆಲ್ರೆಡಿ ನಾವು ಈ ಸ್ಟೇಜಿಗೆ ಬಂದಾಗಿದೆ, ಇವಾಗ ಇನ್ನೂ ಚೇಂಜಸ್ ಮಾಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗಿವ್ ಯೋರ್ ಬೆಸ್ಟ್ ಅಷ್ಟೇ. ಸೊ ನೀವು ಹಿಂದೆ ಹೋಸ್ಟ್ ಆಗಿದ್ರಲ್ಲ, ಹೋಸ್ಟಿಂಗ್ ಮಾಡ್ತಾ ಇದ್ರಿ? ಓಕೆ, ಅಲ್ಲ, ರೀಕನ್ಫರ್ಮೇಷನ್ಗೆ. ಬಟ್ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಅದೇ ರೀತಿ ಕಿಶೋರ್ ಸರ್ ಏನು ಹೇಳ್ತೀರಾ?
ನಮಸ್ತೆ ಎಲ್ರಿಗೂ. ಲಾಸ್ಟ್ ಎಪಿಸೋಡಿಂದ ಈ ಎಪಿಸೋಡ್ ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಯಾಕೆಂದರೆ ಲಾಸ್ಟ್ ಎಪಿಸೋಡ್ ಅಷ್ಟು ಏನು ಮೇಲೆ ಕೆಳಗೆ ಇತ್ತು, 50-50 ಆಗಿತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ. ಸೊ ಈ ವೀಕ್ ನಾವು ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಸ್ಟೇಜ್ ಬಂದಿದ್ದೀವಿ. ಆಲ್ರೆಡಿ ಎಲ್ಲ ಕಂಟೆಸ್ಟೆಂಟು ರೆಡಿಯಾಗಿದ್ದಾರೆ ಅಂತ ಅನ್ನಿಸ್ತದೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ರಿಗೂ. ದಿಸ್ ಈಸ್ ಅ ಫೈನಲ್, ಆಲ್ಮೋಸ್ಟ್ ಸೆಮಿಫೈನಲ್. ಸೊ ಬಿ ಸೀರಿಯಸ್, ಸಿಂಪಲ್. ಓಕೆ, ಸೊ ಸೂರಜ್ ಸರ್ ಏನು ಹೇಳ್ತೀರಾ? ಮಾತಾಡಿಲ್ಲ, ನಮಸ್ತೆ. ಪರ್ಫಾರ್ಮೆನ್ಸ್ ಬಗ್ಗೆ ಪಂಪನೆ ತುಂಬು ಈ ಶೋ ಮಸ್ತ್ ಒಂದು ಎಡ್ಡೆ ರಿವ್ಯೂ ಬರೋದುಂಡು, ಮಸ್ತ್ ಸೂಪರ್ ಡೂಪರ್ ಹಿಟ್ ಆತನ್. ಆ್ಯಂಡ್ ಒಂದಕ್ಕೆ ಖಾಲಿ ಜಡ್ಜಸ್ ಆ್ಯಂಕರ್ಸ್ ಅತ್ತಂದೆ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಟೆಕ್ನಿಕಲ್ ಟೀಮ್ ದಾಯಪಂಡ ಮಸ್ತ್ ಜನ ಸ್ಟೇಜ್ ಆವಡ್, ಲೈಟ್ಸ್ ಆವಡ್, ಎಡಿಟಿಂಗ್ ವರ್ಕ್ಸ್ ಆವಡ್, ಪ್ರೋಮೋಸ್ ಆವಡ್ ಒಂದತ್ತ ಬಗ್ಗೆ ಮಸ್ತ್ ಇದೆ ರಿವ್ಯೂಸ್ ಪನ್ನೊಂದಿಲ್ಲ. ಮತ್ತು ಹೈಲಿ ಸ್ಟ್ಯಾಂಡರ್ಡ್ ಅದು ಪ್ರೆಸೆಂಟೇಷನ್ ಆವೊಂದುಂಡು ಪ್ರೋಗ್ರಾಮ್ ಅಂದು. ಸೊ ಕಂಗ್ರ್ಯಾಚುಲೇಷನ್ ನಮ್ಮ ಟಿ ವಿ ದ ಹೋಲ್ ಟೆಕ್ನಿಕಲ್ ಟೀಮಿಗೆ. ಆ್ಯಂಡ್ ಆಸ್ ವೆಲ್ ಆಸ್ ಆಲ್ ದ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ಸೆಮಿ ಫಿನಾಲೆ ಗಿವ್ ಯುವರ್ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಅವೇ ಸೋಷಿಯಲ್ ಮೀಡಿಯಾ ಮತ್ತು ಸಾರಿ ಗೊತ್ತು ನನಗೆ, ನಾನು ತುಂಬ ಶಾರ್ಟ್ ಆಗಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮೂರು ಜನ ತುಂಬ ಚೆನ್ನಾಗಿ ಶಾರ್ಟ್ ಅಲ್ಲೇ ಇದ್ರು ಸ್ವೀಟ್ ಆಗಿ ಮಾತಾಡ್ತೀರಾ ಪ್ಲೀಸ್. ನಾವು ಮೂರು ಜನ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀವಿ ಗೊತ್ತು. ನೀವಂತೂ ಸೂಪರ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀರಾ ರೂಪೇಶ್. ನಿಮಗೆ ಹುಷಾರಿಲ್ಲ ಆದ್ರೂ ಸಹ ಹೌದೇನು ತೆಮ್ಮ ತಿನ್ನೋರಿಗೆ? ಓಕೆ ಪ್ಲೀಸ್ ಡೋಲೋದಿದ್ದಲ್ಲ ನಾವೇ, ಯಾ ಪ್ಲೀಸ್. ಹುಷಾರಿಲ್ಲ ಆದ್ರೂ ಸಹ ಯು ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹುಷಾರಿಲ್ಲೇ ಇದ್ರೂ ಚೆನ್ನಾಗಿ ಕಾಣ್ತೀನಿ ಅಂತ. ಓಕೆ, ಅದು ನೀವು ಪಬ್ಲಿಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಯಾ ಥ್ಯಾಂಕ್ ಯು. ಆ್ಯಂಡ್ ಹೇಳುವಂಥ ವಿಚಾರ ಏನು ಅಂತಂದರೆ, ನಿಮ್ಗೆ ಬೇಕಾಗಿರೋರು, ತುಂಬ ಬೇಕಾಗಿರೋರು ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಆ್ಯಂಡ್ ಅವ್ರ ನಗು ನೋಡಿದಾಗ ಕೆಲವರು ಹೇಳ್ಬೋದು, ಅಯ್ಯೋ ಅವ್ರ ಬಾಯ್ ಫ್ರೆಂಡ್ ಬರ್ತಾ ಇದಾರ, ಇಲ್ಲ ಮದುವೆಗೋರು ಬರ್ತಾ ಇದಾರ, ಹಾಗೆ ಹೀಗೆ ಅಂತ. ಅಲ್ಲ, ಮದುವೆ ಆಗಿದೆಯಾ ಅಂತ ಎಲ್ಲ ಪ್ರಶ್ನೆಗೆ ಸ್ವಲ್ಪ ಹೊತ್ತಲ್ಲಿ ನಾನು ಉತ್ತರ ಕೊಡ್ತೀನಿ. ಆ್ಯಂಡ್ ನಿಮ್ಮ ಸೀಟ್ ರೆಡಿ ಆಗಿದೆ. ಸೊ ಪ್ಲೀಸ್. ಓಕೆ, ಇವತ್ತಿನ ಈ ಒಂದು ರೌಂಡಲ್ಲಿ ಅಥವಾ ಈ ಒಂದು ಎಪಿಸೋಡಲ್ಲಿ ಒಬ್ಬರು ಗೆಸ್ಟ್ ಬರ್ತಾರೆ, ಒಂದು ತಂಡ ಬರುತ್ತೆ. ಸೊ ಆ ತಂಡದ ಬಗ್ಗೆ ಹೇಳಬೇಕು ಅಂತಂದರೆ, ಅದು ಆ ತಂಡ ನಮ್ಮ ಅನ್ವಿತಾ ಸಾಗರ್ ಅವರಿಗೆ ತುಂಬಾ ಹತ್ತಿರ ಇರೋವಂಥ ತಂಡ. ಅದರಲ್ಲಿ ಇರೋವಂಥ ಒಬ್ಬರು ತುಂಬ ಹತ್ತಿರದವರು. ಅದು ಯಾರು ಅಂತ ಸ್ವಲ್ಪ ಹೊತ್ತು ಹೇಳ್ತೀನಿ. ಅವರು ಒಂದು ಸಿನಿಮಾ ರಿಲೇಟೆಡ್ ಆಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಬಟ್ ಏನು ಸಿನಿಮಾ, ಯಾವ ಸಿನಿಮಾ, ಅದ್ರ ಬಗ್ಗೆ ಒಂದು ಟೈಟಲ್ ಟೀಸರ್ ಇದೆ. ಅದನ್ನು ನೋಡಿದ ಮೇಲೆ ಅವರನ್ನು ವೆಲ್ಕಮ್ ಮಾಡೋಣ. ಅವರ ವರ್ಕ್ ಹೇಗೆ ಅಂತ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಟೈಟಲ್ ಟೀಸರ್ ಬರ್ತಾ ಇದೆ, ದರ್ಗ. ಓಕೆ, ಜೂಲಿಯಟ್ 2 ಅನ್ನುವಂತಹ ಒಂದು ಸಿನಿಮಾದ ಟೈಟಲ್ ಟೀಸರನ್ನು ನೀವು ನೋಡಿದ್ರಿ. ಆ್ಯಂಡ್ ಈ ಸಿನಿಮಾದ ಪ್ರಮುಖರು ಇಬ್ಬರು ಈ ವೇದಿಕೆಗೆ ಬರ್ತಾರೆ. ಸೊ ಅವರನ್ನು ಬರಮಾಡಿಕೊಳ್ಳುವಂತಹ ಸಮಯ, ಒಂದು ಬ್ಯೂಟಿಫುಲ್ ಸಿನಿಮಾ ಆಗುವಂತಹ ಎಲ್ಲ ಲಕ್ಷಣ ಇರುವಂತಹ ಒಂದು ಟೈಟಲ್ ಟೀಸರ್ ಅಂತ ಹೇಳ್ಬೋದು. ನಮ್ಮ ಮಂಗಳೂರಿನವ್ರು ಮಾಡ್ತಾ ಇರೋವಂತಹ ಒಂದು ಕನ್ನಡ ಸಿನಿಮಾ, ದಟ್ ಇಸ್ ಜೂಲಿಯಟ್ 2 ಅನ್ನೋವಂಥದ್ದು. ಸೊ ಆ ತಂಡವನ್ನು ವೆಲ್ಕಮ್ ಮಾಡುವಂತಹ ಸಮಯ. ಅದರ ಡಿರೆಕ್ಟರ್ ಆಗಿರೋವಂತಹ, ನನಗೆ ತುಂಬಾ ಆತ್ಮೀಯರಾಗಿರುವಂತಹ ವಿರಾಟ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ. ಆ್ಯಂಡ್ ಇನ್ನೊಬ್ರು ಆ ತಂಡದಿಂದ ಇನ್ನೊಬ್ರು ಬರ್ತಾ ಇದ್ರೆ, ನಾನು ಹೇಳ್ತಾ ಇದ್ದೆ ಅನ್ವಿತಾ ಸಾಗರ್ ಅವ್ರಿಗೆ ತುಂಬಾನೇ ಕ್ಲೋಸ್ ಅಂತ. ಕೆಲವರೆಲ್ಲ ಬಾಯ್ ಫ್ರೆಂಡ್ ಅಂತೆಲ್ಲ ಕೇಳಿದ್ರು. ನೋ, ನಾಟ್ ಅಟ್ ಆಲ್. ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನೀವು ಅವ್ರ ಹತ್ರನೇ ಕೇಳಬೇಕು. ಸೊ ಇವಾಗ ಬರ್ತಾ ಇರೋರು ಅವರ ಅಣ್ಣ, ಬ್ರದರ್. ಸೊ ನಮ್ಮ ತುಳುನಲ್ಲೂ ಕೂಡ ತುಂಬ ಸಿನಿಮಾ ಮಾಡಿದ್ದಾರೆ, ಕನ್ನಡದಲ್ಲೂ ಕೂಡ ತುಂಬ ಸಿನಿಮಾ ಮಾಡ್ತಾ ಇದ್ದಾರೆ. ಆ್ಯಂಡ್ ಜೂಲಿಯಟ್ 2 ಅನ್ನೋವಂಥದ್ದು ಅವರಿಗೆ ಒಂದು ದೊಡ್ಡ ಬಿಗ್ ಬ್ರೇಕ್ ಕೊಡುವಂತಹ ಸಿನಿಮಾ ಆಗಲಿ ಅನ್ನೋವಂಥದ್ದು ನಮ್ಮೆಲ್ಲರ ಒಂದು ಹಾರೈಕೆ. ಆ್ಯಂಡ್ ದ್ಯಾಟ್ ಇಸ್ ನಾನ್ ಅದರ್ ದ್ಯಾನ್ ಅನೂಪ್ ಸಾಗರ್ ಅವರು. ಸೊ ದಯವಿಟ್ಟು ಜೋರಾಗಿರುವಂಥ ಚಪ್ಪಾಳೆಯೊಂದಿಗೆ ಬಿ ವಿರಾಟ್ ಆ್ಯಂಡ್ ಅನೂಪ್ ಸಾಗರ್ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾನೆ. ವೆಲ್ಕಮ್ ಟು ದ ಶೋ. ಓಕೆ ಪ್ಲೀಸ್. ಸೊ ಇರಲ್ಲ ಎಂಚಲ್ಲ ರೀ. ಓಕೆ, ಏಪಲ್ಲಂಗ್ಲೇ ಬ್ರೋ ಎಂಚಲ್ಲರ ಅಂಚೆ ಪಾತಿರೋ. ಬಟ್ ಮೂಲೊಂಚೂರು ಸ್ಟೇಜ್ ಅದೇ ಒಂಚೂರು ಪ್ರೊಫೆಷ್ನಲ್ ಅಂತ ಪಾತಿರೋ. ಬಟ್ ಎನಿವೇಸ್ ವಿರಾಟ್, ಇಟ್ ವಾಸ್ ರಿಯಲಿ ನೈಸ್. ಭಾರಿ ಶೋಕದ ಒಂದು ಟೈಟಲ್ ಟೀಸರ್. ಸೊ ಈ ಸಿನಿಮಾಡ್ ದಾದ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಒಂಜಿ ವುಮೆನ್ ಸೆಂಟ್ರಿಕ್ ಸಿನಿಮಾ ಪಂಡ ಒಂಜಿ ಸಸ್ಪೆನ್ಸ್ ಥ್ರಿಲ್ಲರ್ ಪಂಡ ಇದು ಪೂರ ಪನ್ಪೆರಿತ್ತೆ. ಯೂಶಲಿ ಇಂಡಿಯಾಡ್ ವರ್ಲ್ಡ್ ದಾದ ಒಂದುಂಡು ಪಂಡ ಪೊಣ್ಣಕ್ಲಿಗೆ ಸೇಫ್ಟಿ ಇಚ್ಚಿ, ಪೊಣ್ಣಕ್ಲಿಗೆ ರೇಪ್ ಆವೊಂದುಂಡು, ಅವು ದಾಯಿಗೆ ಆವೊಂದು ಪೊಣ್ಣ ಡ್ರೆಸ್ಸಿಂಗ್ ಸೆನ್ಸ್ ದಾದುಪ್ಪಾಡು ಇಜಂಡ ಆಕ್ಲಿನ ಇಲ್ಲ ಟೇಕ್ ಕೇರ್ ಮಾಡ್ತಿದ್ವಿ. ರಾತ್ರಿ 12 ಗಂಟೆಗೆ ಆಕ್ಲಿ ಬಿದ್ದೈ ಪೋಪೇರಿ ಅವೇನೇ ಹೈಲೈಟ್ ಮಾಡ್ತದ್ದು ಐತ ವಿಷಯ ರೇಪ್ ಆವೊಂದು ಪಂಪೆ.
ಬಟ್ ನಮ್ಮ ಮೂಲ ದಾಜೆ ತೋಜೋನ್ ಪಂಡ ಇವನ್ ಅಟ್ 12 o'clock ಪೊಣ್ಣಕ್ಲೆ ಪಿದೆ ಪೋಲಿ ಎಂಚ ಪೋಲಿ ಪಂಡ ಶಿ ಶುಡ್ ನೋ ಸೆಲ್ಫ್ ಡಿಫೆನ್ಸ್ ಇದು ಅಲ್ಲಿಗೆ ಸೆಲ್ಫ್ ಡಿಫೆನ್ಸ್ ಗೊತ್ತಿತ್ತನ ಏರ್ ಬತ್ತನಲ್ಲ ಶಿ ಕ್ಯಾನ್ ಸೇವ್ ಹರ್ ಸೆಲ್ಫ್ ಅವೇನಿತ್ತು ಮೇನ್ ಒಂದಾದ ಒಂದು ದೀತ ಸಬ್ಜೆಕ್ಟೆಡ್ ದಟ್ ಈಸ್ ಆಲ್ ಅಬೌಟ್ ದಿ ಜೂಲಿಯಟ್ 2. ಓಕೆ ಅಂಚಾದ ಅನೂಪ್ ಸಾಗರ್ಗೆ ರಡ್ಡ್ ಜೂಲಿಯಟ್ನಾಗ ಉಪ್ಪರೆ ಎಂಚ ಆರ್ ಜೂಲಿಯಟ್ ಪಾರ್ಟ್ 2 ಅಂಚನ ಈರಿಗೆ ಎಂಚ ತಿಕ್ಕಿಜ ಎಂಕ್ಲನ್ನೆಲ್ಲ ತಿಕ್ಕಿದ ಜೂಲಿಯಟ್ ಸೊ ತಿಕ್ಕಿ ಬೊಕ್ಕ ರಿಲೀಸ್ ಆಗ್ಬೇಕಾ ಗೊತ್ತಾಗ್ಬೋದು. ಬಟ್ ಸಿನಿಮಾಡ್ ತೆಗೆದುಪ್ಪೇರಿ ಈಗ ಸಿನಿಮಾಡ ಈರೆಗ್ಲ ತಿಕ್ಕಿದ ಎಂಕ್ಲ ತಿಕ್ಕಿದ ಬರ್ಚದೆ ಪಕ್ಕಡೆ ಲಾಕ್ ಓಪನ್ ಅಂದ್ರೆ ಬಂಗಾವು. ಬಟ್ ಎನಿವೇಸ್ ಅನೂಪ್ ಪಲ್ಲೆ ಸೊ ಈ ಸಿನಿಮಾ ಇರೆಗೆ ಇತ್ತು ಇಂಪಾರ್ಟೆಂಟ್ ಆ್ಯಂಡ್ ಈ ಸಿನಿಮಾದ ಬಗ್ಗೆ ಈರ್ದಾದ ಅನ್ಬರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೂಪೇಶ್ ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಟಿ ವಿ. ಆಯ್ನ ಫಸ್ಟ್ ಮೂವಿ ರಿಲೀಸ್ ಆದಿನ ಟೈಮಡು ಫಸ್ಟ್ ಬ್ಯಾಕ್ ಬೋನ್ ಅದು ದಿನ ಟಿ ವಿ ನಮ್ಮ ಟಿ ವಿ ಶಿವಣ್ಣ ಅರೆ ಮಸ್ತ್ ಥ್ಯಾಂಕ್ಸ್ ಅಗೇನ್ ಜೂಲಿಯಟ್ 2 ಮುಖಾಂತರ ಇಂಗ್ಲು ಮೂಲ ಬೈದ ಒಂದು ಮೂವಿನ ಪ್ರಮೋಟ್ ಮಲ್ಪರೆಗೆ ಅಂಚೆ ಜಡ್ಜಸ್ನಕ್ಲಿಗೆ ಹಾಯ್ ಸಿಸ್ಟರ್ ಉಲ್ಲಲು ಕಿಶೋರ್ ನ ಓಲ್ಡ್ ಇಂಕ್ಲ ಸೇಮ್ ಡ್ಯಾನ್ಸ್ ಗ್ರೂಪ್ ಅಂಚನೆ ಸೂರಜ್ ಮಾತೆಲ್ಲ ಥ್ಯಾಂಕ್ ಯು. ಸೊ ಈ ಮೂವಿದ ಅನ್ವಿತಾ ಸಾಗರ್ ಪಂಡರಾ ಓಕೆ ಥ್ಯಾಂಕ್ಸ್ ಮನ್ ಫಸ್ಟ್ ಅಲ್ಲನೇ ಪಂಡಿನ ಓಕೆ ಆರ್ ಕಾಣ ಶುರು ಮಾಡಿದ್ರಿ ಇನಿ ಅಣ್ಣೆ ಬರ್ಪಿ ಇನಿ ಅಣ್ಣೆ ಬರ್ ಬೇರೆ. ಸೊ ಜೂಲಿಯಟ್ 2 ದಾದ ಪಂಡ ಸರ್ ಪಂಡಿಲಕ್ಕನೆ ಆ್ಯಕ್ಚುಲಿ ಮೇಕಿಂಗ್ ದ ವಿಡಿಯೋ ತೋರೆಗೆ ಆತಜಿ ನೆಕ್ಸ್ಟ್ ಮೇ ಬಿ ಪ್ಲೇ ಮಲ್ಪೇರು. ಸೊ ಪ್ರತಿ ಮೂವಿಗೆ ಪ್ಲೇ ಮಲ್ತದು ಬೊಕ್ಕ ಪಾತಂಡ ಎಡ್ಡೆ ವೈನ್ ಬಂಡರೆ ಮೇಕಿಂಗ್ ಒಂಜಿ ಸ್ಮಾಲ್ ವಿಡಿಯೋ ಉಂಡು. ಓಕೆ ಸೊ ಇರೋ ತೂಂಡ ಬೊಕ್ಕ ನೆಕ್ಸ್ಟ್ ಪಂಪೆ ದಾದ ಡೆಫಿನೆಟ್ಲಿ. ಸೊ ಅಂಜಾದ ಆಯ್ತು ಒಂಜಿ ಮೇಕಿಂಗ್ ವಿಡಿಯೋ ಉಂಡು ಅಯ್ನ ತೂದ್ ವರ್ಗ. ಹೆಣ್ಣು ಭೂಮಿಯ ಹಾಗೆ ಕ್ಷಮೆಯ ಮೂರ್ತಿಯೂ ಹೌದು, ರೌದ್ರತೆಯ ಪ್ರತೀಕವೂ ಹೌದು. ಜಗತ್ತಿನ ಸಮತೋಲನೆಗೆ ದೇವರು ಹೆಣ್ಣನ್ನು ಕಳಿಸಿದ್ನೇನೋ. GSS ಅವರ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಪದ್ಯದ ಸಾಲುಗಳನ್ನ ನೆನಪಿಸಿಕೊಳ್ಳುತ್ತಾ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಕಾಲ ಬದಲಾದ ಹಾಗೆ ಹೆಣ್ಣಿನ ಸ್ವರೂಪವೂ ಬದಲಾಗಿದೆ. ಬರೀ ಸಹನೆ, ಕ್ಷಮೆ ಮತ್ತು ಸಹಬಾಳ್ವೆಯ ಪ್ರತೀಕವಾಗಿದ್ದ ಹೆಣ್ಣು ಈಗ ಧೈರ್ಯ, ಸ್ವಾವಲಂಬಿ ಮತ್ತು ಗಟ್ಟಿತನದ ಪಾಠವನ್ನು ಜಗತ್ತಿಗೆ ಸಾರುತ್ತಾಳೆ. ತನ್ನ ಒಡಲೊಳಗಿನ ಕಿಚ್ಚನ್ನ ದೀಪವಾಗಿ ಬೆಳಗೋದಕ್ಕೆ ಜೂಲಿಯಟ್ ಬರ್ತಿದ್ದಾಳೆ. ಹೆಣ್ಣಿನ ಮೇಲಿರೋ ಅಂಧಕಾರವನ್ನ ನಾಶಪಡಿಸೋದಕ್ಕೆ ಬೆಳಕಾಗಿ ಬರ್ತಿದ್ದಾಳೆ. ಈ ಸಿನಿಮಾದ ಮೂಲಕ ಜೂಲಿಯಟ್ನ ಶೋಧವಾಗಲಿ. ಪ್ರತಿಯೊಂದು ಹೆಣ್ಣಿನಲ್ಲೂ ಜೂಲಿಯಟ್ ಇದ್ದಾಳೆ ಎಂಬ ನಂಬಿಕೆ ನಮಗಿದೆ. ಜೂಲಿಯಟ್ನ ಈ ಹುಡುಕಾಟದಲ್ಲಿ ಗೆಲ್ಲೋಕೆ ನಿಮ್ಮೆಲ್ಲರ ಸಹಾಯ, ಸಹನೆ, ಸ್ಫೂರ್ತಿ ನಮ್ಮ ಮೇಲಿರಲಿ. Wow, that's really beautiful. It's a love story bandare, but it's not a love story bandare. So a love story upera, not a love story mere upera. We'll wait for the release ade. So itta balle. So ಅವೇ ಮೇಕಿಂಗ್ ತೂಗಿಲಕ್ಕನೆ. ಸೊ ಪ್ರತಿ ಮೂವಿ ಮಲ್ಪನಾಗ ಸ್ವೆಟ್ ಬರ್ಪುಂಡು ಬಂಗಾಡು ಮಲ್ಪನಿ ಪನ್ಪೇರು. ಬಟ್ ಈ ಮೂವಿಗೆ ಪ್ರತಿ ಒರಿ ಆರ್ಟಿಸ್ಟ್ ಅದು ಪಡು, ಟೆಕ್ನಿಕಲ್ ಟೀಮ್ ಅದು ಪಡು, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಪ್ರತಿ ಒರಿಯಲ್ಲ ಬ್ಲಡ್ ಕೊಡ್ತೇರು. ಎಂಚ ಪಂಡ ಇಂಕ್ಲು ಶೂಟ್ ಮಲ್ತೊಂದಿಪ್ಪನ ಪ್ಲೇಸ್ ಇಡು ಲೀಚಸ್ ಮಸ್ತ್ ಇತ್ತು. ಸೊ ಎವ್ರಿ ಡೇ ಬ್ಲಡ್ ಇಜ್ಜ ಅಂದೆ ಶೂಟ್ ಯಾವ್ದಿತ್ತಿಜ್ಜಿ. ಸೊ ಮಸ್ತ್ ಬಂಗಾಡು ಮಲ್ತಿನ ಮೂವಿ ಪಂಡೋಲಿ. ಸೊ ಈ ಪಂಡಿಲಕ್ಕನೆ ಲವ್ ಸ್ಟೋರಿ ಆರ್ ನಾಟ್ ಎ ಲವ್ ಸ್ಟೋರಿ ಪಂಡ ಗೊತ್ತಾವಡು ಪಂಡ. ಸೊ ಸೂನ್ ಜೂಲಿಯಟ್ 2 ರಿಲೀಸ್ ಆಗೊಂದುಂಡು. ಸೊ ನಿಕ್ಲು ಮಾತಾಡ್ತುದು ಬೊಕ್ಕ ಪಂಡೋಡು. ಓಕೆ. ಸೊ ಬೆಗರ್ ಗೊರ್ನ ಸಿನಿಮಾನೇ ಗೆಂದುಣಿಗೆ ನೆತ್ತೆರ್ ಗೊರ್ನ ಗೆಂದಂದಪ್ಪ ಅದೇ. ಬಟ್ ಬ್ಲಡ್ ಡೊನೇಷನ್ ಒಂಜಿ ಸಿನಿಮಾ ಒಂದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಬಾರಿ ಮಲ್ಲ ಸಕ್ಸಸ್ ಆವಡೆ. ಅಂಡ್ ಐ ನೋ ವಿರಾಟ್ ಫ್ರಮ್ ಅ ಲಾಂಗ್ ಟೈಮ್. ಸೊ ಆರು ಸಿನಿಮಾ ಬಂಡಾರೆ ಸಿನಿಮಾ ಅದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಮಲ್ಲ ಸಕ್ಸಸ್ ತಿಕ್ಕಲಾಗ ಆವಡೆ. ಆ್ಯಂಡ್ ತುಂಬ ಡೈರೆಕ್ಟರ್ ಲೆಕ್ಕ ತೋಜೋ ಅಂತಿರುತ್ತೆ, ಹೀರೋ ಲೆಕ್ಕ ತೋಜೊಂದಿಲ್ಲ. ಆ್ಯಂಡ್ ಇರೆಗ್ಲ ಆ್ಯಕ್ಚುಲಿ ಅಂದರೆ ಪಂಡಿತ್ತೆ ಈ ರೀತಿ ರೆಡಿ ಆದ ಬೈದಾರತ್ತ ರೂಪೇಶನ್ ಸ್ಟೇಜ್ ಪನ್ಪೇರು ಈ ಹೀರೋ ಲಕ್ಕ ತೋಜೊಂದು ಅವ್ರು ಪನ್ನಡದೇ ಬಲ್ದ ಬೈದಿನ ಪಾಡಲಕ್ಕೆ ಇರ್ಪಂಡಿದ್ರೆ ಕರೆಕ್ಟ್ ಅಂಡ್. ಬಟ್ ಎನಿವೇಸ್ ಹೀರೋ ಅಪ್ಪನದೆಲ್ಲ ಪ್ಲಾನ್ ಉಂಡೇರೆಗೆ ಈಜಿ. ಸೊ ಅಂಜಾಣ ಎಂಗ್ಲ ಪ್ರಮೋಟ್ ಮಲ್ಪುಲೇರೆ ಆರು ಯಾವ ಎಂಕ್ಲ ತಿಗಲ್ದ ಮಿತ್ತೆ
ಅವರಿಗೆ ಐಡಿಯಾ ಮತ್ತು ಗೊರೊಡ್ಚಿ ಅಂದ ಐಗೆ ಬನ್ನಿ ನಿಜನ ಪ್ರಮೋಟ್ ಮಲ್ಪನ ಅಂತ ಕಮ್ಮಿ ಡೈರೆಕ್ಟರ್ ಆಗ್ಬಿಟ್ಟು ಎಂಕ್ಲಿ ಹೀರೋ ಆಗ್ತಾ ಎನಿವೇಸ್ ರಡ್ಡಿ ಹೀರೋನ ಪಿಕ್ಚರ್ ನಮ್ಮ ಏಪಲ ಡೈರೆಕ್ಟ್ರೆ ಕೊಡೊಂದಿದ್ದಾದ ಪಂಡ ಜೂಲಿಯಟ್ 2 ಫಸ್ಟ್ ಬರೋದುಂಡು, ಜೂಲಿಯಟ್ 1 ನೆಕ್ಸ್ಟ್ ಬರ್ಪುಂಡು. ಸೊ ಪ್ಲೀಸ್ ಸಪೋರ್ಟ್ ದಿಸ್. ಥ್ಯಾಂಕ್ ಯು. ಖಂಡಿತ. ಸೊ ನಮ್ಮ ಟಿವಿ ಎಬ್ಬಲ ನಿಕ್ಲೆಗೆ ಸಪೋರ್ಟ್ ಮಾಡ್ಬಿಟ್ಟೆ, ನಮ್ಮ ಟಿವಿ ತೂಪುನಾಕಲ್ಲ ಡೆಫಿನೆಟ್ಲಿ ನಿಕ್ಲೆಗೆ ಸಪೋರ್ಟ್ ಮಾಡ್ಬಿಡ್ಲಿಕ್ಕೆ ಆವಾಡು. ವಿಶ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಅನೂಪ್ ಸಾಗರ್ ಈ ಇಡೀ ಶೋಟು ಪೂರತೆ. ಸೊ ನಮ್ಮ ಡೈರೆಕ್ಟರ್ ಅವರಿಗೆ ಪ್ರಮೋಷನ್ ಆಕ್ಟಿವಿಟಿ ಇತ್ತಿನ ಹತ್ರ ಪಿದಾಡ್ ಬೇರೆ, ಬಟ್ ಅನೂಪ್ ಈ ಫುಲ್ ಶೋಟು ಬೇರೆ. ಬಟ್ ನಿಕ್ಲೇನು ಎಸ್ ರೂಪೇಶ್ ಇಂಕೊಂಚು ಪಾತಾರಪ್ಪ ನೋಡು ಪ್ಲೀಸ್. ವಿರಾಟ್ ಬ್ರೋ ಬಕ್ಕ ಅನೂಪ್ ಎನ್ನ ಎಡ್ಡೆ ಫ್ರೆಂಡ್ ಆರು ಇಂಕ ನೆಕ್ಸ್ಟ್ ಆರ್ನ ಕುಡೊಂಜಿ ಜೂಲಿಯಟ್ ಅತ್ತಂದೆ ಕುಡೊಂಜಿ ಮೂವಿ ಬರೋದುಂಡು ಆಯ್ತಾ. ಇಂಕ ಕೊರಿಯೋಗ್ರಫಿ ಪೂರ ಇಂಕ ಚಾನ್ಸ್ ಕೊಡ್ತೇವೆ. ಥ್ಯಾಂಕ್ ಯು ವಿರಾಟ್ ಬ್ರೋ, ಯು ಆರ್ ಅ ವಂಡರ್ಫುಲ್ ಪರ್ಸನ್. ಆ್ಯಂಡ್ ಇರ್ನ ಡೆಡಿಕೇಶನ್ ಇರ್ನ ಒಂಜಿ ಹಾರ್ಡ್ ವರ್ಕ್ ಎಂಕ್ಲೆಗೆ ಆಪಲ ಒಂಜಿ ಗೈಡೆನ್ಸ್ ಆದುಪ್ಪುಂಡು. ಥ್ಯಾಂಕ್ ಯು ವಿರಾಟ್. ಆ್ಯಂಡ್ ಅನೂಪ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಮೂವಿ ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಓಕೆ ಐತ ಬಗ್ಗೆ ಒಂಚೂರು ಪನ್ಪೆ. ಸೊ ಒಂದು ಆಯ್ಬೊಕ್ಕ ಜೂಲಿಯಟ್ 2 ಆಯ್ಬೊಕ್ಕ ವಿ ಆರ್ ಪ್ಲಾನಿಂಗ್ ಫಾರ್ ತಾಂಡವ ಪನ್ಪನ ಒಂಜಿ ವೆರಿ ಲಾರ್ಜ್ ಸ್ಕೇಲ್ ದ ಸಿನಿಮಾ ಬರೋದುಂಡು. ಐಟ್ ಮೋರ್ ದೆನ್ 300 ಡ್ಯಾನ್ಸಸ್ ಉಲ್ಲೇರಿ. ಓ 6 ಜನಕ್ಲ ಕೊರಿಯೋಗ್ರಫಿ ಮಲ್ಪನು ನಮ್ಮ ಕಿಶೋರ್ ಸರ್. ವೆರಿ ಗ್ಲಾಡ್ ಟು ವರ್ಕ್ ವಿತ್ ಹಿಮ್. ಸೊ ಐ ಕೊಂಚ ಬಾರಿ ಮಲ್ಲ ಸೆಟ್ ರೆಡಿ ಆತಂಡ ಆವೊಂದುಂಡು ಆಯ್ತಾ ವರ್ಕ್. ಸೊ ಈಸ್ ವರ್ಕಿಂಗ್ ಡೇ ಅಂಡ್ ನೈಟ್ ಫಾರ್ ಇಟ್. ಸೊ ಒಂದು ಆಯ್ಬೊಕ್ಕ ಒಂದೇತ ಸಕ್ಸಸ್ ದ ಮಿತ್ ನಮ್ಮ ಅವೇನು ಏತ್ ಮಲ್ಲ ಸ್ಕೇಲ್ಡ್ ಮಲ್ಪ ಅಂತ ಪ್ರಿಪೇರ್ ಮಾಡ್ತಂದುಲ್ಲ. ಸೊ ನಿಕ್ಲ ಪೂರ ಒಂಜಿ ಸಪೋರ್ಟ್ ಉಪ್ಪಡು ಸ್ಪೆಷಲಿ ಈರ್ನಲ್ಲ ಎನ್ನ ಏಪಲ್ ಉಂಡು ಇರೆಗೆ ಎಸ್ಪೆಷಲಿ ಎನ್ನ ಏಪಲ್ ಉಂಡು. ಬಟ್ ಒಂಜಿ ಗಂಟೆದ ಶೋ ನಡು ಮೂಜಿ ಸಿನಿಮಾದ ಪ್ರಮೋಷನ್ ನಲ್ಲ ಒಂಜಿ ರಡ್ಡಿ ಇತ್ತು ನಮ್ಮ ಹುಡುಗ ಜೂಲಿಯಟ್ 1 ಆಡು 2 ಆಡು ತಾಂಡವ ಆಡು ಇರ್ನ ಪಲ್ಲೆ. ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್, ಮಸ್ತ್ ಖುಷಿ ಆಗ್ಬಿಟ್ಟು ಎಡಾವಡು. ಆ್ಯಂಡ್ ಅನೂಪ್ ಸರ್ಗೆ ನನಾತ್ ಎಡಾವಡು. ಆ್ಯಂಡ್ ಆಯ್ನಾದ್ ಬೇಗ ಮತ್ತೊಂದು ಟಾಪಿಕ್ ಬರ್ಪಿದೆ ಮಾಡ್ಕೊಂಡು ಎನ್ನ ಮತ್ತೊಂದು ಟಾಪಿಕ್ ಆರು ಬರ್ಪೇನೆ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನಿಕ್ಲೇನ್ ಮಾತ್ರ ವೆಲ್ಕಮ್ ಮಲ್ಪುಂಚ ಎನ್ನ ಕರ್ತವ್ಯ. ಸೊ ಐ ರಿಕ್ವೆಸ್ಟ್ ನವೀನ್ ರೈಕುಲ್ ದಯಮಲ್ತದ ವೇದಿಕೆಗೆ ಬರೋಡು. ಆ್ಯಂಡ್ ಮೊಕ್ಲಿಗೆ ಪೂತ ಗುಚ್ಚನ ಕುರಿದು ಈ ಕಾರ್ಯಕ್ರಮಕ್ಕೆ ಎದುಕೊಳೋದು ಕೆಲವೊಂದಿಲ್ಲ. ನವೀನ್ ರೈಕುಲ್ ಎಂಗ್ಲಿಗೆ ಇದು ನನ್ನ ಗ್ರ್ಯಾಂಡ್ ಫಿನಾಲೆ ಬಂದಾಗ ಎನ್ನ ಮಾತ ಈ ನಿಖಲ್ ಸೂಟ್ ಮಾತ್ರ ತೂಲೆ ಐಕ್ ಮೇನ್ ರೀಸನ್ ನವೀನ್ ರೈಕುಲ್ನ ರೇಮನ್ ಸ್ಟುಡಿಯೋ ಆದುಪ್ಪುಂಡು. ಸೊ ಬರೋಣ ಪ್ಲೀಸ್. Thank you so much. Thank you. Please. ವಿರಾಮದ ಬಗ್ಗೆ ನಿಖಿಲ್ನ ಪ್ರೀತಿದ ಕಾರ್ಯಕ್ರಮ ದಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ ಸೀಸನ್ 2 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಆ್ಯಂಡ್ ಅಮೃತ್ ನೋನಿ. ಸೊ ಕಾಂಪಿಟೇಷನ್ ಶುರು ಆವೊಂದುಂಡು ಇಡಮುಟ್ಟ ಬಾಕಿದ ಮಾತಾಂಡು. ಆ್ಯಂಡ್ ಇತ್ತ ರಿಯಲ್ ಕಾಂಪಿಟೇಷನ್ ಶುರು ಆವೊಂದುಂಡು. ಸೊ ಟ್ವಿಸ್ಟರ್ ಡ್ಯಾನ್ಸ್ ಅಕಾಡೆಮಿ ಫ್ರಮ್ ಮೂಡಬಿದ್ರೆ. ಸೊ ಅಕಲ್ನ ಒಂಜಿ ಡಿಫ್ರೆಂಟ್ ಫಾರ್ಮ್ ಅನ್ನು ಪತ್ತೊಂದು ಬರೋದಿಲ್ಲ. ಸೊ ಜೋರಾನ ಚಪ್ಪಾಳದ ಒಟ್ಟಿಗೂ ಅಗ್ಲೇನು ಎದ್ಕೊಂಡ್ಗ.
Oh my God, onji Egypt ಗೆ ಪೋಯಿನಂಚಿನ ಫೀಲ್ ಅಂಡ್ ವಾಟ್ ಅ ಸೆಟ್ಟಿಂಗ್ ಮ್ಯಾನ್, ಕಮ್ ಆನ್, ವಾವ್. ಒಂದು ವಾಸನೆಗೆ ಆ್ಯಕ್ಚುಲಿ ಒಂದು ವಾಸನೆಗೆ ಅದು ಪುದರ್ ಆ್ಯಕ್ಚುಲಿ ಬಿಗ್ ಕೋಬ್ರಾ ಮಲ್ಲ ಎತ್ತಿನ ಬಿಗ್ ಕೋಬ್ರಾ, ಬ್ಲ್ಯಾಕ್ ಎತ್ತಿನ ಬ್ಲ್ಯಾಕ್ ಕೋಬ್ರಾ ಅದೇ ಆಡಿದ್ರೆ ಗೋಲ್ಡನ್ ಕೋಬ್ರಾ ಅಂತ ಬಂತಲ್ಲಿ. ಓ ಆಡಿಗೆ ಮಂಡದ್ ಬಿಟ್ಟಿಯಾರ ಗೋಲ್ಡನ್ ಕೋಬ್ರಾ ಅಂತ. ಎಸ್ ಬಟ್ ಏನೊಂದು ಈ ಕಾನ್ಸೆಪ್ಟ್ ದಾಯಿ ಚೂಸ್ ಮಲ್ದಾರ ನಿಕ್ಲೆ ಆ್ಯಕ್ಚುಲಿ. ಬಲ್ಲೆ ಯಾರು ಒಂಚೂರು ಲೇಟ್ ಅನ್ ಮಲ್ಲದ್ದು ಜಾಯ್ನ್ ಅಲ್ಲಿ ಅವೇ. ಎಸ್ ಪ್ಲೀಸ್ ಬಲ್ಲೆ ದಾಗಿ ಈ ಕಾನ್ಸೆಪ್ಟ್ ಚೂಸ್ ಮಾಡ್ತಾರೆ ಸರ್. ಏ ಪಲ ಒಂಜಿ ದಾದಾನ್ಲ ಒಂಜಿ ನ್ಯೂ ಯುನೀಕ್ ಆದ ಕೊರೋಡ್ ಅಂದ್. ಸೊ ಈ ಸಲ ಜಜಸ್ ನಕ್ಲಿ ಇಂಪ್ರೆಸ್ ಮಾಡ್ಬೋದು. ಸೆಮಿಫಿನಲ್ ರೌಂಡ್ ದಾಲ ಹೆವಿ ಕೊರೋಡ್ ಮಂದ್ ನಿತಿನ್ ಸರ್ ಈಜಿಪ್ಟ್ ಮಮ್ಮಿ ಕಾನ್ಸೆಪ್ಟ್ ಮಲ್ಪಗ ಸಮಥಿಂಗ್ ಡಿಫ್ರೆಂಟ್ ಮಲ್ದು ಜೇರಿ ಅಲ್ಲ. ಸೊ ಶೋರ್ ಮಲ್ದು ಜೇರಿ ಇರಲ್ಲ, ಅದು ಮಲ್ದು ಇರಲ್ಲ ಅದೇ. ಮ್ಯಾಂಗ್ಳೂರು ಪಣ ಮ್ಯಾಂಗ್ಳೂರ್ ಸಿಟಿ ಅತ್ತು ಫುಲ್ ದಕ್ಷಿಣ ಕನ್ನಡ ಅನ್ಪಣೀರಿ. ದಕ್ಷಿಣ ಕೊಣೋಲಿ ಸರ್. ದಟ್ಸ್ ಓಕೆ ಮ್ಯಾಮ್. ಓಕೆ ಎನಿವೇಸ್ ನಮ್ಮ ಡೈರೆಕ್ಟರ್ ಜಜಸ್ ನಗಲ ಕೇನ್ಗ ನಿಕ್ಲ ಉಚ್ಚು ಡ್ಯಾನ್ಸ್ ಎಂಜಾನ್ ಬಂದು ಈಜಿಪ್ಟ್ದ. ಸೊ ಐಲ್ ಗೋ ಟು ಸೂರಜ್ ಸನಿಲ್ ಸರ್. ಸೊ ಎಂಜಾನ್ ಬೇತೆ ಜಡ್ಜಸ್ ಟಕ್ಕೆ ಲಿಂಕ್ ಇತ್ತ ಪನ್ರ ಬೊಕ್ಕ ಪನ್ ಯು ಕ್ಯಾನ್ ಆಸ್ಕ್ ಅದರ್ಸ್. ಓಕೆ ಕಿಶೋರ್ ಸರ್. ಹಾಯ್ ಟ್ವಿಸ್ಟರ್ಸ್. ಹಲೋ ಸರ್. ಈ ಕಾನ್ಸೆಪ್ಟ್ ಎಂಚನಿಕ್ಲೆ ನಮ್ಮ ಮೈಂಡಿಗೆ ಬರ್ತಾರೆ ಎಕ್ಸಾಕ್ಟ್ಲಿ ಪನ ವಾಯ್ ಎಂಕಲ್ ಸರ್ ನಿತಿನ್ ಸರ್. ಓಲೇರ್ ನಿತಿನ್ ಸರ್ ಹಿ ಈಸ್ ಹಿಯರ್. ಹಾಯ್ ನಿತಿನ್. ಹಲೋ ಸರ್. ಹಾಯ್ ದಾದೆ ಪನ್ನೋಡು ಸರ್. ಟೆಲ್ ಮಿ ದಾದೊಂದು ಕಾನ್ಸೆಪ್ಟ್ ವಾಯ್ ಮಮ್ಮಿ ಕಾನ್ಸೆಪ್ಟ್ ಆ್ಯಕ್ಚುಲಿ ಫ್ಯೂಜನ್ ಇರ್ದೆ ತೊಂದಿನ ಅತ್ತೆ ದಾದೆ ಸರ್. ಇರ್ ಫಾರ್ಮ್ಸ್ ದೆ ತೊಂದಿನ ಫ್ಯೂಜನ್ ಫ್ಯೂಷನ್ ದತ್ತೊಂದಿನ. ಓಕೆ ಐ ಆಮ್ ಸಾರಿ ಎಂಕ ಇತ್ತ ದಾಲ ಕಮೆಂಟ್ ಮಲ್ಪರಿಜ್ಜಿ. ಓವರ್ ಟು ಅನ್ವಿತಾ. ಅಲ್ಲ ಅಲ್ಲ ಹೇಳೋದಾದ್ರೆ ಹೇಳಿ, ನನಗೆ ಗೊತ್ತಿಲ್ಲ ನೀವು ಯಾಕೆ ಪಾಸ್ ಆಡ್ತಾ ಇದ್ದೀರಾ ಅಂತ. ಪ್ಲೀಸ್. ಬಿಕಾಸ್ ವಿ ತ್ರೀ ಆರ್ ಕನ್ಫ್ಯೂಸ್ಡ್ ಬಿಕಾಸ್ ನಮಗೆ ಪರ್ಫಾರ್ಮೆನ್ಸ್ ಅಷ್ಟು ಇಷ್ಟ ಆಗಲಿಲ್ಲ ಟು ಬಿ ಫ್ರ್ಯಾಂಕ್. ಬಿಕಾಸ್ ಫ್ಯೂಷನ್ ಅಂತ ಇದೆ, ಯಾ 2-3 ಫಾರ್ಮ್ಸ್ ಇತ್ತು. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಗೊತ್ತಿಲ್ಲ, ಅಂದರೆ ಎಪಿಸೋಡಿಂದು ಫಸ್ಟ್ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಗಿವ್ ನೆಗೆಟಿವ್ ಕಮೆಂಟ್ಸ್ ಆರ್ ಐ ಡೋಂಟ್ ವಾಂಟ್ ಟು ಬಿ ರೂಡ್. ಸೊ ಕಿಶೋರ್ ಆ್ಯಂಡ್ ಸೂರಜ್ ಇಸ್ ನಾಟ್ ಸ್ಪೀಕಿಂಗ್, ದೇ ಹ್ಯಾವ್ ಲೆಟ್ ಮೀ ಸ್ಪೀಕ್. ನಾನಿವಾಗ ಸ್ಮೈಲ್ ಇಟ್ಕೊಂಡು ಮಾತಾಡಬೇಕು ಅಷ್ಟೇ. ಟ್ವಿಸ್ಟರ್ಸ್ ಡ್ಯಾನ್ಸ್ ಅಕಾಡೆಮಿ, ನಿಮ್ಮ ಕಾಸ್ಟ್ಯೂಮ್ ನೋಡಿಬಿಟ್ಟು ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ, ಏನೋ ವಾವ್ ಇರುತ್ತೆ ಅಂತ ಅಂದ್ಬಿಟ್ಟು. ಇಟ್ ವಾಸ್ ಓಕೆ ಅಂತ ಅನಿಸುತ್ತೆ. ಆ್ಯಂಡ್ ಅಣ್ಣ ಬೇರೆ ಬಂದಿದ್ದಾರೆ, ಅವ್ರ ಮುಂದೆ ಆಲ್ವೇಸ್ ಸೆಡ್ ಕಿ ಡ್ಯಾನ್ಸ್ ವಾರಿಯರ್ ಸೂಪರ್ ಆಗಿದೆ ಅಣ್ಣ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಐ ಡೋಂಟ್ ನೋ, ಅಣ್ಣ ಮಾತಾಡಲಿ, then I guess we will talk about it. I'm very disappointed. Actually, we are very disappointed. ಬೇಜಾರಾಗ್ತಾ ಇದೆ ಅಷ್ಟೇ. ಯಾಕಂದರೆ ಲಾಸ್ಟ್ ಎಪಿಸೋಡಿಂದ ಏನಾಗ್ತಿದೆ ಅಂತಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಆಗಿದೆ. ಸೆಮಿಫಿನಾಲೆ ಆಗಿರೋದ್ರಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಸುಮ್ಮನೆ ಬರ್ತಾ ಇಲ್ಲ ನಾವು. ಸೇಮ್ ರೂಟೀನ್ ಡಾನ್ಸ್. ನಾವು ಸುಮ್ಮನೆ ಅಂತೂ ಬರ್ತಾ ಇಲ್ಲ ಇಲ್ಲಿ. ಆಬ್ವಿಯಸ್ಲಿ ನಮಗೆ ಒಂದು ಪೇಮೆಂಟ್ ಇದೆ, ಅಥವಾ ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲರಿಂದನೂ, ಒಂದು ಸ್ವಲ್ಪ ಸೀರಿಯಸ್ನೆಸ್ ಇರಲಿ ಸೆಮಿಫಿನಾಲಲ್ಲಿ ಅಂತೇಳಿ. ಯಾರಿಗೂ ಇಲ್ಲ ಸೆಮಿಫಿನಾಲಲ್ಲಿ ಒಂದು ಸೀರಿಯಸ್ನೆಸ್ ಅಂದರೆ ಯಾರಿಗೂ ಇಲ್ಲ. ವಿ ಆರ್ ವೆರಿ ಡಿಸಪಾಯಿಂಟೆಡ್. ನಾವು ಏನು ಮಾಡ್ತಿದ್ದೀವಿ, ನಮಗೆ ಇವಾಗ ಒಂದು ಪಾಯಿಂಟ್ಸ್ ಬರೀಲಿಕ್ಕೂ ಸಹ ನಮಗೇನೂ ಇಲ್ಲ ಇಲ್ಲಿ. ಓಕೆ ಹಾಂ ಅದೇನಾ, ಓಕೆ ಡನ್, ಸರಿ ಡನ್, ನೆಕ್ಸ್ಟ್ ಲೈಕ್ ವಾಟ್ ನೆಕ್ಸ್ಟ್? ಓಕೆ ಅಣ್ಣ ಮಾತಾಡಲಿ ಆಮೇಲೆ. ಐ ಆಮ್ ಸಾರಿ. ಅಲ್ಲ ಅಣ್ಣ ಬೇರೆ ಏನಾದರೂ ಮಾತಾಡೋಣಿಲ್ಲ ಆದರೆ ನಾವು ನೀವು ಇಷ್ಟೆಲ್ಲ ಮಾತಾಡಿ ಅಣ್ಣ ಏನು ಮಾತಾಡ್ತಾರೆ? ಸೊ ಅಣ್ಣ ನೀವು ಹೇಳಿ, ಅಂದರೆ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಏನಾದರೂ ಹೇಳೋದಾದರೆ ದಯವಿಟ್ಟು ಹೇಳಿ. ಅಲ್ಲ ಅವ್ರಣ್ಣ ಬಟ್ ನಮ್ಮ ಫ್ರೆಂಡು ಪ್ಲೀಸ್. ಫಸ್ಟ್ ಆಫ್ ಆಲ್ ಆ್ಯಂಡ್ ಆ್ಯಸ್ ಎ ಗೆಸ್ಟ್ ಕೊಲ್ದುಪ್ಪು ನಿಮ್ಮಲು, ಸೊ ಹೆಂಗೆ ಜಾಸ್ತಿ ಆಯ್ತ ಬಗ್ಗೆ ಕಮೆಂಟ್ ಮಲ್ಪರೆ ಆಪೋಜಿ. ಬಟ್ ತೀಚು ಸ್ವಲ್ಪ ಮೈಕ್ ತಗೊಳ್ತೀರಾ? ಆ್ಯಕ್ಚುಲಿ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಓಕೆ. ಅನ್ವಿತಾ ಹೇಳಿದಾಗೆ
ಸೊ ಅವ್ರು ಹೇಳಿದ್ರು ನನಗೆ ಗ್ರೂಪ್ ಇನ್ ಡ್ಯಾನ್ಸ್ ತುಂಬ ಒಳ್ಳೆ ಇರುತ್ತೆ ಹಾಗೆ ಹೀಗೆ ಅಂತೇಳಿ. ಮ್ಯೂಸಿಕ್ ಸಹ ಎಡಿಟಿಂಗ್ ಯಾರು ಮಾಡಿದ್ದೀಚು ಮ್ಯೂಸಿಕ್? ಪ್ರಜ್ವಲ. ಪ್ರಜ್ವಲ್ ಒನ್ ಆಫ್ ದ ಗೈ, ಹಿ ಡಸ್ ರಿಯಲಿ ಗುಡ್ ಜಾಬ್. ಬಟ್ ನನಗೆ ಯಾಕೋ ಒಂಥರ ಮಿಕ್ಸ್ ಆಗಿದ್ದಾಗಿರಲಿ ಅಥವಾ ಸ್ಟೆಪ್ಸ್ ತುಂಬ ಒಳ್ಳೆ ಮಾಡಿದ್ರು. ಆ ಕಾಸ್ಟ್ಯೂಮ್ ಆಗಿರಲಿ, ಆ ಪ್ರಾಪ್ಸ್ ಆಗಿರಲಿ ಸೂಪರ್ಬ್ ಕಾಣುತ್ತೆ. ಬಟ್ ಅವ್ರು ಹೇಳಿದಾಗೆ ಅವ್ರು ಕೊಟ್ಟಿರೋಂಥ ಫಾರ್ಮ್ ಆಗಿರಲಿ ಅದರಲ್ಲಿ ಸ್ವಲ್ಪ ಮಿಸ್ ಆಗಿದೆ ಅನಿಸುತ್ತೆ. ಬಟ್ ಬೀಯಿಂಗ್ ಎ ಗೆಸ್ಟ್ ಜಡ್ಜ್ ಐ ರಿಯಲಿ ಲೈಕ್ಡ್ ಇಟ್. ಇನ್ನೇನಿದ್ರು ಜಡ್ಜಸ್ಸೇ ಡಿಸೈಡ್ ಮಾಡ್ತಾರೆ. ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ತೀಚು. ಯಾಕಂದರೆ ತೀಚು ನಾನು ನೋಡಿದ್ಗಳು ಫಸ್ಟಿಗೆ ಹೇಳಿದೆ, ತುಂಬ ದಿನ ಆದಮೇಲೆ ಇಬ್ಬರು ಮೂವಿಯಲ್ಲಿ ವರ್ಕ್ ಮಾಡಿದಾಗಿಂದ ನಾನು ಹೇಳಿದೆ ತುಂಬ ಸೂಪರ್ ಮಾಡ್ತೀವಿ, ಏನಾದ್ರು ಸ್ಪೆಷಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೆ. ಲೆಟ್ಸ್ ಸಿ. ಓಕೆ, ಸೂರಜ್ ಸರ್. ಐ ಡೋಂಟ್ ಹ್ಯಾವ್ ಎನಿಥಿಂಗ್. So it's a golden buzzer performance. Great job. What an acting. ಆಗಲ್ಲ IPL ವಿನ್ ಆದ ಆಂಡಾಗಲ್ಲ ದುಂಬಲ್ಯಾ. ಕಮ್ ಬ್ಯಾಕ್ ಟು ದ ಫಾರ್ಮ್. ಅದು ಫಾರ್ ದ ಫಸ್ಟ್ ಟೈಮ್ ಮೂಜಿ ಜಡ್ಜಸ್ನಾಗಲ್ಲ ಓವರ್ ಆ್ಯಕ್ಟಿಂಗ್ ಪರ್ಫೆಕ್ಟ್ ಅದು ಮಲ್ದಿನ ಫಾರ್ ದ ಫಸ್ಟ್ ಟೈಮ್. ಫ್ಯಾಂಟಾಸ್ಟಿಕ್. ಸೀರಿಯಸ್ಲಿ ಹೆಂಗೆಂಚಾಲ್ ಮಂಡೆ ಯಾಮ್ ಪುಗರ್ದ ಅದು ಯಾಮ್ ಪುಗರ್ದು ಹೆಂಗ ನ್ಯಾನ್ ದಯ ಪುಗರ್ ಅಂಜಿನ ದಾಲ ಇಜ್ಜಾಣ ಅಂದು. ಬಟ್ ಅಗ್ಲೆಗ್ಲ ಕನ್ಫ್ಯೂಷನ್ ಅಂಜಿನ ದಾದ ಮಲ್ತಾ ಅಂದು. ಬಟ್ ಎಂಕ್ಲ ಓಕೆ ಎಡ್ಡೆ ಜನ ಈತ ಮತ್ತು ಓವರ್ ಆ್ಯಕ್ಟಿಂಗ್ ದಯ ಮಲ್ಪಡ್ದು ಎಂಕ್ಲ ಆಂಡ್ ವರಕ್. ಬಟ್ ಆ ಓವರ್ ಆ್ಯಕ್ಟಿಂಗ್ ಒಂಚೂರು ಪರ್ಫೆಕ್ಟ್ ಎತ್ತಿನ ಹಿಡ್ದಾದ್ರೆ ಬಕ್ಕ ನಮ್ಮ ಒಂಚೂರು ಈ ಒಂದು ಎಡ್ಡೆ ಆ್ಯಕ್ಟರ್ ಬೈದೇರು ಅನೂಪ್ ಸಾಗರ್ ಆರ್ಲೋ ಅಂತ ಈಗ ಜಾಯ್ನ್ ಆಗಿ ಹಿಡ್ದಾದ್ರೆ ಇಟ್ ವಾಸ್ ವೆಲ್ ಬ್ಯಾಲೆನ್ಸ್ಡ್ ಆ್ಯಕ್ಟಿಂಗ್. ಎಡ್ಡೆ ಆ್ಯಕ್ಟಿಂಗ್ ಮಲ್ದೇರ ಆರ್ಲ ಅದೇ ಯಾನೇ ನೀನು ಅಲ್ಲಿ ತತ್ತದಿಂದ ಮತ್ತೆ ವೇಸ್ಟ್ ಆಂಡ ಪಣ ನಂಗೆ ಒಂದೊಂದು ಶಾರ್ಟ್ಸ್ ಕೊರಡದೆ ಕಾಸು ಪಣ ಮಿಸ್ ಆದ ಮೀನು ಒತ್ತಿಯಾರ ಅಂಜಲ ಎಣ್ಣೆ ಅನ್ನೋರ. ಬಟ್ ಅನ್ವಿತಾ ಕಮ್ ಆನ್ ಮ್ಯಾನ್ ಹೆಂಗೆ ಸೂರಜ್ ಸರ್ ಇರ್ನ ಆ್ಯಕ್ಟಿಂಗ್ ಹೆಂಗೆ ಪಣ ನಂಬರ್ನೇ ಸರ್ ಇದು ಇಂಚ ಮಾತು ಓವರ್ ಆ್ಯಕ್ಟಿಂಗ್ ಅಲ್ಲಿ ಬರೋದು. ಬಟ್ ಪ್ಲಸ್ ಅವು ಒಂದೊಂದು ಪಿದೆ ಬರೋದು ನಾನು. ಸೊ ಇರಾಗ ಎಂಚಾಂಡ 6 ವಾರ 6 ಕೊರಿಯೋಗ್ರಾಫರ್ ಅವರ ನೆರಡಕ್ಕೆ ನಿಂಚೆ ತೆಂಗದ ಮಾತ ಕುಲ್ಲರ್ ಸ್ಟಾರ್ಟ್ ಮಾಡಿದಿರ ಬಣ್ಣ ಏರ್ ಮಿಕ್ಸ್ ಮಾಡ್ತೀನಿ ಬಣ್ಣ 6 ಇಂಚ್ ಏನತ್ತು ಸರ್ ಪಲ್ಲೆ ಈತ ಮಾತ ಮಲ್ತದು. ಬಟ್ ಎಂಡೆಡ್ ಮುಲ್ ಕಜಾವ್ ಮಾತ ಬಿರ್ಕನಾಗ ಐ ಮೀನ್ ಗೋಲ್ಡನ್ ಬಜಾರ್ ಒತ್ತಿನಾಗ ಇರಾಗ ಇಂಚ ಫೀಲ್ ಆಂಡ್ ಇಜಿ ಆ್ಯಕ್ಚುಲಿ ಮಸ್ತ್ ಖುಷಿ ಆಂಡ್ ಇಂದത്തെ ಪೇರೆಂಟ್ಸ್ ನಾಕೆಲ್ಲ ಅಂಚನೆ ಅಭಿಬಾಯ್ ಅಂದುಲ್ಲೆ ರೀ ನಮ್ಮ ಕುಂದಾಪುರದಾರ ಆರಿಂದ ಪ್ರಾಪರ್ಟಿ ಪೂರ ಆರು ಮಲ್ದಿನಿ. ಆ್ಯಕ್ಚುಲಿ ಪ್ರಾಪರ್ಟಿ ಕಾಸ್ಟ್ಯೂಮ್ಸ್ ಪೂರ ಆರ್ನಾನೆ ಪೂರ ಇಂದത്തെ ಪಿರ ಮಸ್ತ್ ಸಪೋರ್ಟ್ ಇತ್ತೇನೆ. ಆ್ಯಕ್ಚುಲಿ ಆಗ್ಲೇ ಗೊತ್ತು ಏದು ಬಂಗಾವ ಇದ್ದಾರೆ ಆ್ಯಂಡ್ ಇದ ಕಣ್ಣಿಟ್ಟು ಬರ್ತಾನೆ ನೀರೇ ಬಂದೊಂದು ಹೌ ಡೆಡಿಕೇಟೆಡ್ ಯು ಆರ್ ಬಂದು. ಆ್ಯಂಡ್ ಇರಾಗ ನೆರ್ನ ಕನ್ಫ್ಯೂಸ್ ಆಂಡ್ ಮೇಕಲ್ ದಾ ಇಂಜ ಮಲ್ತೊಂದಿಲ್ಲ ಈ ತೆಡ್ಡ ಮಲ್ದ ಮರ ದಾದ ಇಂಜ ಫೀಲ್ ಆಂಡ್ ಇರಾಗ ಇರಾಗ ಗೊತ್ತಾಣ ಒಂಚೂರು ಓವರ್ ಆ್ಯಕ್ಟಿಂಗ್ ಅನ್ನೋದು ಇರಾಗ ಜೆನ್ಯೂನ್ ಅವರು ಮನ್ಸಲ್ಲಿ ಹೆಂಗ್ ಬೈಕೊಂಡು ಗೊತ್ತಿಲ್ಲ ಈ ವರ್ಡ್ ಹೇಳ್ಬೋದ ತಿಗ್ಗಲ್ದ ಕಟ್ಟ ಏನು ಹೇಳ್ತಾ ಇದಾರೆ ಇವ್ರು. ಐ ಮೀನ್ ಏನು ಕಮೆಂಟ್ಸ್ ಕೊಡ್ತಾ ಇದಾರೆ, ಇಷ್ಟು ಕಷ್ಟ ಪಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಅಲ್ಲ ನನಗೂ ಹಂಗೆ ಇದು ಈ ಥರ ಎಲ್ಲ ಎಲ್ಲೂ ಕೊಡಲ್ಲ. ಬಟ್ ಯಾಕೆ ಎಲ್ಲ ಸೇರ್ಕೊಂಡು ಹಿಂಗೆ ಮಾಡ್ತಾ ಇದಾರೆ? ನನಗೂ ಕಾಮಿಡಿ ಮಾಡೋಂಗಿಲ್ಲ ಇಲ್ಲಿ. ಬಟ್ ಎಂಜಾಯ್ ಸರ್ ಇರಾಗ ಆಕ್ಲ ಅಂಚ ಪಣ್ಣಾಗ ಎಂಚ ಫೀಲ್ ಆಂಡಿ ಪಂಡ್ರಾಬ್ಜಿ ಮನಸ್ಸಿಗೆ ನಿರ್ತಾರದೆ ಮಲ್ಲ ಜಾರ್ಜ್ ಮೊಗ್ಲು ಅದೇ ಮ್ಯಾಮ್ ನಾಟ್ ರಾಂಗ್ ಅದೇ ಅವ ಟೀಡಿ ಆ ನೆಡ್ಡ ಶಬ್ದನೇ ಬಂತೀನಿ. ಸೊ ನಿಖಿಲ್ ದಾದ ಅದೇ ನೆರ್ನ ಅವ್ ನಿಖಿಲ್ನ ಮನಸ್ ಎನಿವೇಸ್ ಫ್ಯಾಂಟಾಸ್ಟಿಕ್ ಯಾರು ಯಾನೆನ್ಯ ಒಂಜಿ ರೇಂಜ್ಡ್ ಈಜಿಪ್ಟ್ದಾಗಲ ಮಾಡ ಮರ ಎತ್ತಾರೆ ನಿಖಿಲ್ ನೆರಡದನಾಗ. ಬಟ್ ನಿಖಿಲ್ ಫುಲ್ ಅಕಲ್ ನಡೆದ ಕುಡಂಜಿ ಲೆವೆಲ್ಡ್ ಮಲ್ದಾರು. ಸೊ ಏನು ಅರೆಕೊರ್ಲಾರ ಮೈಕ್ ನಮ್ಮ ರಾಘವೇಂದ್ರರಿಗೆ ಅದು ಆರು IPL ವಿನ್ ಎಸ್. ಸೊ ಇರಾಗ ಎಂಜಾಯ್ ಓವರ್ ಆಲ್ ಫೀಲ್ ನಾನು ಇರ್ಲಾಗ ನಿರ್ದು ಬೊಕ್ಕ ಎಂಜ ಬಜಾರ್ ಮಾತೋತನಾಗ ಸರ್ ಫಸ್ಟ್ ಮಸ್ತ್ ಪಡಿ ಮಸ್ತ್ ಬಿಲ್ಡಪ್ ಕೊಡ್ತಿದ್ರು ಅಂಕ್ಲ ಅಂಚ ಅಂಕ್ಲ ನೀವು ಅಂಚ ಅಂಜಾನ್ ಅಂಕಲ್ ನಾವು ಅಂದಿತ್ತೀನಿ ಅಂಕಲ್ ಆತ ಖರಾಬ್ ಮಾಡ್ತಾನ ಅಂತ ಎರಡಕ್ಕೆ ಏನಂದಿತ್ತು ಎಂಜಾಣಿರ ಎಕ್ಸಿಕ್ಯೂಟ್ ಮಾಡ್ದೆ ಹೆಂಗ್ ಸರಿ ಆಯ್ತು ಅವೆಲ್ಲ ಫುಲ್ ಕನ್ಫ್ಯೂಸ್ ಆಗಿತ್ತು. ಅದೇ ಪ್ರ್ಯಾಂಕ್ ಮಾಡ್ತೀನಿ ಒಗದಾನಿಗ್ಲೆ ಅದೇ ಅದು ಹೆಂಗೆ ಒಂಚೂರು ಮಿಸ್ ಹಾಕೊಂಡಿತ್ತು. ಬಟ್ ಸ್ಟಿಲ್ ಅನೂಪ್ಲ ಜಾಯ್ನ್ ಆನಾಗಂಡು ಓಕೆ ಇಂಚಲ್ಲ ಆದುಪ್ಪರೆ ಯಾವ ಮಾರ ನಮ್ಮ ಡ್ಯಾನ್ಸ್ ಒಂದು ವೀಕ್ ಇಲ್ಲ. ಸೊ ನಿಕ್ಲೆ ಸ್ಟೆಪ್ ಎಲ್ಲ ಕಾರ್ದಿನ ಅಂಚೆ ಮಿಸ್ ಆದುಪ್ಪರೆ ಒಂದು. ಬಟ್ ಇಟ್ ವಾಸ್ ನೈಸ್ ಆ್ಯಕ್ಟ್ ಆ್ಯಂಡ್ ಇಟ್ ವಾಸ್ ನೈಸ್ ಆ್ಯಕ್ಟಿಂಗ್. ಅವೇ ಥ್ಯಾಂಕ್ ಯು ಸೋ ಮಚ್. ಫ್ಯೂಜನ್ ಪಂಡ ದಾದ ಪಂಡ ಪೂರರಿಗೆ ಗೊತ್ತಾವೋಡು ಅಕ್ಕಳು ಫ್ಯೂಜನ್ ದಾಯ್ದೆ ತೊಂದಿನಿ ಪಂಡ. ಫ್ಯೂಜನ್ ಈಸ್ ಅ ಡಾನ್ಸ್ ಫಾರ್ಮ್ ಪೂರ ಒಂಜಿ ಯುನಿಟೆಡ್ ಬರ್ಪುಂಡು ಇತ್ತ ಕಂಟೆಂಪ್ ಅವಾರ್ಡ್ ಜಾಝ್ ಅವಾರ್ಡ್ ಅಕ್ಕುಲು ಐಕೋಸ್ಕರ ಫಾರ್ಮ್ಸ್ ಐತ ಪುದರ್ ಫ್ಯೂಜನ್
ಅಕುಲ್ ದೆತ್ತೊಂದಿನಿ. ಸೊ ಗೈಸ್ ನಿಕುಲ್ ಮಲ್ದಿನ ಬೆಸ್ಟ್ ಆ್ಯಂಡ್ ಬೆಸ್ಟ್ ಜಾಬ್ ಪಂಡ ಒಂದು ನಿಕುಲ್ ಫ್ಯೂಜನ್ ದೆತ್ತೊಂದು ನಿಕುಲ್ ಇಂಚಿಂದ ಒಂಜಿ ಸ್ಟೇಜ್ ಕ್ರಿಯೇಟ್ ಮಾಡ್ತಿದ್ದಾರೆ. ದಿಸ್ ಇಸ್ ಅ ಬೆಸ್ಟ್ ಆ್ಯಕ್ಟ್ ಇನ್ನಿತ್ತ ಇಂಕ್ ಬಾರಿ ಒಂಜಿ ಅಡ್ಡೆ ಕೊರಿಯೋಗ್ರಫಿ ಈಜಿಪ್ಷಿಯನ್ ಥ್ಯಾಂಕ್ ಯು ಸೋ ಮಚ್ ಸರ್. ಮಮ್ಮಿ ನಿಕಲ್ನ ಒಂಜಿ ಎಕ್ಸಿಕ್ಯೂಷನ್ ಅವಟ್ ನಿಕಲ್ನ ಟ್ರಾನ್ಸಾಕ್ಷನ್ ಯು ಗೋಯಿಂಗ್ ಆ್ಯಂಡ್ ಕಮಿಂಗ್ ಗೊತ್ತೇ ಒಂದಿಜ್ಜ ನಿಕುಲ್ ರೋಲ್ ಪೋಂದಿಲ್ಲ ರೋಲ್ ಬರೋದಿಲ್ಲ. ಆ್ಯಂಡ್ ಗರ್ಲ್ಸ್ನ ಕಂಟೆಂಪ್ರರಿ ಮೂವ್ಸ್ ವ್ಯಾಕಿಂಗ್ ಇಸ್ ಸಮಥಿಂಗ್ ಎಲ್ಸ್ ಯಾನ್ ಕಂಟೆಂಪ್ರರಿ ಮೂವ್ ಪಾತಿರೊಂದಿಲ್ಲ ಲಾಸ್ಟ್ದ. ಓಕೆ ದಟ್ಸ್ ಅ ಬೆಸ್ಟ್ ಪಾರ್ಟ್ ಬಿಕಾಸ್ ಯು ಗೈಸ್ ಹ್ಯಾವ್ ಪ್ರಾಪರ್ ಜಾಜ್ ಡ್ಯಾನ್ಸ್ ಆ್ಯಂಡ್ ಬ್ಲೇ ಡ್ಯಾನ್ಸ್ ಗಾಟ್ ಇಟ್. ಸೊ ವ್ಯಾಕಿಂಗ್ ಸೆಕ್ಷನ್ ಲಾತೆ ನಿಕಲ್ನ ಓವರ್ ಆಲ್ ಆ್ಯಂಡ್ ನಿಕಲ್ನ ಪ್ರಾಪರ್ಟಿ ನಿಕುಲು ಸ್ನೇಕ್ ದ ಪ್ರಾಪರ್ಟಿ ಅವರ್ ವೆರಿ ಗುಡ್ ಗೈಸ್ ಯಾರ್ ಸೀರಿಯಸ್ಲಿ. ಥ್ಯಾಂಕ್ ಯು ಸರ್, ಮೀನ್ಸ್ ಅ ಲಾಟ್. God bless. Thank you. And Anvita Panna, please. I'm very sorry. I'm very sorry. Okay, ವಾಯ್ಸ್ ರೇಸ್ ಮಾಡಿದ್ದಕ್ಕೆ ಸಾರಿ. ಆ್ಯಂಡ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಎಪಿಸೋಡಿಂದ ವಿ ವರ್ ವೇಟಿಂಗ್ ಫಾರ್ ಸಮಥಿಂಗ್ ಲೈಕ್ ದಿಸ್. ಸರ್ ಹೇಳ್ದಂಗೆ ಫ್ಯೂಷನನ್ನು ಹೆಸರಿಟ್ಬಿಟ್ಟು ನೀವು ಕರೆಕ್ಟ್ ಕೆಲಸ ಮಾಡಿದಿರಾ. ಬಿಕಾಸ್ ಫ್ಯೂಷನಲ್ಲಿ ನೀವು ಎಷ್ಟು ಡ್ಯಾನ್ಸ್ ಫಾರ್ಮ್ಸ್ ಬೇಕಿದ್ರು ತಗೋಬೋದು. ಆ್ಯಂಡ್ ವ್ಯಾಕಿಂಗ್ ಇಟ್ ವಾಸ್ ಪರ್ಫೆಕ್ಟ್ ಆನ್ ಮಾರ್ಕ್. ಐ ವಾಸ್ ಲೈಕ್ ಎಲ್ಲರೂ ಮಿಸ್ ಹೊಡಿತಾರೆ ಅಂತ ವೇಟ್ ಮಾಡ್ತಾಯಿದ್ದೆ. ಬಟ್ ನೀವು ಎಲ್ಲೂ ಮಿಸ್ ಹೊಡೆದಿಲ್ಲ. ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಎಂಟ್ರಿಯಿಂದ ಮಮ್ಮಿ ಎಂಟ್ರಿಯಿಂದ ಹಿಡಿದು ಮಮ್ಮಿ ಎಕ್ಸಿಟ್ವರೆಗೂ ಸೂಪರ್ ಆಗಿತ್ತು. ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ಐ ಡೋಂಟ್ ನೋ ಗೋಲ್ಡನ್ ಬಜರ್ ಬಂದಾಗಿದ್ದೀನಿ ಏನು ಹೇಳಲಿ. ಆ್ಯಂಡ್ ಒನ್ಸ್ ಅಗೇನ್ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಅಗೇನ್ ಮ್ಯಾಮ್. ಥ್ಯಾಂಕ್ ಯು ದದೆ ಹಾಂ ತಾರ್ ಬಂದ್ಬಿಟ್ಟು ಆರು ಟಿ ವಿಡ್ ಮಾತು ಎಡ್ಡೆ ಆ್ಯಕ್ಟಿಂಗ್ ಮಲ್ಬಿರು ಮುಲ್ದಾನೆ ಅಂದು ಪಣ ಅವಣ ಮುಲ್ ಶೋ ಅತ್ತಂಚಾವೆ. ಓಕೆ ಎನಿವೇಸ್ ಆ್ಯಂಡ್ ಸರ್ಕಸ್ ಬರೋದುಂಡತ್ತೆ ಸರ್ಕಸ್ಗಳ ನೆಕ್ಲ ದಾದ ಕನೆಕ್ಷನ್ ಪ್ರಮೋಷನ್ ಬೊಚ್ಚ ಇರ್ ಬರ್ತಾರೆ ಪ್ರಮೋಷನ್. ಐ ಶುಡ್ ನಾಟ್ ಸಿ ದ ಮೂವಿ ಇಸ್ ಇಟ್ ನೆಗೆಟಿವ್ ಕಮೆಂಟ್ಸ್ ಕೊರ್ಪುನ ಇಂಚನ ಆಕ್ಟಿಂಗ್ ಮಲ್ತದ್ದು ಇನ್ಸ್ಟಾಗ್ರಾಮ್ಡ್. ಓಕೆ ಓಕೆ ಬಾರಿ ಶೋಕ್ ಮಲ್ಪೇರು ಆ್ಯಕ್ಟಿಂಗ್. ಓಕೆ ಕಾಂಪ್ರಮೈಸ್ ಆಗ ನಾವು ಅವೇ. ಓಕೆ ಸೂರಜ್ ಸರ್ ಪ್ಲೀಸ್ ಎಂಚಾಣೆ. Hi Twisters. First of all, congratulations. Nikulu first team grand finale entry avandular to the directly. Yes sir, thank you so much. And congratulations, and definitely you deserve this. And Dai Panda obviously fusion formed beta forms and blend month present month na. But ink that forms la jasti choreographer na effort tojonditin. Prati movements with the step finishing manpuna very difficult job. Prati dancers ಆ ಮೂಮೆಂಟ್ಸ್ ಕನಾರೆ ಕೊರಿಯೋಗ್ರಾಫರ್ನ ಎಫರ್ಟ್ ತೋಜೊಂದಿತ್ತೇನೆ. ಸೊ ಕಂಗ್ರ್ಯಾಚುಲೇಷನ್ಸ್ ನಿತಿನ್, ಕೀಪ್ ಇಟ್ ಅಪ್ ದ ಗುಡ್ ವರ್ಕ್. ಆ್ಯಂಡ್ ನೆವರ್ದಲೆಸ್ ಟೀಮ್ ಡ್ಯಾನ್ಸ್ ಪಂಡ ಇಂಚೊಪ್ಪಡು ಪ್ರತಿ ಒರೆಯೆಲ್ಲ ಸೇಮ್ ಸ್ಟೆಪ್ನ ಮಂತೊಂದಿತ್ತಾರೆ, ಸೇಮ್ ಸ್ಟಂಟ್ಸ್ ಮಂತೊಂದಿತ್ತಾರೆ, ಲಿಫ್ಟ್ಸ್ ಮಂತೊಂದಿತ್ತಾರೆ, ಮಂತೊಂದಿದ್ದಾರೆ. ಕೆಲವು ಟೀಮ್ ದಾದಾಪುಣ ಪಂಡ ಒಂಜಿ 4 ಜನ ಸ್ಟ್ರಾಂಗ್ ಉಪ್ಪೇರು, ಅಕುಲು ಮಾತ್ರ ಡ್ಯಾನ್ಸನ್ನು ಲೀಡ್ ಮಂತೊಂದು ಉಪ್ಪೇರು. ಈ ಟೀಮ್ಡು ಎವ್ರಿ ಒನ್ ಇಸ್ ದ ಹೀರೋ ಆ್ಯಂಡ್ ದ ಹೀರೋಯಿನ್. Thank you sir, thank you. That is what I liked so much, about Twisters. Okay, so ಈ ಗ್ರೂಪ್ ವರ್ಕ್ ಇಂಚನ್ ಒಪ್ಪಡು ಆ್ಯಂಡ್ ಸರ್ ಪಣ್ಣಕನೆ ಹಾರ್ಡ್ ವರ್ಕ್ ಮಂತ್ಲೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ವೆರಿ ಗೋಲ್ಡನ್ ಬಜಮ್ ಪರ್ಫಾರ್ಮೆನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಓಕೆ ಸರ್ ಪಾತಿರಲಿ ಅದು ಪಾತಿರ್ಲಿ ಇದು ಮಾತು ಭಯ ಬದನೆ ಪಾತಿರ್ಲಿ ಇರ್ಲ ಪಾತಿರ್ಲಿ. ಯಾ ಅವ್ನು ಸರ್ ಪನ್ಲೆಕ್ಕ ಇಂಕ್ಲು ಒಂದು ಮೂವಿಡ್ ವರ್ಕ್ ಮಾಡ್ದ. ಸೊ ಆರು ಪಂಡ ವೆರಿ ಎಡ್ಡೆ ಪರ್ಸನ್ ಆರು ದಾ ಓಲಿತ್ತಲ್ಲ ಬಾತ್ ಪಾತ್ರ ಬೇರೆ. ಸೊ ಅಲ್ಪಲ ತಿಕ್ಕಿರ ಹಿಂಗೆ ಕಡೆ. ಸೊ ಆರು ಸಡನ್ ಆದ ಪ್ರ್ಯಾಂಕ್ ಮಾಡ್ಬಿಟ್ಟು ಹಿಂಗೆ ದಾಲ ಪಂಡ್ರಾಜಿ ಅತ್ತು ಟೀಚು ನಿನ್ನ ಏನು ಉದ್ದೇಶ ನೆರೋಡಿತೀನಿ ಜಿ ಫುಲ್ ಬ್ಲ್ಯಾಂಕ್ ಆದ್ಬಿಡ್ತಿತ್ತ ಹಿಂಗ್ಲ ಫುಲ್ ಬ್ಲ್ಯಾಂಕ್ ಆದಿತ್ತ ಪನ್ನೀರ ಇಂಜಣ ಇಂಜ ಮಾರ ಪಿರೋದಿಗೆ ನೆಡ್ಡೆ ಬಾತಿರು ಮಾರ ಸ್ಟೇಜ್ಗಳು ಮಲ್ಲ ಮಾರ ಅಲ್ಲಿ ಮಾರ ಅಂಜನ. ಸೊ ಏಕಡೆ ಆರು ಪನ್ನೆಗೆ ಹೆಂಗೆ ದಾಲ ಆರು ಅಲ್ಪ ಬಂದಿತ್ತೀರ ಡಾನ್ಸ್ ತೂಪೆ ನಿಖಿಲ್ನ ಎಡ್ಡೆ ಕಮೆಂಟ್ ಕೊರೋರು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸ್ಟಾರ್ಟಿಂಗ್. ಪಂಡ್ರ ಕೆಲವರ ಆಗ ಪಿರೋಡ್ ಪೇರು ಇದು ಸ್ಟೇಜ್ ಬನ್ನ ಜನ ಆರು ಅಂಚ ಬನ್ನ ಇಂಕೋರ ಸೆಲ್ಫಿ ಇಲ್ಲ. ಸೊ ದಾಯ ಇಂಚ ದಾಯ ಮಲ್ತರಿ ಇದು ಬಾರಿ ಎಡ್ಡೆ ಜನ ತಿರುಗಾರು. ಫಸ್ಟ್ ಆಫ್ ಆಲ್ ಐ ರಿಯಲಿ ಲೈಕ್ ದ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇರ್ನ ಮೂಲ ಉದ್ದೇಶದ ಅದೈತೆ ಇದು ಪಂಡರ ಹಿಂಗೆ ಅರ್ಥ ಈಜಿ ಕ್ವಶನ್ ಜಿ ಯಾನು ಆರೇಡ ಅಲ್ಪ ಪಂದಿತ್ತಿರತ್ತೆ ನೀರ್ನ ಡ್ಯಾನ್ಸ್ ಒಂದು ವಿಷಯ ಒಂದು ಸ್ಟಾರ್ಟಿಂಗ್ ಆರ್ ಪಣ್ಣಗ ಈಗ ತಾಲ ಪಾತ್ರ ಉಂದಾಯ್ತು ಆರೇಡ ಸ್ಟಾರ್ಟಿಂಗ್ ಬಟ್ ಇತರ ತಾಲ ಪಾತ್ರ ಇರ್ತದೆ ಅವೇ ಯಾನ ಶಾಕ್ ಅಡಿತದೆ ಅದು ಎಂಕೆ ಗೊತ್ತಿಜ್ಜಿ ದಾದ ಇರ್ಲ ಶಾಕ್ ಅಡಿಲ್ಲ ಕೊರಿಯೋಗ್ರಾಫರ್
ಮಸ್ತ್ ಎಡ್ಡೆ ಆತುಂಡು ಬೇಲೆ ಕಿಶೋರ್ ಅವಡು ಜಡ್ಜಸ್ ಪಂಡಿಲಕ್ಕನೆ ಫ್ಯೂಷನ್ ದೆತ್ತನಾಗ ದಾದ ಮೇನ್ ಪಾಯಿಂಟ್ಸ್ ಉಪ್ಪುಡು ಅವು ಮಾತಾಯ್ತುಂಡು ಕಿಶೋರ್ ಪಂಡ ಡ್ಯಾನ್ಸ್ ಮಲ್ಪನಾಗ ಇಂಕ ಜಾಸ್ ಹ್ಯಾಂಡ್ ದಾದ ಉಪ್ಪೋಡು ನಿಕ್ಲು ಮಾತ ಪ್ರತಿಯೊಂಜಿ ಡ್ಯಾನ್ಸರ್ಲ ಮೇಂಟೈನ್ ಮಲ್ದಿತ್ತರು ಅವು ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್ ಎನಿ ಸ್ಟೆಪ್ಸ್ ಆದುಪ್ಪುಡು ಸ್ಟಂಟ್ ಆದುಪ್ಪುಡು ಪ್ರತಿಯೊಂಜಿಲ ಪರ್ಫೆಕ್ಟ್ ಅದು ಬೈದುಂಡು ಫ್ರಮ್ ದ ಟಾಪ್ ಟಿಲ್ ಎಂಡ್ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್ ನಿಖಿಲ ಹಾರ್ಡ್ ವರ್ಕ್ ತೋಜುಂಡು ಸೊ ಫೈನಲಿ ಬೈದೇರು ಆಲ್ ದಿ ಬೆಸ್ಟ್ ರೂಪೇಶ್ ಸ್ಟಾರ್ಟಿಂಗ್ ಬಂದಿದ್ದರು ಮೂಜಿ ಮೂವಿದ ಪ್ರಮೋಷನ್ ಆಂಡು ನನ್ನ ರಡ್ಡ ಆಂಡ ಆಂಡು ಬಂತು ಸೊ ರೂಪೇಶ್ನ ಸರ್ಕಸ್ಲ ಆಂಡು ಎನ್ನ ಬೊಕ ತೀಚು ಬೊಕ ಆಯ್ತಾ ಎಡಿಟಿಂಗ್ ಮ್ಯೂಸಿಕ್ ಮಲ್ತಿನ ಪ್ರಜ್ವಲ್ ಐನ್ ಮೂವಿ ನೀರು ಪಂಡಿಲಕ್ಕ ಪಂಚವಾರ್ಷಿಕ ಯೋಜನೆ ಮುಗಿಂಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ತಿರ್ತಿದ್ದೆ ನಂಗೆ ಬದು ಪಾತಿರೋರನ್ನ ಪಾತಿರಲಿ ಕ್ಯಾಮರಾ ಮ್ಯಾನ್ ಇಜಿನ ಪ್ರಶಾಂತ್ ಮಿನಿ ಇದೆಲ್ಲ ಪಾತಿರೈತನ ಇಜ್ಜದೆ నీకు ఉచ్చుతో కాన్సెప్ట్ మళ్ళీ తిన్నాను నీకు ఉచ్చుతో లేక ఆడముట్టి ఎత్తుతారిస్తే స్ట్రైట్ ఇత్తిన లైన్ బట్ ఎనీవేస్ థ్యాంక్ యూ సో మచ్ అండ్ ಆಡದೆ ಆ್ಯಂಡ್ ಇಟ್ ವಾಸ್ ಅ ನೈಸ್ ಪರ್ಫಾರ್ಮೆನ್ಸ್ ಕರಿನೊಂಜಿ ಒಂದು ಮೂಜಿನ ಎಪಿಸೋಡ್ ಸೆಮಿಫಿನಾಲೆದ ಸೊ ಈ ಪರ್ಫಾರ್ಮೆನ್ಸ್ಗೆ ವೆಯ್ಟ್ ಮಲ್ತಂದಿತ್ತ ಸೊ ಐಕೋಸ್ಕರ ಒಂಚೂರು ಆಗಲಿ ಪಣ ಒಂಚೂರು ಮಂಚ ಬಿಹೇವ್ ಮಲ್ದಿನ ದಟ್ ಇಸ್ ರಿಯಲಿ ಓಕೆ ಆ್ಯಂಡ್ ವಿಷಯ ಕರೆಕ್ಟ್ ಇದೆ ಅದೇ ಹೋಗ್ತಂದೆ ಕೆಲವ್ರ ಮತ್ತೆ ಪೇರು ಎಡ್ಡೆ ಪೇರು ಬಾತಿದ್ರು ಎಡೆ ಬಾತಿರೋರು ಎದುರು ಬಣ್ಣ ಬಕ್ಕ ವಿಷಯ. Are you talking about yourself, Rupesh? Sorry? Are you talking about yourself? You are very shy, no? Actually, teachu ಗೊತ್ತುಂಡು ಯಾನೆ I'm talking about the guy. No, you're talking about yourself. ಪಿರಾಡ್ ಎಡ್ಡೆ ಉಪ್ಪೇರು ದುಂಬತ್ತುಂಡ ಇಂಚ ಬಂದು ಇಜ್ಜಿ ಅಂಚತ್ತು ಮ್ಯಾಮ್ ಆರು ಅಲ್ಪ ಪಂಡೇರು ಫಸ್ಟಿಗೆ ಡ್ಯಾನ್ಸ್ ತೂಪೆ ಸೊ ಯಾನ್ ಮೂಲು ಬರ್ತದೆ ಎಂಕ್ಲೆ ನಿಕ್ಲು ದಾದ ಪ್ರಾಂಕ್ ಮಲ್ದಾರತೆ ಸೊ ಎಂಕಾರಕ್ಕೆ ದಾದ ಪನೋಡು ಆನ್ಸರ್ ಮಲ್ಪಡೊಂದು ಗೊತ್ತಾಯ್ತು ಕೂಡ ಅಲ್ಪ ಪಿದೈ ಪೋನಾಗ ದಾದ ಮಲ್ತಿ ವಿಷಯ ದಾದ ಗೊತ್ತು ನಾವು ಕರೆಕ್ಟ್ ಎಂಜ ನರಮನ್ ಮಾತು ಒಂಜೆಲ್ಲ ಕುಪ್ಪುಜೇರು ఒక ವಿಷಯ ಪನ್ನಗ ಮಾತ್ರ ನಮ್ಮ ವರಣ ಇಂಚ ಅಂಚಿನ ಜಡ್ಜ್ ಅನ್ಪದಾನೆ ಬಣ ಅದು ಇಡಮಟ್ಟ ಮಲ್ತಿನ ಅಂಚಿನ ಫಾರ್ಮ್ ಹಿಡಿದು ಡಿಫ್ರೆಂಟ್ ಆಯ್ನ ಅಂಚಿನ ಒಂಜಿ ಫಾರ್ಮ್ ನೀನು ತೋಜ ಅವಡು ದಾಟ್ ಇಸ್ ದ ಚಾಲೆಂಜ್. ಸೊ ನಂದ ಗೋಕುಲ ಪನ್ಪುನ ಅಂಚಿನ ಕುಡ್ಲದ ಒಂಜಿ ತಂಡ ಸೊ ಜೊರಾಯಿನ ತಾಟಿದ ಹೊರಟಾಗ್ಲಿನ ವೆಲ್ಕಮ್ ಆಲ್ಬುಗ. ನನಗೆ ಈಗ ಬಂದದ್ದಕ್ಕೆ ಸಾಕಾಗಿದೆ. ನಾನು ಸತ್ರು ಹೆಣ್ಣಾಗೆ ಸಾಯೋದು. ಚೆನ್ನಾಗಿ ಓದ್ತಾನೆ, ದೊಡ್ಡ ಆಫೀಸರ್ ಆಗ್ತಾನೆ ಅನ್ಕೊಂಡಿದ್ದೆ, ಆಗ್ಲಿಲ್ಲ. ಹಾಳಾಗೋಗ್ಲಿ, ಮನೆಗೆ ಗಂಡು ಮಗ ಆಗ್ತಾನೆ ಅನ್ಕೊಂಡಿದ್ದೆ, ಅದು ಆಗೋ ಲಕ್ಷಣ ಕಾಣ್ತಾ ಇಲ್ವಲ್ಲೇ. ಗೂಡು ಬಿಟ್ಟು ಹಾರಿ ಹೊರಟಿದೆ ಆಸೆ ಬಾನಾಡಿ, ತನಗೇನು ಬೇಕೋ ಅರಸಿ ಹೊರಟಿದೆ ಜಗದಿ ಕಾದಾಡಿ. ದೂರ ತೀರದ ಕೂಗು ನಿನಗೀಗ ಕೇಳಿದೆ ಹೋಗು, ಇಲ್ಲಿ ಹುಟ್ಟಿದೆ ಅಲ್ಲಿ ಬದುಕಿದೆ ಇದುವೆ ವಿಧಿ ಬರಹ. ಬೇಕು ಅಂಬೋದ ಬೇಡ ಅನ್ನೋದು ಒಂದೇ ಮಾತಲ್ಲಿ ಹೇಗೆ ಹೇಳೋದು. ಕೈಯ ಹಿಡಿದ ಕರ ನೀನು, ಹುಯ್ಯೋ ಮಳೆಯ ಥರ ನೀನು ನನ್ನ ಬಾಳಿಗೆ. ನನಗೆ ಈ ನಾಟಕದ ಸುಳ್ಳಿನ ಬದುಕು ಬೇಕಾಗಿಲ್ಲ, ನಾನು ಹೆಣ್ಣಾಗಬೇಕು ಅಷ್ಟೇ. ವರೆ ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು, ಸಿರ ಸಿರ ಸಿರೆ ಉಟ್ಟ ನೀರೆಯು ನಾನು, ನಾರಿ 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 ಪಟ್ಟ ನಂದನೆ ಇನ್ನು. ಹಂಗೈತಾಳಕ್ಕೆ ನನ್ನ ಬಳೆ ಸತ್ತಿದು ಚೆನ್ನ, ಬಲು ಬಿಂಕದ ನಡೆ ನನ್ನದು. ಮೂಗಿನಾಗೆ ನತ್ತು ಉಂಟು ನೋಡೆ ಸುಬ್ಬೆ, ಹಣೆ ಮ್ಯಾಗ ಚಾಂದು ಉಂಟು ಅಲ್ವೇ ಸುಬ್ಬೆ.
ಹೊಳೆವಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಒಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಗೆ ಬಲವಾಗಿ. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ವ್ಯಥೆ ಜೊತೆ ಕಥೆ ಮುಗಿದಿದೆ. ವಿಧಿಯ ನಾಟಕ ವಿಧಿಯ ನಾಟಕ ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಜೀವನವೇ ಪಾಠಶಾಲೆ ಎಲ್ಲ ಕಲಿಯಲಾಗದು. ಕಾಲಚಕ್ರದಡಿಗೆ ಸಿಲುಕಿ ಕಾಲು ಕೈ ಆಡದು. ತಾನೇ ಎಣೆದ ಬಲೆಗೆ ಜೇಡ ತನ್ನ ಬಲಿಯ ಕೊಡುವುದು. ನೀನೆ ತೋಡಿಕೊಂಡ ಗುಂಡಿ ಹೇಳು ತಪ್ಪು ಯಾರದು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆಲ್ ಏನೇನಿದೆ ಬಲ್ಲೋರ್ ಯಾರು ಹೇಳು. ನಾವು ಮೈ ಮಾರ್ಕೋತೀವಿ ಅಂತಾನೆ ಇಟ್ಕೊಳ್ಳಿ, ಏನ್ ತಪ್ಪು? ಈ ಸಮಾಜ ನಾವು ಮರ್ಯಾದೆಯಿಂದ ಬದುಕೋಕೆ ಏನ್ ಮಾಡಿದೆ? ಡೋಂಟ್ ವಿ ಹ್ಯಾವ್ ರೈಟ್ಸ್ ಟು ಲೀವ್? ವಾಟ್ ಅ ಪರ್ಫಾರ್ಮೆನ್ಸ್ ಮ್ಯಾನ್, ಫ್ಯಾಂಟಾಸ್ಟಿಕ್. ಆ್ಯಂಡ್ ಒಂಜಿ ಭಾರಿ ಶೋಕದ ಒಂಜಿ ವಿಷಯನ ತೆರಿಪಾವನಂಚಿನ ಒಂಜಿ ಪ್ರಯತ್ನ ಮಲ್ತಾರೆ ನಿಗ್ಲು. ಜಡ್ಜ್ಮೆಂಟ್ ದಾದ ನಾ ಪಾಯಿಂಟ್ಸ್ ಎತ್ತಿಕೊಂಡು ದಟ್ ಈಸ್ ಡಿಫ್ರೆಂಟ್. ಅವು ಟೆಕ್ನಿಕಲಿ ತೂತ್ ಬಂದ್ಪನು. ಬಟ್ ಒಂಜಿ ಕಾನ್ಸೆಪ್ಟ್ ಕಂತಾರೆ ಜನಕ್ಲೆಗ್ ಅಕಲ್ನ ಬೇನೆ ದಾದುಂಡು. ಮಂಗಳಮುಖಿನ ಪಂಡ ಅಕಲ್ನ ಉಲೈಡ್ ದಾದ ಮಾತ ಬೇನೆ ಉಂಡು. ಸೊ ಸಮಾಜ ಅಕ್ಲಿನ ಎಂಚ ತೂಪುಣಿ ಎಂಚ ತೂವೋಡು ಎಂಚ ತೂಯಿನಾಗ ಅಕ್ಲಿ ಎಂಚೊಲ್ಲೇರು ಆಯ್ನ ಮಾತ ತೆರಿಪಾವನಂಚಿನ ಒಂಜಿ 5 ನಿಮಿಷದ ಆ್ಯಕ್ಟ್ ಆದಿತ್ತು ನೈಟ್ ಸುಮಾರು ವರ್ಷದ ಬೇನೆನ್ ತೋಜಾವನಂಚಿನ ಒಂಜಿ ಪ್ರಯತ್ನ ಮಲ್ತಾರೆ ನಿಕ್ಲು. That is really wonderful. ಐಗೋಸ್ಕರ ಒಂದು ಜೋರಾನ ಚಪ್ಪಾಳೆ ಕೊರೋಡು ಮಾತಾಡಲ್ಲ ಬಿಕಾಸ್ ಆಫ್ ದ ಕಾನ್ಸೆಪ್ಟ್. ಫ್ಯಾಂಟಾಸ್ಟಿಕ್. ಆ್ಯಂಡ್ ಆರ್ನ ಪುದರದೇ ಇರ್ನ ಪುದರ್ ಪೃಥ್ವಿ. ಸೊ ಐ ವಾಸ್ ಯಾನ್ ತೂವೊಂದಿದ್ದೆ ಮೂಲ್ ನೆತ್ತಿರ್ ಬರೋಂದಿದ್ದೆ. ಬಟ್ ಐ ವಾಸ್ ಲೈಕ್ ನಿಕ್ಲು ಆರ್ಟಿಫಿಷಿಯಲ್ ಅದು ಪಾಡ್ಯಾರ ನಿನ್ನೆ. ಬಟ್ ಸ್ಟಿಲ್ ಆ ಎಂಡ್ ಮುಟ ನೆತ್ತಿರ್ ಅರಿಯೊಂದಿತ್ತಲ್ಲ ಡ್ಯಾನ್ಸಿಗೆ ದಾಲ ಪ್ರಾಬ್ಲಮ್ ಆರಬಲ್ಲಿಂದ ಶಿ ಸಸ್ಟೈನ್ಡ್ ಇಟ್. ದಟ್ ಈಸ್ ಫ್ಯಾಂಟಾಸ್ಟಿಕ್ ಆ್ಯಂಡ್ ದ್ಯಾಟ್ ಈಸ್ ದ ಡೆಡಿಕೇಶನ್ ಯಾರ್. ಸೊ ಅಂಜಾಯಿನದ ಹತ್ರ ಮಾತಾಡಲ್ಲ ಬೆಗರ್ ಕೊರ್ಪೇರು ಆ್ಯಂಡ್ ಇವ್ರು ನೆತ್ತೆರ್ ಕೊಡ್ತಾರೆ. ಸೊ ಐ ಗೆಟ್ ದ ರಿಸಲ್ಟ್ ದಿಕ್ಲಕ್ಕ ಅವಡೆ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದ ಮೂಡ್ ಹಿಯರ್. ಸೊ ಆ್ಯಂಡ್ ಡೈರೆಕ್ಟ್ಲಿ ಜಡ್ಜಸ್ನಾಗೆಲ್ಲ ಕೇನು ದಾದ ಅಕಲ್ ಪನ್ಪೇರು ಅಂದು. ಸೊ ಐಲ್ ಗೋ ಟು ಅನ್ವಿತಾ ಸಾಗರ್. ಹೇಗಿದ್ದೀರಾ ನೀವು? ಓಕೆನಾ? ಇಟ್ಸ್ ಫೈನ್ ಅಲ್ವಾ? ಕಟ್ ಆ್ಯಂಡ್ ಡೀಪ್ ಇಲ್ಲ ಅಲ್ಲ? ಬಿಕಾಸ್ ಐ ನೋ ನಾನು ಒಮ್ಮೆ ಬಿದ್ದು ಫಸ್ಟ್ ಎಪಿಸೋಡಿಗೆ ಹಾಗೆ ಬಂದಿದ್ದೆ. ಬಿದ್ದಾಗ ಅಣ್ಣನಿಗೆ ಮಾತ್ರ ಹೇಳಿದ್ದೆ ಬಿದ್ದಿದ್ದೆ ಅಂತಂದ್ಬಿಟ್ಟು, ಮನೇಲಿ ಬಯಸ್ಕೊಳ್ತೀನಿ ಅಂತಂದ್ಬಿಟ್ಟು. ಬಟ್ ಯು ಓಕೆ ಅಲ್ವಾ? ಎಸ್, ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ದ ಹೋಲ್ ಟೀಮ್ ಆ್ಯಂಡ್ ಟು ಹರ್ ಆಲ್ಸೋ. ಯಾಕಂದರೆ ಆ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್. ನನಗೆ ಹೇಳ್ಕೊಟ್ಟಿರೋದು ಅಥವಾ ನಮ್ಮ ಡ್ಯಾನ್ಸರ್ಸಿಗೆ ಹೇಳ್ಕೊಡೋದು ಅದನ್ನೇ. ರಕ್ತ ಬರಲಿ ಏನೇ ಬರಲಿ, ಸ್ಟೆಪ್ ಮಿಸ್ ಆದರೂ ಚಿಂತೆ ಇಲ್ಲ, ಪರ್ಫಾರ್ಮೆನ್ಸ್ ಕಂಟಿನ್ಯೂ ಮಾಡಬೇಕು. ಯಾಕಂದರೆ ಆ ಡೆಡಿಕೇಶನ್, ಆ ಒಂದು ರೆಸ್ಪೆಕ್ಟ್ ಆ ಫ್ಲೋರ್ ಮೇಲೆ ಯಾವತ್ತೂ ಹಾಗೆ ಇರಬೇಕು ಅಂತ ಹೇಳಿ ಐ ರಿಯಲಿ ಲವ್ಡ್ ಇಟ್. ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಕಾನ್ಸೆಪ್ಟ್ ಸೂಪರ್ ಆಗಿತ್ತು. ಏನು ನೀವು ತಿಳ್ಸೋಕ್ಕೆ ಹೊರಟಿದ್ರೋ ಅದು ಡೆಫಿನೆಟ್ಲಿ ಇಲ್ಲಿಗೆ ಬಂದು ಮುಟ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್. ನೀವು ತುಂಬ ಬ್ಯೂಟಿಫುಲ್ ಆಗಿ ಮಾಡ್ತೀರಾ. ದ ಮಿಡಲ್ ಪರ್ಸನ್, ನಿಮ್ಮ ಹೆಸರು?
ಪ್ರಶಾಂತ್, ಓಕೆ. ನೀವು ಕಂಟೆಂಪ್ರರಿ ಡ್ಯಾನ್ಸರಾ? ಅದು ನೋಡಿದ್ರೆ ಗೊತ್ತಾಗ್ತಾ ಇತ್ತು ನಿಮ್ಮ ಆ ಫ್ಲೋ ಆಗಿರ್ಬೋದು ಅಥವಾ ಎಕ್ಸ್ಟೆನ್ಷನ್ ಆಫ್ ಹ್ಯಾಂಡ್ ಆ್ಯಂಡ್ ಲೆಗ್ಸ್ ಆಗಿರ್ಬೋದು, ಆ ಒಂದು ಲಿಫ್ಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ಯೂರ್ ಕಂಟೆಂಪ್ರರಿ ತೊಗೊಂಬಂದಿರ ಸ್ಟೇಜ್ ಮೇಲೆ, ಏನೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಇಲ್ಲ, ಆ ಕಡೆ ಈ ಕಡೆ ಏನೂ ಆ್ಯಡಪ್ ಕೂಡ ಮಾಡಿಲ್ಲ. ನಂಗೆ ಅದು ತುಂಬ ಇಷ್ಟ ಆಯಿತು. ಒಂದು ಫುಲ್ ಫಾರ್ಮ್ನ ತೊಗೊಂಬಂದು ನಮಗೆ ತೋರಿಸಿದ್ದೀರ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಆ ಫ್ಲೋಸ್ ಪ್ರತಿಯೊಬ್ಬರು ಕೂಡ ಆ್ಯಂಡ್ ಕಂಟೆಂಪ್ರರಿಯಲ್ಲಿ ಫ್ಲೋ ಬರೋದು ತುಂಬ ಕಷ್ಟ, ಈಸ್ ಅಷ್ಟು ಈಸಿಯಾಗಿ ಬರಲ್ಲ. ಸೊ ಆ ಈಸನ್ನು ತೊಗೊಂಬಂದಿದ್ದೀರ ಎಲ್ಲರೂ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್, ವೆರಿ ಗುಡ್ ಪರ್ಫಾರ್ಮೆನ್ಸ್ ಆನ್ ಅ ಹೋಲ್. ಐ ರಿಯಲಿ ಲೈಕ್ಡ್ ಇಟ್. ನಂದಗೋಕುಲ, ಐ ಗೆಸ್ ಯು ಗೈಸ್ ಆರ್ ಬ್ಯಾಕ್ ಎಟ್ ಅಗೇನ್. ಸೊ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ಸೂರಜ್ ಸರ್. ಹಾಯ್ ನಂದಗೋಕುಲ. ತುಂಬ ಖುಷಿಯಾಯಿತು ನಂದಗೋಕುಲದ ಒಂದು ಡಿಫ್ರೆಂಟ್ ಫಾರ್ಮ್ನ ಮುಖಾಂತರ ನೋಡಿರೋದು ತುಂಬ. ಆ್ಯಂಡ್ ಆ ಫಾರ್ಮ್ನ ಅಷ್ಟೇ ಸ್ಟ್ರಾಂಗಾಗಿ ಪ್ರೆಸೆಂಟ್ ಮಾಡಿದ್ದು ರಿಯಲಿ ಕಮೆಂಡೇಬಲ್. ಆ್ಯಂಡ್ ಈ ಕಾಂಪಿಟೇಷನ್ ಬಿಟ್ಟು ಪ್ರಶಾಂತ್ ಉದ್ಯಾವರ್ ನಿಮ್ಮ ಬಗ್ಗೆ ಹೇಳೋದಾದರೆ, ಇದು ಕಾಂಪಿಟೇಷನ್ಗಲ್ಲದೆ ಪರ್ಸ್ನಲ್ ಆಗಿ ನಿಮ್ಗೆ ಹೇಳ್ತಿದ್ದೆ. ಯಾಕೆಂದರೆ ನಿಮ್ಮ ಡಾನ್ಸ್ ಬಿಟ್ಟು ಆ ಮಂಗಳಮುಖಿ ಕ್ಯಾರೆಕ್ಟರನ್ನು ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರಂದರೆ, ಐ ರಿಮೆಂಬರ್ ಸಂಚಾರಿ ವಿಜಯ್ ಸರ್ ಅಂದರೆ 100 ಫಿಲ್ಮ್ ಮಾಡೋದಕ್ಕಿಂತ ಅಂತ ಒಂದು ಫಿಲ್ಮ್ ಮಾಡಿ ಒಂದು ಮಾರ್ಕ್ ಮಾಡಿ ಇಟ್ಕೊಂಡು ಹೋಗಿದ್ದಾರೆ ಅವ್ರ ಲೈಫಲ್ಲಿ. ಸೊ ನನಗೆ ಅವ್ರದ್ದು ನೆನಪಾಯಿತು. ಸೊ ನೀವು ಆ ಕ್ಯಾರೆಕ್ಟರ್ನ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ರಂದರೆ ನಮಗೆಲ್ಲೂ ಓಕೆ ಇವ್ರ ಕ್ಯಾರೆಕ್ಟರಿಂದ ಹೊರಗೆ ಬಂದಿದ್ರು ಅಂತ ಅನಿಸ್ಲಿಲ್ಲ. ಆ ಬಾಡಿ ಲ್ಯಾಂಗ್ವೇಜ್, ಆ ಚೇಂಜ್ ಓವರ್, ಅದ್ರ ಜೊತೆ ಡ್ಯಾನ್ಸ್, ವೆರಿ ಗುಡ್. ಐ ಆಮ್ ಯುವರ್ ಫ್ಯಾನ್ ಟುಡೇ. ಸೀರಿಯಸ್ಲಿ ಯು ಡಿಡ್ ರಿಯಲಿ ವೆಲ್. ಅಂದರೆ ಒಂದು ಆರ್ಟಿಸ್ಟ್ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡಬೇಕಂತ ಹೇಳ್ತಾರೆ. ಸೊ ಯು ಡಿಡ್ ಇಟ್ ರಿಯಲಿ ವೆಲ್ ಟುಡೇ. ಓಕೆ, ಯು ಲಿಫ್ಟ್ ಅಪ್ ದ ಕ್ಯಾರೆಕ್ಟರ್ ಅಷ್ಟೇ. ಆ್ಯಂಡ್ ಇವತ್ತು ನಂದಗೋಕುಲ ಪ್ರತಿಯೊಬ್ಬರು ಟೀಮ್ ಮೆಂಬರ್ಸ್ ಹಾರ್ಡ್ ವರ್ಕ್ ಕಾಣ್ತಾ ಇತ್ತು. ಯೂಶ್ವಲಿ ಯಾರಾದ್ರು ಒಬ್ಬರು ಇಬ್ಬರು ಚೆನ್ನಾಗಿ ಮಾಡೋದು, ಹಾಗೆ ಇವತ್ತು ಫುಲ್ ಟೀಮಲ್ಲಿ ಎಲ್ಲರೂ ಕಂಟೆಂಪ್ರರಿ ಫಾರ್ಮ್ಸ್ನ ಟು ದ ಮ್ಯಾಕ್ಸ್ ಬೆಸ್ಟ್ ಕೊಡೋಕ್ಕೆ ನೋಡಿದ್ದೀರಾ. ವೆರಿ ಗುಡ್ ಆನ್ ದಟ್. ಆ್ಯಂಡ್ ಪ್ರತಿ ಮೂಮೆಂಟ್ಸ್ ನನಗೆ ಅಷ್ಟೇ ಕ್ಲಾರಿಟಿ ಇತ್ತು. ಮೂಮೆಂಟ್ಸ್ ಆಗಿರಲಿ, ನಿಮ್ಮ ಆ್ಯಕ್ಟ್ ಆಗಿರಲಿ. ಆ್ಯಂಡ್ ಏನು ಇಷ್ಟ ಆಯ್ತು ಅಂದರೆ ಎಕ್ಸ್ಪ್ರೆಷನ್ನಲ್ಲಿ ನಂದಗೋಕುಲ ಬೀಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂದ್ಕೋತೀನಿ. ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತೀರ ಎಲ್ಲರೂ. ಯಾಕೆಂದರೆ ಐ ಸ್ಟಿಲ್ ರಿಮೆಂಬರ್ ಪದ್ಮಾವತ್, ಇವತ್ತಾಗಿರೋರು ಪದ್ಮಾವತ್ ಕ್ಯಾರೆಕ್ಟರ್ ಮಾಡಿದರು. ಯಾಕೆಂದರೆ ನಿಮ್ಮ ಎಕ್ಸ್ಪ್ರೆಷನ್ ನನಗೆ ಹಾಗೆ ನೆನಪಿದೆ ಇವತ್ತಿಗೂ. ಸೊ ದಟ್ಸ್ ವೈ ನೀವು ಮಾಡಿರೋ ಪ್ರತಿ ಆ್ಯಕ್ಟ್ ನಮಗೆ ಹಾಗೆ ಉಳಿಯುತ್ತಂದರೆ ನಿಮ್ಮ ಎಕ್ಸ್ಪ್ರೆಷನ್ ಒನ್ ಆಫ್ ದ ರೀಸನ್. ಆ್ಯಂಡ್ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ, ಶ್ವೇತಾ ಅರೆಹೊಳೆ ಅಂತ ಇದ್ದರು ನಿಮ್ಮ ಟೀಮ್ ಲೀಡರ್, ಎಲ್ಲಿದ್ದಾರೆ, ಏನಾಯಿತು? ಅವರೊಂದು ಪ್ರಾಜೆಕ್ಟ್ ಮೇಲೆ ಬ್ಯಾಂಗ್ಳೂರು ಹೋಗಿದ್ದಾರೆ, ಹಾಗಾಗಿ ಬರಲಿಕ್ಕಾಗಿಲ್ಲ. ಓಕೆ ಓಕೆ ಓಕೆ. ಆದರೂ ನಮಗೆಲ್ಲೂ ಕಮ್ಮಿ ಅನ್ನಿಸ್ಲಿಲ್ಲ, ತುಂಬ ಚೆನ್ನಾಗಿ ಬಂತು, ಫುಲ್ ಟೀಮ್ ಎಫರ್ಟ್. ಆ್ಯಂಡ್ ನಿಮ್ಮ ಜೊತೆ ಇನ್ನೊಬ್ಬರು ಮಂಗಳಮುಖಿ ಕ್ಯಾರೆಕ್ಟರ್ ಮಾಡಿದರು, ಅವ್ರ ಹೆಸರು ಅಕ್ಷಿತ್. ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ದ ಹೋಲ್ ಟೀಮ್ ದೇ ಡಿಡ್ ಇಟ್ ರಿಯಲಿ ವೆಲ್. ಐ ಆಮ್ ವೆರಿ ಇಂಪ್ರೆಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಓವರ್ ಟು ಕಿಶೋರ್ ಸರ್. ನಂದಗೋಕುಲ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈ ಒಂದು ಆ್ಯಕ್ಟ್ ಈ ಸ್ಟೇಜಲ್ಲಿ ಪ್ರೆಸೆಂಟ್ ಮಾಡಿದ್ದಕ್ಕೆ. ಅವ್ರ ಹೆಸರೇನು? ಅವ್ರ ಸೈಡಲ್ಲಿದ್ದಾರಲ್ಲ ಅವರು? ಹಾಂ, ಪೃಥ್ವಿ. ಯು ಶೋಡ್ ಯುವರ್ ಫೇಸ್ ದ್ಯಾಟ್ ಶೋ ಮಸ್ಟ್ ಗೋ ಆನ್. ಯಾಕೆಂದರೆ ನಿಮ್ಮದು ಲಾಸ್ಟ್ ಫೀಲ್ ಇತ್ತಲ್ವಾ, ನೀವು ರಕ್ತ ಇಲ್ಲಿ ಬರ್ತಾ ಇದೆ, ಆದರೂ ನೀವು ಆ ಕ್ಯಾರೆಕ್ಟರ್ನ ಇಟ್ಕೊಂಡು ನೀವು ಕಂಟಿನ್ಯೂ ಮಾಡಿದ್ದೀರಾ. ದಟ್ಸ್ ಗ್ರೇಟ್. ಆ್ಯಂಡ್ ಹೋಲ್ ಟೀಮ್ ನಿಮ್ಮದೊಂದು ಕಾನ್ಸೆಪ್ಟ್ ಬಂದುಬಿಟ್ಟು ಎಲ್ಲರೂ ಜಡ್ಜಸ್ ಹೇಳಿದ್ದಾರೆ ಮಂಗಳಮುಖಿ. ಐ ಮೀನ್ ವೆರಿ ಕ್ರಿಯೇಟಿವ್ ಕಾನ್ಸೆಪ್ಟ್. ಡಾನ್ಸ್ ವೈಸ್ ಬರೋಣ, ಡಾನ್ಸ್ ಈಸ್ ಲೈಕ್ ನೀವು ಕಂಟೆಂಪ್ರರಿ ತಗೊಂಡಿದ್ದೀರಾ, ವೆರಿ ಕ್ಲೀನ್. ಅಂದರೆ ಕೆಲವು ಆಚೆ ಈಚೆ ಇತ್ತು, ಬಟ್ ಈ ಕಾನ್ಸೆಪ್ಟ್ ನಿಮ್ಮನ್ನು ನೋಡ್ಕೊಂಡು ಹೋಗ್ತಾ ಇತ್ತು. ಸೊ ಕಂಟೆಂಪ್ರರಿ ಲೈಕ್ ಯು ಹ್ಯಾವ್ ಟು ಸ್ಟ್ರಚ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಗೊತ್ತಿದೆ ನಿಮಗೆ ಪ್ರಶ್ನೆ. ಸೊ ಅದರಲ್ಲಿ ನೀವು ಆ ಮಕ್ಕಳಿಗೆ ಅಷ್ಟು ಇದು ಕೊಡಬೇಕು ಅಂತ ಆದರೆ ಅಷ್ಟು ಕಷ್ಟ ಇದೆ. ಕಂಟೆಂಪ್ ಅಂದರೆ ನಾನು ಸಹ ಫೀಲ್ ಮಾಡಿದ್ದೀನಿ. ಸೊ ವೆರಿ ವೆಲ್ ಡನ್ ಗೈಸ್. ಆ್ಯಂಡ್ ಎಸ್, ಫೈನಲ್ಗೆ ನೀವು ಏನು ಮಾಡ್ತೀರಾ, ಐ ಜಸ್ಟ್ ಹೋಪ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಅಂಚನೆ ಅನೂಪ್ ಸರ್ ಪ್ಲೀಸ್. ಥ್ಯಾಂಕ್ ಯು ದಾಯಕ್ ಪಂಡ ಇರ್ನ ಕಾನ್ಸೆಪ್ಟ್ ಆದప్పుడు ಡ್ಯಾನ್ಸ್ ಆದప్పుడు ಸೂಪರ್ ಆದಿತ್ತು. ನಾ ಐಕೋಸ್ಕರ ಉಂತುತ್ತೀನಿ. ಫಸ್ಟ್ ಆಫ್ ಆಲ್ ಆತ್ ಜನ ಪೊಂಜೋಕ್ಲಿಡು ಇದು ಸೆಂಟರ್ ಹಿಡಿತಿದ್ದು ಮಲ್ತಿದ್ದೀನಿ ಆಕ್ಲಿಡ್ದಲ್ಲಿ ಬೆಟರ್ ಆದಿತ್ತು. ಸೊ ಡಿಫ್ರೆನ್ಸೇ ಗೊತ್ತಾಯ್ತು. ಜಾತ್ ಎಡ್ಡೆ ಮಲ್ದ ಇರ್ನ ಆ ವಾಕ್ ಮೂಮೆಂಟ್ ಆದప్పుడు ಆರ್ ಕಿಶೋರ್ ಸರ್ ಪಣಿಲಕ್ಕ ಇರ್ನ ಹ್ಯಾಂಡ್ ಸ್ಟ್ರೆಚ್ ಪ್ರತಿಯೊಂದು ಪರ್ಫೆಕ್ಟ್ ಟು ದ ಮಾರ್ಕ್ ಪರ್ಫೆಕ್ಟ್ ಆದಿತ್ತು. ಲಾಸ್ಟ್ ಎಂಡ್ ನನಗೆ ಏನು ಕಿಶೋರ್ ಕೇಳಿನಿ ಅಲ್ಲಿಗೆ ಬ್ಲಡ್ ಬರಂದುಂಡ ಅವು ವೇಲ್ ಆಪಂದು ಇಂಕ್ಲೇ ಕನ್ಫ್ಯೂಷನ್ ಇತ್ತು. ಬಟ್
ಏರೆಗ್ಲೇ ಗೊತ್ತಾಯ್ತಜ್ಜಿ ಅವ್ರಿಗೆ ತಾಗದಿಂಡು ಅವನ್ ಕಂಟಿನ್ಯೂ ಮಲ್ದಿರ್ಪಂಡು ಇಂದು ಮಾತು ಅವ್ರಿಗೆ ಬ್ಲಡ್ ತೆಗೆದು ಬಿಡುದು ಅದನ್ನು ಒಪ್ಪಿಡು ಬಟ್ ಇದು ಸೆಂಟರ್ಡ್ ಇತ್ತಿದ್ದು ಇನ್ನು ಮಲ್ತಿನ ಒಂಜಿ ಪರ್ಫಾರ್ಮೆನ್ಸ್ ಸೂಪರ್. ನಾನು ಒಂಜಿ 2 ನಿಮಿಷ ಜಾಸ್ತಿನ 100% ಬೋಲ್ತಿದ್ವೆ ಬಟ್ ಆತು ಟಚ್ ಆತನು ಪಂಡ ಮಲ್ತಿ ಡ್ಯಾನ್ಸ್ ಇತ್ತು ಐತೆ ಪ್ರತಿಯೊಂದು ಡ್ಯಾನ್ಸಿಗೂ ಮಸ್ತ್ ಮ್ಯೂಸಿಕ್ ಆ್ಯಡ್ ಮಲ್ಪುವ ಎಕ್ಸ್ಟ್ರಾ ಬೀಟ್ಸ್ ಆ್ಯಡ್ ಮಲ್ಪುವ ಈ ಒಂಜಿ ಪರ್ಫಾರ್ಮೆನ್ಸ್ ಅವು ದಾಲ ಇಜ್ಜಂದಲೇ ಇನ್ನಿಕ್ಲು ಮಲ್ತಿನ ಪರ್ಫಾರ್ಮೆನ್ಸ್ ಆ ಒಂಜಿ ದಾದ ಕಾನ್ಸೆಪ್ಟ್ ದೀತರ ಅವು ಟಚ್ ಆತನು. ಸೊ ರಿಯಲಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್. ವಾವ್, ಥ್ಯಾಂಕ್ ಯು ಸೋ ಮಚ್. ಒಂದು 2 ನಿಮಿಷ ಬೇಗ ಅಂತಾರೆ ಜನ ಪಕ್ಕಡ ಬುಲ್ಪಾದ ಕಡಪಡ್ತಾడు ನಾವು ಹೀರೋನು. ಎನಿವೇಸ್ ಬಾರಿ ಎಡೆಡೆ ಕಮೆಂಟ್ಸ್ ತಿಕ್ಕೊಂಡು ಸೊ ಇತ್ತಪ್ಪಲ್ಲೇ ಹೌ ಡು ಯು ಫೀಲ್ ಇರಾಗ ಏತ್ ಖುಷಿ ಆಗ್ಬಿಡು ಇಂಚಿನ ಒಂಜಿ ಕಾನ್ಸೆಪ್ಟ್ ದೊಟ್ಟಗೂ ಇಂಚಿನ ಒಂಜಿ ಕಮೆಂಟ್ಸ್ ತಿಕ್ಕಿನಾಗ ಏತ್ ಖುಷಿ ಆಗ್ಬಿಡು. ಫಸ್ಟ್ ಆಫ್ ಆಲ್ ಮಸ್ತ್ ಖುಷಿ ಆಗ್ಬಿಡು ಏನಕ್ಕೆ ಪಂಡ ಗೊತ್ತು ನಂದಗೋಕುಲ ಈಸ್ ಅ ಕ್ಲಾಸಿಕಲ್ ಟೀಮ್. ಸೊ ಬೇತೆ ಫಾರ್ಮ್ ಮಲ್ಪೆರೆ ಪನ್ನಾಗ ಇಂಕಲಿಗೆ ಮಸ್ತ್ ಚಾಲೆಂಜ್ ಇತ್ತು ಕ್ಲಾಸಿಕಲ್ ಬಿಡು ಬೇತೆ ಏನೋ ಮಲ್ಪನ್ ಬಂದು. ಸೊ ಬೇಸಿಕಲಿ ಏನು ಕಂಟೆಂಪ್ರರಿ ಡ್ಯಾನ್ಸರ್ ಪ್ರೀವಿಯಸ್ ಪದ್ಮಾವತ್ಲೆ ಏನೇ ಕೊರಿಯೋಗ್ರಫಿ ಮಲ್ತೀನಿ. ಸೊ ಮಕ್ಕಳಿಗೆ ವರ್ಕ್ಶಾಪ್ ಮಲ್ತಿದ್ದೆ 1 ವೀಕ್ 3 ಡೇಸ್. ಸೊ 3 ಡೇಸ್ದ ವರ್ಕ್ಶಾಪ್ ದುಂಬು. ಸೊ ಅವೇನು ಇಂಕ ಚೂಸ್ ಮಲ್ತಾ ಆ್ಯಂಡ್ ಅಬೌಟ್ ಕಾನ್ಸೆಪ್ಟ್ ದಾದ ಪಂಡ ಆಫ್ಟರ್ ವಿ ಗೆಟಿಂಗ್ ಆರ್ಟಿಕಲ್ 377 ಗೊತ್ತುಂಡು ಸೆಕ್ಷುವಲ್ ಮೈನಾರಿಟೀಸ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಟ್ರಾನ್ಸ್ಜೆಂಡರ್ ಮಂಗಳಮುಖಿನ ಬಗ್ಗೆ ಮಾತ್ರ ಅತ್ತು ಇಡೀ ಲೈಂಗಿಕ ಅಲ್ಪಸಂಖ್ಯಾತರ ಕಮ್ಯುನಿಟಿ ಸಮುದಾಯದಾದಂಡು ಆಗಲೇ ಡೆಡಿಕೇಟ್ ಮಲ್ಪೆರೆ ಅಂಕಲ್ ಇಷ್ಟಪಡುವ ನಮ್ಮ ಏತೇ ಆರ್ಟಿಕಲ್ 377 ಬರಡು ಅಥವಾ ಏನನೇ ನಮ್ಮ ಸಂವಿಧಾನದ ಆರ್ಟಿಕಲ್ಸ್ 19 ಬರಡು ಸ್ಟಿಲ್ ಎಂಕಲ್ ಮಂಗಳಮುಖಿಯರ್ನ ಆವಡು ಗೇ ಕಮ್ಯುನಿಟಿ ಆವಡು ಲೆಸ್ಬಿಯನ್ ಕಮ್ಯುನಿಟಿ ಆವಡು ಅಕ್ಲೆ ನಂಚನೇ ತೂಪ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಒಂಜಿ ಸ್ಟ್ರೈಟ್ ಥಿಂಗ್ಸ್ ದಾದೊಂಡು that should change in society. So aikoskara uncle through this dance avanji message in pandre prayatna malta. So I turn last on dialogue barpund don't we have rights to leave ಪ್ರತಿಯೊಬ್ಬರಿಗ್ಲ ಬದುಕಿರ ಹಕ್ಕಿಂಡು. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ ಅ ಪ್ಯೂರ್ ಹ್ಯೂಮನ್ ರೈಟ್ಸ್ ಗೊಪ್ಪು ನಾವಂಜಿ ಇಂಕಲ ಪ್ರತಿಭಟನೆ. ಸೊ ಅದಕ್ಕೋಸ್ಕರ ಒಂದು ಡೆಡಿಕೇಟ್ ಮಾಡ್ತಂದಿಲ್ಲ. ಸೊ ದಿಸ್ ಈಸ್ ಕಾನ್ಸೆಪ್ಟ್ ಆ್ಯಂಡ್ ಫಾರ್ಮ್. ಥ್ಯಾಂಕ್ ಯು ಸೋ ಮಚ್. ಒಂದು ಆ್ಯಕ್ಟದ ಮುಖೇನ ಸುಮಾರು ವಿಷಯ ಪನ್ಪುನಂಚಿನ ಒಂದು ಪ್ರಯತ್ನ ಬತ್ತರ್ ನಿಗಲು ಆ್ಯಂಡ್ ನಮ್ಮ ಟಿವಿದ ಒಂದು ವೇದಿಕೆದ ಮುಖೇನ ಸುಮಾರು ಜನಗವು ರೀಚ್ ಆಪುಂಡಲ. ಸೊ ನಿಕ್ಲ ಪ್ರಯತ್ನದ ಅದೊಂಡು ಐಕ್ ಡೆಫಿನೆಟ್ಲಿ ವ್ಯಾಲ್ಯೂ ತಿಗುಲಕ ಆವಡು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗ್ರ್ಯಾಂಡ್ ಫಿನಾಲೆಗೆ ಪೋಂಡ್ ನಾಡ ಗೊತ್ತು ಇದಾಗಿ ಬಂಡ ಬೊಕ್ಕ ಗೊತ್ತಾಪುಂಡು ಪೋಂಡ್ ನಾಡ ಒಂಜಿ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನಿಖಿಲ್ಡ ಪ್ರತಿ ಓರಿಲ ಎಕ್ಸ್ಪೆಕ್ಟ್ ಮಲ್ಪೇರು ಎಸ್ಪೆಷಲಿ ಈ ಒಂಜಿ ಪರ್ಫಾರ್ಮೆನ್ಸ್ ಇಡ್ದ ಹತ್ರ. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಎಡಾವಡೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ನನ್ನೊಂಜಿ ಪರ್ಫಾರ್ಮೆನ್ಸ್ ನಿಖಿಲಗೋಸ್ಕರ ಕಾತೊಂದು ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಟು ಕಮ್ ಬ್ಯಾಕ್. ವಿರಾಮದ ಬೊಕ್ಕ ನಿಖಿಲ್ನ ಪ್ರೀತಿದ ಕಾರ್ಯಕ್ರಮ ದಟ್ ಈಸ್ ನಮ್ಮ ಟಿವಿ ಪ್ರೆಸೆನ್ಸ್ ಯಮುನಾ ಆಶಾ ಸಿಟಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಆ್ಯಂಡ್ ಅಮೃತ್ ನೋನಿ. ಡೆಫಿನೆಟ್ಲಿ ಒಂಜಿ ಜಬರ್ದಸ್ತ್ ಅಂಚಿನ ಟೀಮ್ಸ್ ಬಂದಾಗ ನಂಕಲ ಕುಡೊಂಜಿ ದುಃಖ ಅಂತ ಮನಸ್ಸಾಪುಡು. ಸೊ ಕುಡೊಂಜಿ ಬಾರಿ ಶೋಕದ ಟೀಮ್ ರೆಡಿ ಆದುಂಡು ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಪನ್ಪುನಂಚಿನ ತಂಡ ಬೆಳ್ತಂಗಡಿದ ತಂಡ. ಆ್ಯಂಡ್ ಆಲ್ರೆಡಿ ಕರಿನ ರೌಂಡ್ ಮಾತ ಒಂಜಿ ಬಾರಿ ಮಲ್ಲ ಎಕ್ಸ್ಪೆಕ್ಟೇಷನ್ ಉಂಡು ಮಲ್ದಿನಿ. ಆ್ಯಂಡ್ ಇನಿ ಅಕ್ಲಿ ಇಡಮುಟ ಮಲ್ತಿನ ಅಂಚಿನ ಫಾರ್ಮ್ ಹಿಡಿದು ಬೇತೆ ಫಾರ್ಮ್ ಟ್ರೈ ಮಲ್ಪಡು. ದಾಟ್ ಈಸ್ ದ ಚಾಲೆಂಜ್. ಸೊ ಏನು ಅಲ್ಬೇರು ಎಂಜ ಅಲ್ಬೇರು ತೂಕ ಬಲೆ. प्रसन्नाञ्जनेयं श्रीरामदूतं महा
ಓ ಭುಜ ಬಲವ ತೋರಿ ನಿಂತೋನೆ ಭವ ಭಯವ ನೀಗುಬಾ ನರ ನರವು ರಾಮ ಎಂದೋನೆ ನಿಜ ಗುಣವ ತೋರುಬಾ ನಿನದೇನೆ ಶಕ್ತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯಮಾರುತಿ ನೀನೇ ಗತಿ ಬಾಬಾರ ಭಾರತಾರತಿ श्रीआञ्जनेयं प्रसन्नाञ्जनेयं श्रीरामदूतं महाकायवीरम् श्रीआञ्जनेयम् Oh, wow. What an energetic performance, man. And Bari Shokathan and ಇಡೀ ಟೀಮೇ ಇಟ್ ವಾಸ್ ರಿಯಲಿ ಎನರ್ಜೆಟಿಕ್ ಆ್ಯಂಡ್ ಇವ್ರು ಪರ್ದು ತಿಂದಿನ ಸ್ಟೈಲ್ ಉಂಡತ್ತೆ ಇವ್ರಿಗೆ ರಿಯಲಿ ಬಡಾದಿದ್ದು ನಾನು ಅದೇ ಸತ್ಯ ಅಡಕೆ ಎಲ್ಲ ಬಡಾದಿದ್ದು ನಾನು ನಿಜ ಇಜ್ಜಿ ಡ್ಯಾನ್ಸ್ಗೋಸ್ಕರ ತಿಂದಾರೆ ದಟ್ ವಾಸ್ ನೈಸ್ ಆ್ಯಂಡ್ ನಿಕ್ಲೆಗೆ ಎಂಜಾಡ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಯ್ಬೋಕ ಖುಷಿ ಅಂಡ್ ಅಂದೆ ಮಸ್ತ್ ಖುಷಿ ಅಂಡ್ ಪಣ ದಾಯಗೋಸ್ಕರ ಹೊಮ್ಮ ಮುಗಿನಂದ ಅಂಚತ್ ಮಸ್ತ್ ಹಾರ್ಡ್ ವರ್ಕ್ ಮಂತಿತ್ತ ರಾತ್ರಿ ಪಗಲಂದ್ ಪಂಡದ ಅಂಚ ಎಡ್ಡೆ ಪರ್ಫಾರ್ಮೆನ್ಸ್ ಬೈದಿನ ಹೆಂಗ್ ಕಾನ್ಫಿಡೆನ್ಸ್ ಬಕ್ಕ ಜಸ್ಟ್ ರಾತ್ರಿ ಪಗಲಂದ್ ಪಂಡದ ರಾತ್ರಿ ಪಗಲ್ದಾರ ಮಲ್ದಾರ ಅದೇ ಪ್ರಾಕ್ಟೀಸ್ ಮಲ್ದಾರ ಓಕೆ ಐದು ಜನ ಕೆಲವರು ರಾತ್ರಿ ಪಗಲ್ ತಂದೆ ಮಲ್ಪುನ್ ಮಾತು ಓಕೆ ಎನಿವೇಸ್ ವಿಲ್ ಗೋ ಟು ದ ಜಡ್ಜಸ್ ದಾಗ ಮನ ಪಾತ್ರೆ ದಾಖಲೆ ಮರತ್ ಬೋಪುನ್ ಪಾಯಿಂಟ್ ಮಾತೆ ತೆಡ್ಡ ಮಲ್ದಾರ ನಾವೇ ಮುಗಿತದ ಬರ್ಕಬೇಕ ಅವೇ ಸೊ ಐ ವಿಲ್ ಗೋ ಟು ಇಯರ್ನ ಮೋನೆಡ್ ತೆಲುಗು ಜಾಸ್ತಿ ಉಂಡು ಅಕ್ಲ ನಡೆ ಪೋಯಿ ಆ್ಯಂಡ್ ಐ ವಿಲ್ ಗೋ ಟು Suraj Sanil. Yeah. Hi Beat Rockers. ಹಲೋ ಸರ್. ಹಲೋ ಆಂಜನೇಯ ಸ್ವಾಮಿ ಪನ್ನಗನೆ ಒಂಜಿ ಎನರ್ಜಿ ಮಾತಾಡಲ್ಲ ಓವೇ ವಿಷಯ ಅದು ರಾಮಾಂಜನೇಯ ಪಂಡ ಒಂಜಿ ಫುಲ್ ಆಫ್ ಎನರ್ಜಿ ಆ್ಯಂಡ್ ದ ಫುಲ್ ಪವರ್ ಪ್ಯಾಕ್ ಎನರ್ಜಿ ಪರ್ಫಾರ್ಮೆನ್ಸ್ ಹೆಂಗೆ ಏನಿತ್ತು ಇರ್ತಿಕಂಡು ಸ್ಟೇಜ್ ಇಟ್ ವೆರಿ ಗುಡ್ ಆನ್ ದ್ಯಾಟ್ ಬ್ರೆತ್ಲೆಸ್ ಬಂದ್ಬಿರತ್ತೆ ಅಂಚೆತನ್ ನಿಕಲ್ ಪರ್ಫಾರ್ಮೆನ್ಸ್ ವೆರಿ ಪವರ್ ಆ್ಯಂಡ್ very well coordinated, one of the team in Dance Warriors 2. Okay, you're always well coordinated, very good. Itnat kela onje rounds sutute and mata rounds la nikala coordination is the best. And mast Anjanaya dance tute, but undete onje mast stylish adu Anjanaya dance nu present mantna one of the good idea of the choreographer. Nikala choreographer ullare? Yes, ullare. Can you call him on the stage? Jitesh sir. Namaste Jitesh. Hi sir. Super choreography and very well performance. Maata students nakle dirna and very good job. But onje form da ಬಗ್ಗೆ ಪನ್ನೋಡಂದಾಂಡ ಎಂಕ್ ಅಲ್ಪೊಂಚೂರು ಪ್ರಾಬ್ಲಮ್ ಉಂಟು ದಾದ ಪಂಡ ಈಸ್ಟರ್ನ್ ಸ್ಟೈಲ್ ಅನ್ನು ಬರೀತಾರೆ ಮೆನ್ಷನ್ ಬಂದಾರೆ ಸೊ ಈಸ್ಟರ್ನ್ ಸ್ಟೈಲ್ ಪಂಡ ಫೋಕ್ಸ್ ಇಂಡಿಯನ್ ಕ್ಲಾಸಿಕಲ್ಸ್ ಅದು ಇಂಡಿಯನ್ ಫಾರ್ಮ್ ಸೋಲಕನೊಲಿ ಬಟ್ ಹಿಂಗೆ ಕೆಲವೊಂಜಿ ಕಡೆ ಹಿಪ್ ಹಾಪ್ ಮೂವ್ಮೆಂಟ್ಸ್ ತುಯರ ತಿಕ್ಕನು ಒಂಜಿ ಕೆಲವೊಂಜಿ ಫಾರ್ಮ್ಸ್ ಮೂವ್ಸ್ ಹಿಪ್ ಹಾಪ್ ತಿಕ್ಕನು ಅವು ಬುಡ್ನ
ಅದರ್ ದೆನ್ ದ್ಯಾಟ್ ಇಟ್ ವಾಸ್ ಅನ್ ಬ್ಯಾಂಗ್ ಆನ್ 99% ಇಟ್ ವಾಸ್ ಅನ್ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್. ಆ ಒಂಜು ಪಾಯಿಂಟ್ ಮಿಕ್ಸಿಂಗ್ ಇಜ್ಜಿನಾಂಡ ದ ಮೂಮೆಂಟ್ಸ್ ವೇರ್ ಯುನೋ ಹಿಪ್ ಹಾಪ್ ದ ಹಿಂಗೆ ಕೆಲವು ತುಯರ್ ತಿಕ್ಕಂಡು ಅವು ಇಜ್ಜಿನಾಂಡ ಇಟ್ ವುಡ್ ಹವ್ ಬೀನ್ ಅನ್ ಬೆಸ್ಟ್ ಆ್ಯಕ್ಟ್. ಅವು ಅತ್ತಂದೆ ಹಿಂಗೆ ಬೇತದಾಲ ಕಂಪ್ಲೇಂಟ್ಸ್ ಇಜ್ಜಿ ವೆರಿ ವೆಲ್ ಪರ್ಫಾರ್ಮ್, ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ಗುಡ್ ಕಾಸ್ಟ್ಯೂಮ್ಸ್ ನಿಕಲ ಓವರ್ ಆಲ್. ಥ್ಯಾಂಕ್ ಯು ಸರ್. ಓಕೆ ಆ್ಯಂಡ್ ಡೆಫಿನೆಟ್ಲಿ ಪ್ರತೀಕ್ಷಾ, ಐ ಆಮ್ ಯುವರ್ ಗ್ರೇಟ್ ಫ್ಯಾನ್ ಒನ್ಸ್ ಅಗೇನ್. ಇಡೀ ಸ್ಟೇಜನ್ನು ಹೋಲ್ಡ್ ಕನಪರ್ ಆ್ಯಂಡ್ ಪೋನಾಗ ಒಂದು ಆಟೋಗ್ರಾಫ್ ಕೊಡ್ದು ಬೋಲೆ. ಓಕೆ, ಸೊ ಆಲ್ ದ ಬೆಸ್ಟ್ ಟು ಯು ಟು. ಓಕೆ ಆ್ಯಂಡ್ ಗುಡ್ ಲಕ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಖಾಲಿ 1% 99% ಬಂದು 1% ಅಡಿಪುನ ಊರಿನ ಪಡ ಗೋಲ್ಡನ್ ಬಜರ್ వచ్చింది ಅವು ಮತ್ತು ಅಡಿಪುನ ಮತ್ತು ಪ್ರಾಸೆಸ್ ಮಾತ್ರ ಆ 1% ಬಟ್ ಫೈನಲ್ ಅವು ತಿಗುಲ ಕಾವಾಡು. ಓಕೆ, ಅದು ಹೆಂಗ್ಲ ಬಂಡ ಆಯ್ತಾ ಬೊಕ್ಕದ ಪ್ರಾಸೆಸ್ ತುಪ್ಪ ಗೋಲ್ಡನ್ ಬಜಾರ್ ನಿಕ್ಲೊತ್ತು ಬಾರಿ ಖುಷಿ ಆಗ್ಬಿಟ್ಟು ನಿಕ್ಲೆಗೆ ಬೊಕ್ಕ ಅಡಿಪೋಡು ಕ್ಲೀನ್ ಮಲ್ಪೋಡು ಇನ್ನು ದಕ್ಕೋಡು ಕಾರ್ಪೊರೇಷನ್ ಕೊನೋಡು ಅತ್ತ ಒಂದು ಪ್ರೊಡ್ಯೂಸರ್ ಬುದ್ಧಿ ಅಂದ ಹಿಂಗೆ ಗೊತ್ತುಂಡು ಏಪ ಈ ಜನ ಗಿರಿಗಿಟ್ ಬಂದು ಐದೊಕ್ಕ ಕೌಂಟೆ ಒಂದು ಓ ಬೇಲೆ ಕಮ್ಮಿ ಮನ್ಪೊಲಿ ಒಯ್ಟ್ ಕಾಸೋರಿ ಪಾವಲಿ ಒಂದೇ ಹಣ್ಣು ನಾನು VFX ಮಾತ್ರ ಪಾವಳ ಗೋಲ್ಡನ್ ಬಜಾರ್. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐಲ್ ಗೋ ಟು ಅನ್ವಿತಾ ಸಾಗರ್. ಹಲೋ ಎವ್ರಿವಾನ್. ಹಲೋ ಮ್ಯಾಮ್. ಓಕೆ, ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ ಈ ಎಪಿಸೋಡಿಗೆ ಅಣ್ಣ ಬಂದಿದ್ದಕ್ಕೆ ನಂಗೆ ಸಖತ್ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಈ ಎಪಿಸೋಡ್ ಸೂಪರಾಗಿ ಬರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಅಣ್ಣ ತಂಗಿಯರೈ ಬಂದ ಪ್ಲೀಸ್ ಹಾಗೆ ನಂಜೆ ಆಯ್ತಾ? ಬರೀ ನಂಜು ಅಣ್ಣ. ನೀವು ಎಪಿಸೋಡ್ಸ್ ನೋಡಿದ್ದೀರಾ ಅಲ್ವಾ? ನೀವು ನನ್ನ ಸ್ಟೇಟಸ್ ನೋಡಿದ್ದೀರಾ ಒಮ್ಮೆ? ನಾನು ಅವರಿಗೆ ಪ್ರೇಮಲೋಕ ಟೈಮಲ್ಲಿ ಇದು ಎಂತ ಮನೆ ಇದು ಎಂತ ನಿಮ್ಮ ಮನೆ ಜಗಲಿಯಲ್ಲಿ ಮಾತಾಡಿದಾಗ ನಾನು ಹೂ ಕೊಟ್ಟಿದ್ದು ಅವ್ರು ರಿಜೆಕ್ಟ್ ಮಾಡಿದ್ದೆಲ್ಲ ನೋಡಿ ಓವರ್ ಆಕ್ಟ್ ಮಾಡಿದ್ನಲ್ಲ ಅಲ್ಲ, ಒಂದು ಅಣ್ಣನ ಹತ್ರ ಹೇಳುವ ವಿಷಯವ ಇದು. ಎಂತ ಆಕ್ಟಿಂಗ್ ಅಲ್ಲ, ಆಕ್ಟಿಂಗ್ ಬಗ್ಗೆ ಹೇಳ್ತಾರೆ. ಅವ್ರು ಹೂ ತಗೊಂಡಿಲ್ಲ ಗೊತ್ತಾ? ನಾನು ಕೊಟ್ಟಿದ್ದು ಹೂ ತಗೊಂಡಿಲ್ಲ. ಅವ್ರು ಫ್ಲರ್ಟ್ ಮಾಡ್ಬೇಕಾದ್ರೆ ನಾನು ರೆಸ್ಪಾಂಡ್ ಮಾಡ್ತೀನಿ, ಬಟ್ ನಾನೇನಾದ್ರು ಹೂ ಕೊಟ್ಟರೆ ಅವ್ರು ತಗೊಂಡಿಲ್ಲ. ಅವ್ನು ಆಕ್ಚುಲಿ ಪಾಪ ಅವ್ರದ್ದು ಫ್ಯಾನ್ಸ್ ಇದಾರಲ್ಲ, ಫ್ಯಾನ್ ಫಾಲೋವರ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ನಾನು ಯಾವಾಗಲೂ ಕೇಳ್ತೇನೆ. ನಂಗೆ ಅರ್ಥ ಆಯ್ತು ರೂಪೇಶ್, ಗೊತ್ತಾಯ್ತು. ಅದೇ ಅಂದ್ರೆ ಅದು ಹೆಂಗೆ ಅಂದಾಜ ಒಂದು ದಾದ ಕಂಪ್ಲೀಟ್ ಅಪ್ಪುಜಿ ಬೊಕ್ಕ ಗೊತ್ತಾಯ್ತು. ಎನಿವೇಸ್ ನೆಕ್ಸ್ಟ್ ಬಂದಾಗ ಇಂಚ ಅಣ್ಣ ಮೆಗ್ದಿ ಮಾತ್ರ 11 ಬಂಗ ಅವೆಂಗ್ಲಿಗೆ, ಬಟ್ ನೋ ಪ್ರಾಬ್ಲಮ್. ನೆಕ್ಸ್ಟ್ ಸೂರಜ್ ಸರ್ ಬಂದ ಗರ್ಲ್ ಫ್ರೆಂಡ್ ಇಲ್ಲಿ ತೊಂಬಲಿ ನಾನು ಮೆಗ್ದಿನ ಮಾತ್ರ ತೊಂಬತ್ತಲ್ಲ ಬಂಗ. ಓಕೆ, ಅದು ಮೈಕ್ ಆಫ್ ಪಡೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಓಕೆ, ಪ್ಲೀಸ್ ಕ್ಯಾರಿ ಆನ್. ಓಕೆ, ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಈಸ್ ಹಿಯರ್ ಫಾರ್ ದಿಸ್ ಎಪಿಸೋಡ್ ಅಂತ ಹೇಳಿ. ಯಾಕಂದರೆ ಸ್ಟಾರ್ಟಿಂಗಿಂದ ಬ್ಯಾಂಗ್ ಆನ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಆ್ಯಂಡ್ ನಿಮ್ಮ ಟೀಮಿಂದ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ನಂಗೆ ಪ್ರತೀಕ್ಷಾ ಯಾರು ಅಂತ ಹೇಳಿ ಗೊತ್ತಿರಲಿಲ್ಲ, ರೀಸೆಂಟಾಗಿ ಗೊತ್ತಾಯಿತು. ಆ್ಯಂಡ್ ಪ್ರತೀಕ್ಷಾ, ಸೂರಜ್ ಸರ್ ಹೇಳ್ದಂಗೆ ಐ ಆಮ್ ಆಲ್ಸೋ ಯುವರ್ ಫ್ಯಾನ್. ನಂಗೆ ನಿಮ್ಮನ್ನ ನೋಡಿದರೆ ನನ್ನ ಡ್ಯಾನ್ಸಿಂಗ್ ಚಾಂಪಿಯನಲ್ಲಿ ನನ್ನ ಫ್ರೆಂಡ್ ಇದ್ಲು ಕಾರುಣ್ಯ ಅಂತ ಹೇಳಿ, ಅವಳು ನೆನಪಾಗತ್ತೆ. ಅವಳು ಹುಡುಗಿ ಥರ, ಬಟ್ ಫುಲ್ ಆನ್ ಒಂದು ಪವರ್ ಇರತ್ತಲ್ಲ ಹುಡುಗನ ಥರ. ಸೊ ಇವಾಗ ನಿಂತ್ಕೊಂಡ್ರು ಯಾವ ಹುಡುಗರಿಗೂ ನೀವು ಕಮ್ಮಿ ಇಲ್ಲ ಅಂತ ಹೇಳಿ ತೋರಿಸ್ತೀರಾ ಎವ್ರಿ ಟೈಮ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಆ್ಯಂಡ್ ಫಾರ್ ದ ಮೋಸ್ಟ್ coordination, superb, on point. Formations, on point. Lifts, stunts and landing, on point. ಆ್ಯಂಡ್ ನಿಮ್ಮದು ಆ ಪವರ್ ಇತ್ತಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಯಾರೂ ಎಟ್ ದ ಎಂಡ್ ಆಫ್ ದ ಪರ್ಫಾರ್ಮೆನ್ಸ್ವರೆಗೂ ಆ ಎನರ್ಜಿ ಲೂಸ್ ಮಾಡಿಲ್ಲ. ನನಗೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ಗೆ ರಾಮ ನಿಂತ್ಕೊಂಡ್ರಲ್ಲ, ಎಂಥ ಕ್ಯೂಟಾಗಿ ನಿಂತಿದ್ದು ಅಂತಂದರೆ ಹಿಂಗೆ ನಿಂತಿದ್ದು, ಹಿಂಗೆ ಒಂದು ತೂರಿದಾಗಿ ಹೀಗೆ ನಿಂತಿದ್ದು ಮಾರೆ, ಪಾಪ ಅನಿಸ್ತು. ಎಕ್ಸಾಕ್ಟ್ಲಿ. ಹಾಯ್, ಚೆನ್ನಾಗಿದ್ದೀರಾ? ಹೌದು. ಹೌದು. ಅಯ್ಯೋ, ನಾ ಸೂಪರ್ ಆಗಿದ್ದೀನಿ. ಸೀತೆ ಎಲ್ಲಿ ರಾಮ? ನೀವು ಬನ್ನಿ. ರಾಮ, ವಾಟ್ ಇಸ್ ಯುವರ್ ನೇಮ್? ಏನಾಗಿ, ಸೀತೆ ಆಗಿಯಾ? ಹೌದು. ಹೌದು. ಕಾಡಿ ಕಳಿಸ್ತೀರಾ ಅಂತ ನನ್ನ ಸಹ ಕಳ್ಸಕ್ಕಲ್ಲೊಬ್ರು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ, ರೂಪೇಶ್ ಅನ್ನೋರು. ಅವ್ರ ಜೊತೆ ನೀವು ಸಹ ಸೇರಿ. ಎನಿವೇಸ್, ಕಮಿಂಗ್ ಬ್ಯಾಕ್ ಟು ದ ಪರ್ಫಾರ್ಮೆನ್ಸ್. ನನಗೆ ಲಿಪ್ಸಿಂಕ್, ಎಸ್ ಅದನ್ನು ಹೇಳಿದೆ ನಾನು ನಿಮಗೆ. ಎಲ್ಲರೂ ಲಿಪ್ಸಿಂಕ್ ಮಾಡಿದ್ದೀರಾ ಸಾಂಗಿಗೆ, ನಂಗೆ ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಕೋರಿಯೋ ಆ್ಯಕ್ಚುಲಿ ನನಗೆ ಏನಾಗ್ತಿದೆ ಅಂತಂದರೆ ಅವಾಗಲಿಂದ ನನಗಿಂತ ಅಲ್ಲ, ಕಂಪ್ಯಾರಿಸನ್ನೇ ಇಲ್ಲ. ಕೇರಯ್ಯು ಏನಾಗ್ತಿದೆ ಅಂತಂದರೆ ಎಪಿಸೋಡ್ ಸ್ಟಾರ್ಟಿಂಗಿಂದ ನಾನು ಡ್ಯಾನ್ಸ್ ಮಾಡ್ತೀನಿ, ಬಟ್ ಅಣ್ಣ ಈಸ್ ದ ಮೇನ್ ಡ್ಯಾನ್ಸರ್, ಆಯಿತಾ? ಅವರಿಂದ ನಾನು ಕಲ್ತಿರೋದು. ಅವ್ರ ಮುಂದೆ ನಾನು ಕಮೆಂಟ್ಸ್ ಮಾಡುವಾಗ ನನಗೆ ಭಯ ಆಗ್ತಿದೆ. ಆ್ಯಂಡ್ ಈಸ್ ಸೀಯಿಂಗ್ ಎವ್ರಿ ಟೈಮ್ ನಾನು ಕಮೆಂಟ್ಸ್ ಮಾಡ್ತಾ ಇರಬೇಕಾದ್ರೆ ಒನ್ಸ್ ಅಗೇನ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಐ ವಾಂಟ್ ಟು ಸಿ ಯು ಗೈಸ್ ಇನ್ ಫಿನಾಲೆ.
ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಡ್ಯಾನ್ಸ್ ಡ್ಯೂರೇಷನ್ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿ ಕಮೆಂಟ್ ಸಿಕ್ತು. ದಾಟ್ ಇಸ್ ರಿಯಲಿ ಅಚೀವ್ಮೆಂಟ್, ಗ್ರೇಟ್ ಅಚೀವ್ಮೆಂಟ್. ಥ್ಯಾಂಕ್ ಯು. ಆ್ಯಂಡ್ ಕಿಶೋರ್ ಸರ್ ಪ್ಲೀಸ್. ಹಾಯ್ ಬೀಟ್ ರಾಕರ್ಸ್. ಹಲೋ ಸರ್. ನಿಖಿಲ್ ಡಾನ್ಸ್ ಮಲ್ಪನಾಗ ಮೂಲು ಅನೂಪ್ ಇಂಚೆಂಚ ಒಂದಿತ್ತೇರು. ಓಕೆ, ಜೋಕ್ಸ್ ಅಪಾರ್ಟ್. ಪರ್ಫಾರ್ಮೆನ್ಸ್ ವೈಸ್ ನಿಖಿಲಿನ ಕಾಸ್ಟ್ಯೂಮ್ ಅವಾರ್ಡ್ ನಿಖಿಲ್ನ ಹೋಲ್ ಕ್ರೂ ಆ್ಯಕ್ಚುಲಿ ಯಾಪತ್ತುಂಡಲ್ಲ ಯಾನು ಮಿಡಲ್ ಗಲ್ಲಂತೂ ಒಂದಿತ್ತೆ. ಬಟ್ ಯು ನೋ ವಾಟ್, ನಿಖಿಲ್ ಪೂರೆಲ್ಲ ಒಂಜಾದ ನಿಖಿಲ್ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅವು ದಟ್ಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಯು ಗೈಸ್. ಬಕ್ಕ ಇರ್ದಲ್ಲ ಪನರುಂಡ ಜಿತೇಶ್ ಪಲ್ಲೆ ಇದು ಸರಿಯಾದ ಕಮೆಂಟ್ ಕಾತೊಂದಿಪ್ಪು. ಓಕೆ ಓಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಖಿಲ್ ಒಂಜಿ ಶಂಕದ ಒಂಜಿ ಫಾರ್ಮೇಷನ್ ಮಲ್ತಾರೆ. ದಟ್ ಈಸ್ ವೆರಿ ಯುನೀಕ್ ಆದಿತ್ತು. ಬೊಕ್ಕ ನಿಖಲ್ನ ಕೋಆರ್ಡಿನೇಷನ್, ಹೋಲ್ ಕ್ರೂ ನಿಖಲ್ನ ಕೋಆರ್ಡಿನೇಷನ್ ಮೇನ್ ಪ್ಲಸ್ ಪಾಯಿಂಟ್ ನಿಖಿಲಿಗೆ. ಅವೇ ಬೇರೆ ಸೂರಜ್ ಪನ್ಲೇಕನೆ ಈಸ್ಟರ್ನ್ ಇಂಡಿಯನ್ ಫಾರ್ಮ್ಸ್ ನಿಖಿಲೆ ಯೂಸ್ ಮಲ್ತೊಲಿತ್ತು. ಬಟ್ ಎಂಕ್ಲ ಅವೇ ಫೀಲ್ ಆಯ್ನಿ ದಾದ ಪಂಡ ನಿಖಿಲ್ ಒಂಚೂರು ಹಿಪ್ ಹಾಪ್ ಒಂಚೂರು ಸಾಯ್ಗ್ ಮೂಮೆಂಟ್ ಒಂಚೂರು ಬೈದನ ಇಟ್ಟೆ ಅಂದು ನಾನು ನಿಖಿಲ್ ಅವು ಆಲ್ರೆಡಿ ಮಲ್ತೊಂದು ಇತ್ತಿನೇ. ಬಟ್ ಹೆಂಗೆ ಒಂಚೂರು ಅವು ಫೀಲ್ ಆಂಡಲ್ಪ ಉಂಡು ಪಂದು ಇತ್ತಂಡು ಪಂದು. ಸೊ ಅದರ್ವೈಸ್ ನಿಖಿಲಿಗೆ ಅವು ಗೋಲ್ಡನ್ ಬಜರ್ ನಿಖಿಲಿಗೆ ಇತ್ತೀನಿ. ಸೊ ಇಟ್ಸ್ ಓಕೆ. ಆ್ಯಂಡ್ ಓಲ್ ಆ್ಯಕ್ಟಿಂಗ್ ಭಾರಿ ಖುಷಿ ಆತನ್. ಲಾಸ್ಟ್ ಎಂಡ್ ಅವಾರ್ಡ್ ರಾಮನ್ ಅವಾರ್ಡ್ ಪೂರ ಹೆಂಗೆ ಇಷ್ಟ ಆತನ್. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅನುಬಾಯ್ ಈರಗೆಂಜಾನ್ ಫಾರ್ ಥರ್ಡ್ ಟೈಮ್. ಓ ಮೈ ಗಾಡ್. ಥ್ಯಾಂಕ್ ಯು. ಜಿತೇಶ್ ಅತೆ ಅನ್ಸರ್ ಉಜಿರೆ ಬೆಳ್ತಂಗಡಿ. ನಮಸ್ಕಾರ. ನಮಸ್ತೆ. ಮಸ್ತರ ಪಾತ್ರದ ಬಟ್ ಫೈನಲಿ ರೂಪೇಶ್ ಅದನ್ನ ಉಂಡೆ ಕಮೆಂಟ್ ಹೆಂಗೆ ಗೊತ್ತುಂಡು ರೆಡಿ ಉಳ್ಳರು ಕದ ಕಮೆಂಟ್ ಪ್ಲೀಸ್. ಮಸ್ತ್ ಖುಷಿ ಅಂಡು ಸೂಪರ್ ಬಿತ್ತಂಡು ಜಡ್ಜಸ್ ಪಂಡಿಲಕ್ಕನೆ. ಜಡ್ಜಸ್ ಅದ್ಕುಲ್ಲು ಒಂಜಿ ಪ್ರಾಬ್ಲಮ್ ಉಪ್ಪುಂಡು. ಇತ್ತೆ ಒಂಜಿ ಜಡ್ಜ್ ಪಂಡ ಆಯ್ಬೇಕು ನೆಕ್ಸ್ಟ್ ಜಡ್ಜ್ ಪಂಡಾಗ ಆಯ್ ಪಂಡಿನ ಪಾಯಿಂಟ್ ನನ್ನೊರ್ತಿ ಪಂಡ್ರೆಗೆ ಹಾಪುಜಿ. ಸೊ ಅವೊಂದು ತೂದು ಪಂಡು. ಬಟ್ ಅಕ್ಲು 3 ಜನ ಆಲ್ಮೋಸ್ಟ್ ಡಿಫೆಂಡ್ ಪಂಡ್ತಾರೆ. ದಾಯ್ ಪಂಡ ನಿಖಲ ಪರ್ಫಾರ್ಮೆನ್ಸ್ ಆತ್ ಬೆಸ್ಟ್ ಬದಿತ್ತು. ಯಾನಿತ್ತು ಅಕ್ಲನೇ ಕಾಪಿ ಹಾಕೋಡು ದಾಯ್ ಪಂಡ ಅಕ್ಲ ಅವ್ರಿಗೆ ಪಂದ ಆತನು ಕೋಆರ್ಡಿನೇಷನ್ ಅದು ಪಡು. ಸೊ ಪ್ರತೀಕ್ಷಾತೆ ಈರ ವಿ ಫಾರ್ಮೇಷನ್ ಉಪ್ಪುನಾಗ ಒಂದು ಪರ್ಟಿಕ್ಯುಲರ್ ಸ್ಟೆಪ್ ಇತ್ತುಂಡು. ಸೊ ಮಾತ ಫುಲ್ ಎನರ್ಜಿ ಮಲ್ತು ಒಂದು ಜಸ್ಟ್ ಒಂದು ಮೂಮೆಂಟ್ ಮಲ್ದರು ಅವು ಐಟ್ ಅಂದಿನ ಎಕ್ಸ್ಪ್ರೆಷನ್ ಉಂಟು ಸೂಪರ್ ಪಂಡ. ಅವು ಈ ದಾದ ಜಿತೇಶ್ ಪ್ಲ್ಯಾನ್ ಮಲ್ದಿತ್ತರು ಅವು ನೀರು ಕರೆಕ್ಟ್ ಎಕ್ಸಿಕ್ಯೂಟ್ ಮಲ್ದರು. ಸೊ ವಿಚ್ ವಾಸ್ ರಿಯಲಿ ಗುಡ್. ಹಿಂಗೆ ಮಸ್ತ್ ಖುಷಿ ಅಂಡು. ನಾರ್ಮಲಿ ಇದು ಮಸ್ತ್ ಸಾಂಗ್ಸ್ ಬರ್ಪುಂಡು. ನಾನು ಅಪ್ಪ ಮ್ಯೂಸಿಕ್ ಬಗ್ಗೆ ಪಣ್ಣಂದಿಲ್ಲ. ಸಾಂಗ್ಸ್ ಮಸ್ತ್ ಬರ್ಪುಂಡು. ಸ್ಪೆಷಲಿ ಎಂಕ್ಲ ಇತ್ತೆ ಹನುಮಾನ್ ಉಪ್ಪಡು, ರಾಮನ ಉಪ್ಪಡು, ಶಿವನ ಉಪ್ಪಡು, ದೇವಿನ ಉಪ್ಪಡು ಅವು ಮತ್ತು ಸಾಂಗ್ ಆ ಬೀಟ್ ಕೇಳಾಗ ಆಟೋಮೆಟಿಕಲಿ ಒಂಜಿ ಎನರ್ಜಿ ಬರ್ಪುಂಡು. ಸೊ ಅವೇ ಕಿಶೋರ್ ಪಂಡಿಲಕ್ಕನೆ ಹೆಂಗೆ ಅವು ಮ್ಯೂಸಿಕ್ ಆನ್ ಆಗೇ ಒಂಜಿ ಖುಷಿ ಒಂದಿತ್ತುಂಡು. ಸೊ ನಿಖಲ್ನ ಪರ್ಫಾರ್ಮೆನ್ಸ್ ಆದುಪಡು, ಕೋಆರ್ಡಿನೇಷನ್, ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೂಪರ್. ಐ ರಿಯಲಿ ಎಂಜಾಯ್ಡ್ ಇಟ್. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು so much. ಸೊ ಭಾರಿ ಶೋಕ್ ದ ಕಮೆಂಟ್ ಆ್ಯಂಡ್ ಭಾರಿ ಶೋಕ್ ದ ಪರ್ಫಾರ್ಮೆನ್ಸ್. ಬಟ್ ಭಾರಿ ಶೋಕ್ ಆದ್ರೆ ನಂಗೆ ಈ ರಾಮ ಕ್ಯಾರೆಕ್ಟರ್ ಪಾಡ್ನಾಡು, ರಾಮದೇವರನ ಕ್ಯಾರೆಕ್ಟರ್ ಪಾಡ್ನಾಡ ಪಾತ್ರ. ವಾಟ್ ಈಸ್ ಯುವರ್ ನೇಮ್? Mayank, where are you from? Uru is a house is the coming. Wearing. Tulud paather malathru valandru ninanji popikal English in. Olpa illirna? Illi house. Welkangadi. Meldan etna class iru? LKG. Wow, so cute man. ಬಾಲೆಗ್ಲ ಬೋಪುಜಿ. ಸಾರೆ ಈದ್ ಮಲ್ಬರ ಅಂತಾರೆ. ಈದ್ ಮಲ್ತನ ನನ್ ಬಗಾಯ್ತು ಏಪ ಪೋಪು ನಿಲ್ಲಡೆ ಅದೇ. ಸೊ ಚಾಕ್ಲೇಟ್ ಎತ್ಕೊರ್ಬ ಅಂತೀರ ಶೋಕ್ ಮಲ್ತನ? ಅವಾ ಓಕೆ ಯಾನ್ ಕೊರ್ನ ರೂಪೇಶ್ ವೇರ್ ಇಸ್ ಮೈ ಚಾಕ್ಲೇಟ್? ಹಾ ನೆನಪಿದ್ದಾರೆ ಇರೋದೆ. ಸೊ ಗ್ಯಾರಂಟಿ ಕೊರ್ಕ ಇರಗ್ಲ ಮೆರಗ್ಲ ಒಟ್ಟಿಗೆ ಅವೇ. ಆ್ಯಂಡ್ ಎನಿವೇಸ್ ಐತೆ ಓವರ್ ಆಲ್ ನಿಕ್ಲ ಎಪಿಸೋಡ್ ತೂಂಡ ಮೆರೆನ್ ತುಲಿ ವರ ರಿಪೀಟ್ ಟೆಲಿಕಾಸ್ಟ್ ಬರ್ತೀನಿ. ನಾನು ತೂಂದಿಲ್ಲ ಅರ್ನ ಒಂಜಿ ಡ್ಯಾನ್ಸ್ ಆಪುನಾತನು ಈ ಪೇಂಟ್ ಹೆಂಚದಿಪ್ಪುನು ದೇವರ ಪೂಜೆ ಒಂದಿಲ್ಲ. ಅದೇ ಕರೆಕ್ಟ್ ಮಲ್ಲ ಅಂದದ್ದೆ ಕರೆಕ್ಟ್ ಅದೇ ಕರೆಕ್ಟ್ ಅಂತು ರಿಂಜಾಲ್ ಬೇ ಓ ದೇವರ ಅಂದಿನ ಏರ್ ಮಾಡ ಅಲ್ಲೇ ರೂಪೇಶ್ ಪಾಪ ಬಾಲೆ ಡ್ಯಾನ್ಸ್ ಮಲ್ತಿನ ಜಾಸ್ತಿ ಗಾಳಿಡೆ ಇತ್ತೆ ಪೇಂಟ್ ವೈಟ್ ಪೇಂಟ್ ಮಾಡ್ದಿರತ್ತೆ. ವೈಟ್ ಪೇಂಟ್ ಮೇರಾ ಆರ್ ಗಾಳಿಡೆ ಡ್ಯಾನ್ಸ್ ಇದು ಜಾಸ್ತಿ ಆರ್ ಗಾಳಿಡೆ ಜಾಸ್ತಿ ಇತ್ತು. ಮೇರಾ ವೈಟ್ ಪೇಂಟ್ ಅಣ್ಣ. ವೈಟ್ ದಾರ ವಾಟ್ ಇಸ್ ಯುವರ್ ನೇಮ್? ಯಶ್ವಂತ್. ವಾಟ್ ಇಸ್ ಯುವರ್ ನೇಮ್? ಅನ್ಶ್. ಈ ಡ್ಯಾನ್ಸಿಗೆ ಸುಶೀಲ್ ಪಂಡದ ಮಸ್ತ್ ಸಪೋರ್ಟ್ ಮಲ್ದೇರು ಬ್ಯಾಂಗ್ಳೂರ್ದಾರ ಸರ್ ಅವ್ರು ಬರ್ಪುಜೇರಿ ಸ್ಟೇಜಿಗೆ. ಸೊ ಬಕಾಂಚೆನೆ ಪೇರೆಂಟ್ಸ್ ಎಲ್ಲ ಎಂಕ್ಲ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಮಸ್ತ್ ಹಾರ್ಡ್ ವರ್ಕ್ ಮಲ್ದೇರು. ಸೊ ಯಾನ್ ದಾಯಿ ಪಂತಜ್ ಪಂಡ ಕಿಶೋರ್ ಸರ್ ಪಲ್ಲ ಮನ್ಪೇರು ರೀಸನ್ ಕೊರೊಚ್ಚಿಂದು. ಸೊ ಯಾನ್ ಈ ಡ್ಯಾನ್ಸ್ ಬಗ್ಗೆ ಪನ್ಪೆ ದಾಯಿ ಪಂಡ
ಎಂಕ್ಲು ಸುಮಾರು ದಿನದೊಕ್ಕ ಪ್ರಯತ್ನ ಬೈದ ಒಂದು ಎಡ್ಡೆ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊರಡೊಂದು. ಸೊ ಇನ್ನು ಖುಷಿ ಒಂದುಂಡು ದಯಪಂಡ ಎಂಕ್ಲ ಒಂಜಿ ಹಾರ್ಡ್ ವರ್ಕ್ ಇನ್ನು ಎಂಕ್ಲಿಗೆ ಪ್ಲಸ್ ಅಂದು ಗೊತ್ತಾಂಡು ಮಾತಾಡ್ಲಿಕ್ಕೆ ನಾನು ಥ್ಯಾಂಕ್ಸ್ ಮಾಡ್ರೆ ಇಷ್ಟ ಮಲ್ಪೇನು ಎಂಕಲ್ಲ ಇರಕ್ಕೆ ಥ್ಯಾಂಕ್ಸ್ ಮಾಡ್ರೆ ಇಷ್ಟ ಪನ್ಪೆ ದಯಪಂಡ ನಾನು ಅಪ್ಪಲ್ಲ ಪನೊಂದು ಪಂಚ ದಯಪಂಡ ರೀಸನ್ ಕೊರಡ್ಚಿ ಬಂದು ಇನ್ನು ರೀಸನ್ ಇಜ್ಜಂದ ನಿಕ್ಕಲು ಡಾನ್ಸ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ನಿಕ್ಲಿ ಇರಕ್ಕೆ ಥ್ಯಾಂಕ್ಸ್ ಮಾಡ್ರೆ ಇಷ್ಟಪಡಪೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮಾತಾಡಕ್ಕೆ ಥ್ಯಾಂಕ್ಸ್ ಮಾಡ್ರೆ ಇಷ್ಟಪಡಪೆ ಆ್ಯಂಡ್ ಥ್ಯಾಂಕ್ ಯು ನಿಕ್ಲಿಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ ಇಂಥ ಎಪಿಸೋಡ್ ಮುಗಿಪುನಂಚಿನ ಟೈಮ್ ಆಯ್ತೀನಿ. ಸೊ ಇತ್ತೆ ನಮ್ಮ ಜಡ್ಜಸ್ ನಕ್ಲೇನು ಬಾಯ್ ಪನ್ಪುನಂಚಿನ ಟೈಮ್ ಆಯ್ತು. ಒಟ್ಟಿಗೆ ಸ್ಪೆಷಲ್ ಜಡ್ಜ್ ಆದ ಸ್ಪೆಷಲ್ ಗೆಸ್ಟ್ ಆದ ಬೈದ್ರೆ ಅನೂಪ್ ಸಾಗರ್. ಸೊ ಅನೂಪ್ ಇರೋದು ಕೇಂದ್ರ ಐತಿ ನಿಂಗೆ. ಸೊ ಅನ್ವಿತಾ ಸಾಗರ್ ಮೂಲ ಭಯಂಕರ ಭಾರಿ ಪಾಪ ಅದು ಪೇರು. ಸೊ ಇಲ್ಲ ಇಂಚನೂ ಇಲ್ಲ ರೇಂಜಾ ಅದು ಸತ್ಯನೇ ಬರಲಿ. ಆ್ಯಕ್ಚುಲಿ ನನ್ನ ಪಪ್ಪ ಮಮ್ಮಿಗೆ ಅಲ್ಲ ಮಿತ್ ಮಸ್ತ್ ಮೋಕೆ ದಾಯಕ್ ಪಂಡ ಅಲ್ಲಿತ್ತೆ ಬ್ಯಾಂಗ್ಳೂರು ಉಲ್ಲಲು ಯಾನ್ ಕೊಡ್ಲಿಡೆ ಮೂಲೆ ಉಲ್ಲೆ ಮುಲ್ಲೆಡು ಪುಡ್ದು ಬುದೇ ಪೋಪುಜಿ ಇರೇ ಗೊತ್ತು ನಿಂಕ್ಲ ಲೈಫ್ ಎಂಚ ಅಂದಪ್ಪ ಈ ರೀತಾರ ಐಕ್ ಉಲ್ಟಾ ಪಂಡ್ರಗಿ ಅದು ಹೆಂಗೆ ಗೊತ್ತು. ಸೊ ಅಲ್ಲ ಮಿತ್ ಮಸ್ತ್ ಮೋಕೆ ಇತ್ತೆ ಬ್ಯಾಂಗ್ಳೂರು ಅಲ್ಲಿ ಬತ್ತಿ ಬೊಕ್ಕ ಅಲ್ಲಿ ಒಂಚಿ ಎಕ್ಸ್ಟ್ರಾ ರೆಸ್ಪೆಕ್ಟ್ ಅಲ್ಲಿ ಬತ್ತಿನಾಗ ಮಾತು ಅಲ್ಲಿ ದಾದ ಬೋರ್ಡು ಅವೇ ಮಲ್ಪುನಿ. ಸೊ ಅಂತೆ ಅಲ್ಲ ಆಟಿಟ್ಯೂಡ್ ಅಂತ ಡಿಫ್ರೆಂಟ್ ಉಪ್ಪುಂಡಪ್ಪಾಗ ಯಾನ್ ಬತ್ತಿ ಕುಳ್ಳೆ ಬಟ್ ದಾದ ಅಂಡಲ್ಲ ಯಾನ್ ಒಂಜಿ ಬ್ರದರ್ ಬಂದು ಒಂಜಿ ಎಡ್ಡೆ ರೆಸ್ಪೆಕ್ಟ್ ಕೊರ್ಪಲು ಯಾನ್ ಅಲ್ಲಿ ಯಾತಾಗ ಬರ್ಪ ಅಲ್ನ ಕಿಡಿಯನ್ನ ಬೆಲೆ ಮಲ್ಪಾವೆ ಕುಂಟು ಮತ್ತೆ ನಾರ್ಮಲ್ ಯಾನ್ ದೀಪೆ ಯಾನ್ ದೀತಿ ಜನ ಆಲೆ ಬತ್ತು ಸೆಟ್ ಮಲ್ಪ್ ಪೋಪಲು ಪೋಲಂಡ ಆಯಿಲ್ ಮಸಾಜ್ ಮಲ್ಪರಿಗೆ ಎಡ್ಡೆ ಮಲ್ಪಲು ಕುಲ್ದು ಪಾತಿರ್ಗಲು. ಸೊ ಸಿಸ್ಟರ್ ಹಿಡ್ದು ಜಾಸ್ತಿ ಅಲ್ಲಿ ಒಂಜಿ ಎಡ್ಡೆ ಫ್ರೆಂಡ್ ಬೊಕ್ಕ ಎಡ್ಡೆ ಮೆಚ್ಯೂರ್ ಆತಲು. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಅ ಸಿಸ್ಟರ್ ಆ್ಯಂಡ್ ನಾನು ಆ್ಯಪಾಗಲ್ಲ ಪಂತಿಜಿ ಬಟ್ ಒಂದು ಫಸ್ಟ್ ಟೈಮ್ ಪಣ್ಣದುಲ್ಲೆ ಐ ಆಮ್ ರಿಯಲಿ ಲಕ್ಕಿ ಟು ಹ್ಯಾವ್ ಅ ಸಿಸ್ಟರ್. ಓ ಮೈ ಗಾಡ್. ಓಕೆ ನಂಗೆ ತುಳುದಾಗ್ಲೇ ಮಾತೊಂಜಿ ತುಳು ಸಿನಿಮಾದ ಮಾತು ಬಂದಾಗ ಆಯ್ತು ಅಣ್ಣೆ ಮೆಗ್ದಿ ಅದು ನನ್ನ ಬ್ರದರ್ಸ್ ಡೇ ಸಿಸ್ಟರ್ಸ್ ಡೇ ಮಾತು ಬಂದಾಗ ನಂಗೆ ನೆನಪು ತುಳುಟು ಬಂದಾಗ ನಂಗೆ ಅನೂಪ್ ಸಾಗರ್ ಒಳ್ಳೆರು ಅಂಜನೆ ಅನ್ವಿತ್ ಒಳ್ಳೆರು. ಸೊ ಒಂದು ಮಾತು ಬರ್ಕೊಂಡು. ಸೊ ಅನ್ವಿತ ಈರ್ದಾದ ಅನ್ಬ್ರ ಅಣ್ಣರ ಬಗ್ಗೆ ಅಣ್ಣ ಬಂದಾಗ ನೀವೊಂದು ವಾಕ್ಯ ಹೇಳಿದ್ರಿ, ಅನ್ವಿತಾ ಸಾಗರ್ ಅಣ್ಣ ಅನೂಪ್ ಸಾಗರ್ ಅಂತೇಳಿ. ಆ್ಯಕ್ಚುಲಿ ಅಲ್ಲ, ಅನೂಪ್ ಸಾಗರ್ ತಂಗಿ ಅನ್ವಿತಾ ಸಾಗರ್. ಅದು ಯಾವಾಗಲೂ ನಂಗೆ ಹಾಗೇನೇ ಇಷ್ಟ. ಸೊ ಅವ್ರ ತಂಗಿ ಅಂತ ಕರ್ಸ್ಕೊಡೋದಲ್ಲ ಏನೋ ಒಂಥರ ಒಂದು ಪ್ರೌಡ್ ಫೀಲಿಂಗ್ ಇದೆ ನನಗೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಎ ಸಿಸ್ಟರ್. ಯಾಕಂತಂದರೆ ಅಣ್ಣ ತಂಗಿನ ತುಂಬ ಜಗಳ ಮಾಡ್ತಾರೆ ಅಥವಾ ಒಂದು ಏನು ಕಚ್ಚಾಡ್ತಾ ಇರ್ತಾರೆ ಅಥವಾ ಏನೂ ಇರಲ್ಲ, ಪ್ರೀತಿ ಇರಲ್ಲ, ರೆಸ್ಪೆಕ್ಟ್ ಇರಲ್ಲ ಅಂತಂತಾರೆ. ಬಟ್ ದ ವೇ ಹೀ ಟ್ರೀಟ್ಸ್ ಮೀ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಅವ್ರು ಹೇಳ್ದಂಗೆ ನಮ್ಮಿಬ್ಬರದ್ದು ಬಾಂಡಿಂಗ್ ಏನೋ ಒಂಥರ ಡಿಫ್ರೆಂಟ್. ಅವ್ರು ಹೇಳಿಲ್ಲ ಅಂದರೂ ನನಗೆ ಅರ್ಥ ಆಗುತ್ತೆ ಅವ್ರು ಏನು ಪ್ರಾಬ್ಲಮಲ್ಲಿದ್ದಾರೆ. ಅಥವಾ ಫಾರ್ ಎಕ್ಸಾಂಪಲ್ ಯಾರನ್ನಾದ್ರೂ ಇಷ್ಟಪಡ್ತಾ ಇದ್ರೆ ಅಥವಾ ಇಷ್ಟಪಡ್ತಿಲ್ಲ ಅಂತ ಏನೇ ಇದ್ರು ರೂಪೇಶಿಗೆ ಕಂಟೆಂಟ್ ಸಿಗ್ತೀಗ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಕೆಫೆ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಏನೋ ಪರ್ಸನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಮೂವಿ ಬಂತು ಅಂದ್ರೂ ಒಂದು ಕಾಲ್ ಮಾಡಿ ಹೇಳ್ತಾರೆ, ಪಾರು ಒಂದು ಮೂವಿ ಬಂದಿದೆ ಏನು ಮಾಡೋದು ಅಂತ ಅಂದ್ಬಿಟ್ಟು. ಸೊ ಹೀ ಟೇಕ್ಸ್ ಮೈ ಸಜೆಷನ್ಸ್, ಐ ಟೇಕ್ ಹಿ ಸಜೆಷನ್ಸ್. ಸೊ ನಾವಿಬ್ರು ನಮಗೆ ಗೊತ್ತಿದ್ದಂಗೆ ನಾವೇನೂ ಮಾಡೋಕ್ಕೆ ಹೋಗಲ್ಲ. ಸೊ ಅದೊಂದು ಬಾಂಡಿಂಗ್ ಇದೆ. ಮನೆಯಲ್ಲೂ ಅಷ್ಟೇ ಅವ್ರೇನಾದರೂ ಬಾಗ್ಲು ಹಾಕೊಂಡು ರೂಮಲ್ಲಿದ್ದಾರೆ ಅಂತಂದರೆ ಪಪ್ಪ ಮಮ್ಮಿ ಫಸ್ಟ್ ಹೇಳಿದೆ ನನಗೆ, ಅವ್ನು ರೂಮಲ್ಲಿದ್ದಾನೆ ಕೇಳು ಏನಾಗಿದೆ ಅಂತ ಅಂದ್ಬಿಟ್ಟು ಅಂತ. ಸೊ ನಾನು ಕಾಲ್ ಮಾಡಿ ಕೇಳಿದಾಗ ಏನೂ ಇಲ್ಲ ಪಾರು, ಆಲ್ ಗುಡ್ ಇಷ್ಟೇ. ಸೊ ಅವ್ರು ಬಂದಾದ್ಮೇಲೆ ಆ ಇಂಡಸ್ಟ್ರಿಗೆ ಬಂದಿರೋದು. ಸೊ ಐ ಆಮ್ ವಾಕಿಂಗ್ ಬಿಹೈಂಡ್ ಹಿಮ್. ಸೊ ಆಲ್ವೇಸ್ ಐ ವಾಂಟ್ ಟು ಬಿ ಕಾಲ್ಡ್ ಆಸ್ ಹಿಸ್ ಸಿಸ್ಟರ್. ಸೊ ಫಾರ್ ಎವರ್ ಆ್ಯಂಡ್ ಎವರ್. ಆ್ಯಂಡ್ ಇಂಥ ಒಂದು ಅಣ್ಣನ ಪಡೆದಿರೋದಕ್ಕೆ ಆ್ಯಕ್ಚುಲಿ ಸೀರಿಯಸ್ ಆಗಿ ಚೀಸಿರೇನಲ್ಲ, ಐ ಆಮ್ ವೆರಿ 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 ಲಕ್ಕಿ. ನಾನು ಏನೇ ಹೇಳಿದ್ರು ಕೊಡಿಸ್ತಾರೆ. ಅದೆಷ್ಟೇ ಕಷ್ಟ ಆಗಲಿ ಅದು ಯಾವಾಗಲೂ ನನಗೆ ಬಂದದ್ದು ಮುಟ್ಟತ್ತೆ. ಸೊ ನಾನು ಇಷ್ಟಪಟ್ಟಿರೋದು ಯಾವತ್ತೂ ಅವ್ರು ಇಲ್ಲ ಅಂತ ಅಂದಿಲ್ಲ. ಅವು ಕೊರೋನಾದ ದುಂಬು ಕೊರೋನಾ ಮಾತ ಕಾಸ್ರಿ ನಮ್ಮ ವ್ಯಾಲ್ಯೂ ತಿಯರ್ ಆಪ್ ಜೊತೆ ನೋಡಿ ನಿಮ್ಮ ಮಾತು ಇನ್ನ ಪಾತ್ರಕ್ಕೆ ನಿಂಗೆ ಬೆಗರ ಕನ್ನನಿರ ಪಣ ಬೆಗರ್ದಿಲ್ಲ ಒಂಚೂರು ಮಿಕ್ಸ್ ಆದ ಅವು ಕರೆಕ್ಟ್ ಇರ್ ಪಂಡಿನ ಕರೆಕ್ಟ್ ಮಾತ ಕಾಸ್ದ ಬಗ್ಗೆ ಪಾತ್ರ ಆಪು ಜಿನ್ನ ಚೇಂಜ್ ತುಂಡ ಗೊತ್ತಾಪುಂಡು ಅವೇ ದೂರಡ್ತುನ ಬಂಗಾರ ಲೆಕ್ಕ ತೋಜು ನಾವು ಉರ್ದು ತೋಡು ಅವೇ ಯಾನ್ ತೂತೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ನೈಸ್ ಹ್ಯಾವಿಂಗ್ ಯು ಇನ್ ಮೈ ಶೋ. ಥ್ಯಾಂಕ್ ಯು ಆ್ಯಂಡ್ ಮಸ್ತ್ ಖುಷಿ ಆ್ಯಂಡ್ ಅದರಲ್ಲೂ ನಿಮ್ಮ ಒಂದು ಪಾಯಿಂಟ್ ದ್ಯಾಟ್ ಈಸ್ ರಿಯಲಿ ವ್ಯಾಲಿಡ್. ಅಂದರೆ ಅವರು ಯಾರೇ ಇಷ್ಟ ಆದರೂ ನಿಮ್ಮ ಹತ್ರ ಹೇಳ್ತಾರೆ ಅಂತ ಒಂದು ಎಷ್ಟು ಸಲ ಹೇಳಿರ್ತಾರೆ. ಒಂದು ಲೆಕ್ಕ ಇಟ್ಕೊಂಡ್ರೆ ಒಂದು 22, ಒಂದು 16, ಒಂದು 18. ನಿಮ್ಮ ಥರದವರಲ್ಲ, ರೂಪೇಶ್ ಬಗ್ಗೆ ಒಳ್ಳೆಯವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅಲಾಟ್. ಬಟ್ ಈತ ಮಾತ್ರ ಪಾತಿರ್ಬೇಕು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಯ್ತು ಅನ್ಸತ್ತೆ. ಸೊ ಶಿವರಾಜ್ ಕುಮಾರ್ ಬಗ್ಗೆ ರಾಧಿಕಾ ಮೇರ್ ಸೇರಿದ ಒಂದು ಸಿನಿಮಾ ಮಲ್ದೇರು
ಅಣ್ಣ ಅಣ್ಣ ತಂಗಿಯರ ಈ ಭಂಗ ಅವು ಸಾಂಗ್ ಮಲ್ಲಿನೇ ಅಣ್ಣ ಮೆಗ್ದಿನಗ್ಲಿಗೋಸ್ಕರ. ಸೊ ಅಂಚಿನ ಒಂದು ಒಲ ಸಾಂಗ್ ಇತ್ತು ನಾಡ ಡ್ಯಾನ್ಸ್ ಮಲ್ಪರಿಗೆ ಎಂಕ್ಲಿಗೆ ಭಂಗ. ಓಕೆ, ಬಟ್ ದಾದಾಲ ಒಂದು ಮಲ್ತಾರನ ಈ ಒಂದು ಎಪಿಸೋಡ್ ದಟ್ ವಿಲ್ ಬಿ ಕಂಪ್ಲೀಟ್ ಅವೇ. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಜೋರಾನ ಚಪ್ಪಾಳೆ ಕೊರ್ಲೆ ಅಂಡ್ ಪ್ಲೀಸ್ ವೆಲ್ಕಮ್ ದ ನಂಬರ್ 1 ಅಣ್ಣ ಮೆಗ್ದಿ ಜೋಡಿ ಆಫ್ ಕೋಸ್ಟಲ್ ವುಡ್, ದಟ್ ಈಸ್ ಅನೂಪ್ ಸಾಗರ್ and ಅನ್ವಿತಾ ಸಾಗರ್. ಊರೇ ಮುರುಗಡೆ ಕರ್ಫ್ಯೂ ಪಾಡದೆ ಯಾನ್ ರೀಸನ್ ಕೊರಯ ಒಂತೆ ಕಾಪುಲ ನಿನ್ನ ಪಲಯನೆ ಬಾವೆ ಮಲ್ಪಂದೆ ಪುಡಯ ಯಾನ್ ಬೇಲೆಗೆ ಸೇರಿದಾಗಿ ನನ್ನ ಬೇಕೊಡು ಬದುಕೆ ನಡು ಯಾನ್ ಪಾಡಿನ ಉರುಳುಕು ಪ್ರಮೆಲ ಊರೊಡೆ. Okay, thank you so much. And Inita, ಈ ಶೋ ಇಡಕ್ಕೆ ಮುಗಿಪುರಂಚಿನ ಟೈಮ್ ಆ್ಯಂಡ್ ಅನೂಪ್ ಸಾಗರ್ ಇರೆಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಯಾನ್ ಇರೆಗ್ಲ ಗೊತ್ತಿದ್ದೆ ಅಂತ ತಿನ್ನೋಡ್ನಿದ್ದೆ ಇರ ಕಂತ ಕೊರಿಯರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎನ್ನ ಸರ್ ಹಿಡ್ದಿರಿ ಅವೇ ಥ್ಯಾಂಕ್ ಯು. ಆ್ಯಂಡ್ ಈ ಶೋಗೆ ಬರ್ತಾರೆ ಆ್ಯಂಡ್ ಟುಡೇಸ್ ಎಪಿಸೋಡ್ ವಾಸ್ ಡಬಲ್ ಎಂಟರ್ಟೈನಿಂಗ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಈ ಬತ್ತಿನಾಗೆ ಪರ್ಫಾರ್ಮೆನ್ಸ್ಲ ಅದೇ ಎನರ್ಜೆಟಿಕ್ ಇದ್ದೀನಿ. ಥ್ಯಾಂಕ್ ಯು. ಹಾಗೆ ಇದೆಲ್ಲ ಫನ್ ಬರೋ ಶೋದ ಬಗ್ಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಟಿ ವಿ. ಅಪ್ಪಗಲ ಪಂಡಿತ ಹೇಗೇನು ಪಂಡಂತುಲೆ ದಾಯಕ್ ಪಂಡ ದೇ ವರ್ ದೇರ್ ಫ್ರಮ್ ದ ಬಿಗಿನಿಂಗ್ ಆಫ್ ಮೈ ಲೈಫ್. ನೀರಲ್ಲಿ ಮೂವಿ ಹಿಡ್ದು ಸೊ ಈವನ್ ಮೈ ಸಿಸ್ಟರ್ ಅಲ್ನ ಎನ್ನ ಪೀರಿಯಡ್ ಕಾಪಿ ಹಾಕಿದ್ದು ಬಂದಾಗ ಅಲ್ಲಿ ಫಸ್ಟ್ ಜಾಯ್ನ್ ಆಯಿನೇ ನಮ್ಮ ಟಿ ವಿಗೆ. ಸೊ ಥ್ಯಾಂಕ್ಸ್ ಟು ಶಿವಣ್ಣ ಇದನ್ನ ಸಪೋರ್ಟ್ ಯಾಪಾಗಲ್ಲ ಇತ್ತಂಡು. ಸೊ ಎನ್ನ ಲೈಫ್ ಆ್ಯಸ್ ಎ ಆ್ಯಕ್ಟರ್ ಸ್ಟಾರ್ಟ್ ಆಪಂದು ಈವನ್ ಐ ವಾಸ್ ಎ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್. ಯಾನು ಕಿಶೋರ್ ದೇರ್ ಆರ್ ಅದರ್ಸ್ ಮಸ್ತ್ ಜನ ಮೂರು ಬತ್ತಿನ ಕಂಟೆಸ್ಟ್ನಾಗ್ಲಿ ಇತ್ತೇರು. ಇಂಕ್ಲೊಂದು ಓಷನ್ ಕಿಡ್ಸ್ ಪನ್ಪೊಂದು ಗ್ರೂಪ್ ಹಿಡಿತ. ಸೊ ಆ ಟೈಮ್ ಬಿಡ ಪಂಡು ಪಂಡ ಕಿಶೋರ್ ಬಗ್ಗೆ ತರುಣ್ ಪನ್ಪುರ ಡ್ಯಾನ್ಸರ್ಸ್ ಇತ್ತೇರು. ಸೊ ಇಂಕ್ಲ ಗ್ರೂಪ್ ಹಿಡು ಕಿಶೋರ್ ಬಗ್ಗೆ ತರುಣ್ ಫ್ರೆಂಡ್ ಉಪ್ಪುನಿ ಸೆಂಟರ್ಡ್ ಏರೇ ಹೀರೋನ್ ಇತ್ತಂಡಲ್ಲ ಕುಲ್ದಿನ ಮಾತು ಆಡಿಯನ್ಸ್ ಕಿಶೋರ್ ಬಗ್ಗೆ ತರುಣೆ ತೊಗೊಂಡಿತ್ತು. ಹಾಕಲ್ಲ ಡ್ಯಾನ್ಸ್ ಸ್ಟೈಲ್ ಅದು ಪೋಡು ಆ ಒಂಜಿ ಸ್ಟಂಟ್ ಮಲ್ಪನ ಅವಡು ಫಿನಿಶಿಂಗ್ ಅವಡು ಫ್ರಮ್ ದ ಡೇ 1 till today ಇಸ್ ಸ್ಟಿಲ್ ಸೇಮ್. ದ ವೇ ಹಿ ಡ್ಯಾನ್ಸ್ ಇಸ್ ರಿಯಲಿ ಗುಡ್. ಸೊ ಅಕಲ್ನ ಅರ್ನಾಟಿಗೆ ಒಂಜಿ ಬೊಕ ಸೂರಜ್ ನೊಟ್ಟಿಗೆ ಮಾತ ಒಂಜಿ ಸ್ಟೇಜ್ ಶೇರ್ ಮಲ್ತೀನಿ ಮಸ್ತ್ ಖುಷಿ ಆಂಡು. ಮಾತ ಕಂಟೆಸ್ಟ್ನಾಗ್ಲಿಗೆ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಸ್ಟೋಕ ಮೈ ದ ಬೆಸ್ಟ್ ವಿನ್. ಸೊ ರೂಪೇಶ್ ನಾರ್ಮಲಿ ಮೈಕ್ ದತ್ತೊಂಡ ರಿಟರ್ನೇ ಕೊರ್ಪುಜಿ ಹಿಂದೆ ಒಂಜಿ ಶೋಡೆ ನೀನು ಲೇಟ್ ಆಗೊಂಡು ಪಂಡಾರ ಪಣ್ಣೊಂದುಲ್ಲೇರು ಬಟ್ ಸ್ಟಿಲ್ ಥ್ಯಾಂಕ್ ಯು ರೂಪೇಶ್. ಸೊ ಇಡೀ ಎಂಕಲ್ನ ಈ ಸಮ್ಮೇಳನ ಅಣ್ಣ ಮೆಗ್ದಿನಕ್ಲ ಸಮ್ಮೇಳನ ಇಡೀ ಮುಗಿತೊಂದಿಲ್ಲ ಆ್ಯಂಡ್ ಇಡೀ ನಿಕ್ಲ ಒಂಜಿ ಫ್ಯಾಮಿಲಿ ಒಂಜಿ ಶೋ ಮಲ್ತಿಲ್ಲ ಕಾಣಿ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ ಕೂಡ ತಿಕ್ಕ ಬಟ್ ಅಣ್ಣ ಉಪ್ಪುಜೇರಿ ಬೇದರಲ್ಲಿ ಉಪ್ಪಿರಲ್ಲ. ಐ ಡೋಂಟ್ ನೋ ಮೇರ್ನ ಗರ್ಲ್ ಫ್ರೆಂಡ್ ಆದುಪ್ಪು ಅರ್ನ ಗರ್ಲ್ ಫ್ರೆಂಡ್ ಆದುಪ್ಪು ಎನ್ನ ಫ್ರೆಂಡ್ಸ್ ಆದುಪ್ಪು. ಎನಿವೇಸ್ ಇಟ್ಸ್ ಟೈಮ್ ಟು ವೈಂಡ್ ಅಪ್ ದ ಶೋ. ನೆಕ್ಸ್ಟ್ ಎಪಿಸೋಡ್ ಕೂಡ ತಿಕ್ಕ ಕುಡಾದ ಪರ್ಫಾರ್ಮೆನ್ಸ್ ಕುಡಾದ ಎಂಟರ್ಟೈನ್ಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ನಮ್ಮ ಟಿವಿ. This program is brought to you by Yamuna Asha City Premium Gated Community. Powered by Amrit Noni Arogyada Baravase. Nippon Paint. Co-sponsored by Biru Air Kudla. Sun Premium Refined Sunflower Oil. Santosh 2-star Boiled Rice Badravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark Beauty Soap. Calci Bright Toothpaste and Toothbrush. Manasa Water Park Pilikula. McCoy, a promise of happiness. Hoysala, a luxury eco resort, Hassan. Supportive partner, Downstar Studio, Adyar, Mangalore.